ನಮಸ್ತೆ ಸರ್. ನಮಸ್ಕಾರ. ನೀವು ಅದೇ ಆಗ ಹೇಳಿದ ಹಾಗೆ ಒಂದು 25-30 ವರ್ಷಗಳಿಂದ ಎಂಥದ್ದು ಮನೋವಿಶ್ಲೇಷಕರಾಗಿ ನೀವು ಹಲವಾರು ವರ್ಷ ಕೆಲಸ ಮಾಡಿದ್ದೀರಿ. ಅಷ್ಟು ಮಾತ್ರ ಅಲ್ಲದೆ ಒಂದು 10-15 ವರ್ಷ ಯಕ್ಷಗಾನ ಕ್ಷೇತ್ರದಲ್ಲಿ ಕೂಡ ತಾವು ಇದು ಮಾಡಿದವರು. ಮೈಸೂರಿನಲ್ಲಿ ಒಂದು ತಾಳಮದ್ಲೆಯಲ್ಲಿ ನಿಮ್ಮ ಒಂದು ಹನುಮಂತನಿಗೆ ನಾನು ಭಾಗವತಿಕೆಯನ್ನು ಮಾಡಿದ್ದೇನೆ ಬಹಳ ವರ್ಷದ ಹಿಂದೆ. ಆವತ್ತು ನನ್ನನ್ನು ಕೇವಲ ಆ ಒಂದು 3 ಗಂಟೆ ನೋಡಿದ ಒಂದು ಇದರಲ್ಲಿ, ಆ ಒಂದು ಬೇಸಲ್ಲಿ ನೀವೊಂದು ಮಾತು ನನಗೆ ಹೇಳಿದ್ರಿ. ಏನು ಅಂತಂದರೆ, ಏನು ಇಲ್ಲ ಎನ್ನುವುದನ್ನು ನೀವು ಕಲಿತುಕೊಳ್ಬೇಕು, ಅದು ನೀವು ಕಲಿಯದೇ ಇದ್ದರೆ ನಿಮಗೆ ಭಾರಿ ಕಷ್ಟ ಆಗ್ತದೆ ಅಂತ ನೀವು ಹೇಳಿದ್ರಿ. ಅದನ್ನು ಮೊದಲು ನನಗೆ ಅದರದ್ದು ಸೀರಿಯಸ್ನೆಸ್ ಅರ್ಥ ಆಗದೇ ಇದ್ದರೂ ಕೊನೆಗೆ ನಾನು ಪ್ರತಿಯೊಂದು ಸಂದರ್ಭದಲ್ಲೂ ಅದನ್ನು ಅಳವಡಿಸಿ ಇಲ್ಲಿ ಹೇಗೆ ಇಲ್ಲ ಹೇಳಲಿಕ್ಕೆ ಬರ್ತದ ಅಂತ ನಾನು ಪ್ರತಿಯೊಂದು ಕಡೆ ಅದನ್ನು ನೋಡಿ ಇಲ್ಲ ಅಂತ ಹೇಳದೆ ಬಹಳಷ್ಟು ಕಷ್ಟಗಳನ್ನು ಪಟ್ಟು ಇಲ್ಲ ಅಂತ ಹೇಳಿದಾಗ ನಾನು ಸುಖವನ್ನು ಪಟ್ಟದ್ದು ಇತ್ತು. ಅದೆಲ್ಲ ಅನುಭವಗಳಿಂದ ಆ ನಂತರ ನನಗೆ ಬಹಳಷ್ಟು ಸಾರಿ ನನಗೆ ಒಂದು ಅನಿಸಿದೆ, ಏನು ಅಂತಂದರೆ ನಿಮ್ಮ ಜೊತೆ ಒಂದು ಕೌನ್ಸಿಲಿಂಗ್ ಮಾಡಿಸ್ಕೊಳ್ಬೇಕು, ಅಂದರೆ ಎಂಥ ವೈಯಕ್ತಿಕ ಇದು ಅಂತ ಉಂಟಲ್ಲ, ಆ ರೀತಿ ಹೆಚ್ಚಿನ ಒಂದು ಇದು ಪಡ್ಕೊಳ್ಬೇಕು ಅಂತ ಇತ್ತು. ಆಮೇಲೆ ಬೇರೆ ಬೇರೆ ಕಾರಣಗಳಿಂದ ಅದು ಸಾಧ್ಯ ಆಗಲಿಲ್ಲ. ಈಗ ನಾವು ಮುಖ್ಯವಾಗಿ ಈ ಮನೋವಿಶ್ಲೇಷಣೆ
ಅಥವಾ ಏನು ಇದು ಹೇಳ್ತೇವೆ, ಅದು ಏನದು, ಅದರ ಉದ್ದೇಶ ಏನು, ಅದರ ಅರ್ಥ ಎಂಥದು? ಈಗ ನೀವು ಆರಂಭದಲ್ಲಿ ಹೇಳಿದ ಇಲ್ಲ ಅಂತ ಹೇಳಲಿಕ್ಕೆ ಕಲಿಬೇಕು ಅಂತ. ಹೌದು. ಅಂದ್ರೆ ಎಲ್ಲದಕ್ಕೂ ಇಲ್ಲ ಅಂತ ಹೇಳಬೇಕು ಅಂತ ಅರ್ಥ ಅಲ್ಲ. ಹೌದು ಹೌದು, ಕರೆಕ್ಟ್. ಈಗ ಡೋಂಟ್ ಸೇ ಎಸ್ ವೆನ್ ಯು ವಾಂಟ್ ಟು ಸೇ ನೋ. ಕರೆಕ್ಟ್. ಎಲ್ಲಿ ನೀವು ಇಲ್ಲ ಅಂತ ಹೇಳಬೇಕಾಗಿತ್ತೋ ಅಲ್ಲಿ ಆಯ್ತು ಅಂತ ಒಪ್ಪಿಕೊಳ್ಳೋದ್ರಿಂದ ಆ ಕೆಲಸದ ಕೊನೆಯಲ್ಲಿ ದುಃಖ ಅನುಭವಿಸ್ತೀರಾದ್ರೆ, ಈಗ ಸಮಸ್ಯೆ ಇರೋದು ಹಾಗೆ, ಯಾರಿಗೆ ಒಬ್ಬರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತೀರಿ, ಕರೆಕ್ಟ್. ಹೆಲ್ಪ್ ಮಾಡಿ ಅದರ ಕೊನೆಯಲ್ಲಿ ಸುಖವೇ ಅನುಭವಿಸೋದಿದ್ರೆ, ತೃಪ್ತಿಯೇ ಅನುಭವಿಸೋದಿದ್ರೆ, ನೀವು ಇಲ್ಲ ಅಂತ ಹೇಳಲಿಲ್ಲ, ಮಾಡಿ ಮುಗಿಸಿದ್ದೀರಿ, ರಿಲ್ಯಾಕ್ಸ್ ಆಗಿದ್ದೀರಿ. ಕರೆಕ್ಟ್. ಆದರೆ ನಾವು ಯಾವುದೋ ಕಾರಣದಿಂದ ಆಯ್ತು ಅಂತ ಹೇಳೋದು, ಮತ್ತೆ ಅದಕ್ಕಾಗಿ ಒದ್ದಾಡೋದು, ಮತ್ತೆ ಆ ಕೆಲಸ ಮುಗಿದ ಮೇಲೆ ಅಯ್ಯೋ ತುಂಬಾ ಕಷ್ಟ ಆಯಿತು, ಛೇ ಯಾಕಾದರೂ ಒಪ್ಕೊಂಡೋ ಅಂತ ಯೋಚಿಸೋದು, ಇದು ಸಮಸ್ಯೆ. ಕರೆಕ್ಟ್. ಇಂಥ ಸಂದರ್ಭದಲ್ಲಿ ನೋ ಅಂತ ಹೇಳಬೇಕು. ಕರೆಕ್ಟ್. ಹೇಳಲಿಕ್ಕೆ ನಾವು ಕಲಿಬೇಕು ಅಂತ. ಹಾಗಾದ್ರೆ ನಾವು ಎಸ್ ಅಂತ ಯಾಕೆ ಹೇಳ್ತೇವೆ? ಎಸ್ ಅಂತ ನಮಗೆ ಹೇಳಿಕೊಟ್ಟಿದ್ದಾರೆ. ಯಾರು ಹೇಳಿಕೊಟ್ಟದ್ದು? ನಮ್ಮ ಬಾಲ್ಯದಲ್ಲಿ. ಕರೆಕ್ಟ್. ನಮ್ಮ ತಂದೆ ತಾಯಿ ಗುರುಗಳು ಹಿರಿಯರು ಎಲ್ಲ ಏನು ಹೇಳಿದ್ದಾರೆ ಅಂದ್ರೆ, ಓ ಇಲ್ಲ ಅಂತ ಹೇಳ್ಬಾರ್ದು, ಅವ್ರು ದೊಡ್ಡವರಲ್ವಾ, ಅವ್ರು ಕೇಳುವಾಗ ಅಂತ ಹೇಳ್ತಾರೆ. ಅಥವಾ ಒಂದೇನಾದ್ರು ತಿಂಡಿ ಕೈಯಲ್ಲಿದ್ರೆ, ಈಗ ನೀವು ನೋಡಿ ಒಂದು ಮಗು ಅದರ ಕೈಯಲ್ಲಿ ತಿಂಡಿ ಇದ್ರೆ ಪಕ್ಕದ ಮನೆಯ ಮಗು ಬಂದಾಗ ಕೊಡು ಅಂದ್ರೆ ಕೊಡ್ಲಿಕ್ಕೆ ಒಪ್ಪುದಿಲ್ಲ. ಕರೆಕ್ಟ್. ಅದು ಮಗು ತನ್ನ ನನಗೆ ಕಳೆದು ಹೋಗ್ತದಲ್ಲ ಅಂತ ಮಗುವಿಗೆ ಅನಿಸ್ಬೋದು. ಕರೆಕ್ಟ್. ಅದೇ ಮಗುವಿಗೆ ಮನೆಯವರೆಲ್ಲ ಸೇರಿ ಹೇಳ್ತಾರೆ, ಅವ್ ಜಾಣ, ಅವನು ಕೊಡ್ತಾನೆ, ಒಳ್ಳೆ ಹುಡುಗ, ಅಲ್ಲ ಮಗ ಕೊಡ್ ನೋಡುವ ಅಂತ ಹೇಳ್ತಾರೆ. ಆಗ ಈ ಮಗು ಕೊಡುವುದನ್ನ ಅಭ್ಯಾಸ ಮಾಡ್ತದೆ. ಯಾರಿಗೆ ಬೇಕಾಗಿ? ಬೇರೆಯವರಿಗೆ ಬೇಕಾಗಿ. ಇವತ್ತಾಗಿರುವುದು ಅದೇ. ಬೇರೆಯವರಿಗೆ ಬೇಕಾಗಿ ಆಯ್ತು ಅಂತ ಹೇಳುವುದನ್ನು ಒಪ್ಪಿಕೊಂಡು ನಮಗಾಗಿ ನಾವು ದುಃಖ ಪಡುವುದಾದರೆ ಅದಕ್ಕೆ ಕಾರಣ ಯಾರು ಅಂತ. ಕರೆಕ್ಟ್. ನಾವೇ ಕಾರಣ ಆಗ್ತೇವೆ ನೋಡಿ. ಆದರೆ ನಾವೇ ಕಾರಣ ಆಗ್ತಾ ಇದ್ದೇವೆ ಅಂತ ನಮಗೆ ಗೊತ್ತಿಲ್ವಲ್ಲ, ಅದು ದೊಡ್ಡ ಸಮಸ್ಯೆ. ಅದು ನಮ್ಮ ಅರಿವು ಅಥವಾ ಅವೇರ್ನೆಸ್ ಅಥವಾ ಪ್ರಜ್ಞೆ ಒಳಗೆ ಬರುವುದಿಲ್ಲಲ್ಲ. ಹೌದು. ಹಾಗಾದ್ರೆ ಅದನ್ನು ನಾವು ಅಭ್ಯಾಸ ಮಾಡಬೇಕು. ಹೌದು, ಕರೆಕ್ಟ್. ಅಭ್ಯಾಸ ಮಾಡಲೇಬೇಕು. ಅಭ್ಯಾಸ ಮಾಡ್ಲಿಕ್ಕೆ ಒಂದು ಶಾಸ್ತ್ರ ಇರಬೇಕು. ಓ, ಆ ಶಾಸ್ತ್ರ ನನಗೆ 10-20 ವರ್ಷ ಅಧ್ಯಯನ ಮಾಡ್ತಾ 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 ಇನ್ನೂ ಗೊತ್ತಾಗಲಿಲ್ಲ ಅಂತ ಹೇಳುವಾಗಿರಬಾರ್ದು. ಯಾಕಂದ್ರೆ ನಾವಿರುವ ಕಾಲಘಟ್ಟ ದಶಕಗಳಷ್ಟು ಕಾಯುವಂಥದ್ದೇನೂ ಅಲ್ಲ. ಹೌದು, ಕರೆಕ್ಟ್. ಫಲ ಸಿಕ್ಬೇಕು. ಇದಕ್ಕೆ ಏನು ದಾರಿ ಅಂತ. ಹಾಗಾಗಿ ಮನೋವಿಶ್ಲೇಷಣೆ ಅನ್ನೋದನ್ನ ಸಿಗ್ಮಂಡ್ ಫ್ರಾಯ್ಡ್ ಪ್ರಾರಂಭ ಮಾಡಿದ. ಅವ ಮನೋವಿಜ್ಞಾನದ ಮೂಲ ಪುರುಷ ಅಂತ ಹೇಳ್ಬೋದು. ಪರವಾಗಿಲ್ಲ, ಹೇಳುವುದು. ನೋಡಿ, ಹಾಗೆ ವರ್ಷಗಟ್ಟಲೆ ಕಾಯುವ ತಾಳ್ಮೆ ಇವತ್ತು ಕಳೆದೋಗ್ತಾ ಇರೋದ್ರಿಂದ, ಸರಳವಾಗಿ ಸುಲಭವಾಗಿ ಆಗ್ಬೇಕಾಗಿರೋದ್ರಿಂದ ಅದಕ್ಕೆ ಯಾವ ಶಾಸ್ತ್ರವನ್ನ ಸ್ಟಡಿ ಮಾಡಬೇಕು ಅಂತ ನಾವೇ ಯೋಚಿಸಿಕೊಂಡು ಸೆಲೆಕ್ಟ್ ಮಾಡಿಕೊಳ್ಬೇಕಾದದ್ದು. ಕರೆಕ್ಟ್. ಅದು ನಮ್ಮ ಕೆಲಸ. ಮನೋವಿಶ್ಲೇಷಣೆ ಅನ್ನುವ ಕ್ಷೇತ್ರ, ಆ ಮನೋವಿಶ್ಲೇಷಣಾ ಕ್ಷೇತ್ರದ ಜನಕ ಸಿಗ್ಮಂಡ್ ಫ್ರಾಯ್ಡ್. ಫ್ರಾಯ್ಡ್ ತುಂಬಾ ಕೆಲಸ ಮಾಡಿದ್ದಾರೆ ಆ ಫೀಲ್ಡ್ ಅಲ್ಲಿ. ಅವರಿಗೊಂದು ನಮಸ್ಕಾರ ಹೇಳಿಯೇ ನಾವು ಮುಂದೆ ಹೋಗ್ಬೇಕು. ಕರೆಕ್ಟ್. ಆದರೆ ಫ್ರಾಯ್ಡಿನ ನಂತರ ಮಾತ್ರ ಮನೋವಿಜ್ಞಾನ ಕ್ಷೇತ್ರ ಬೆಳೀತಾ ಬಂದಿದೆ.
ವಿಶ್ಲೇಷಣೆಗೆ ಫ್ರಾಯ್ಡ್ ಹೇಳಿದಾಗೆ ತುಂಬಾ ಸಮಯ ತಗಲಿದ್ರೆ ಇವತ್ತಿಗೆ ಅದಾಗೋದಿಲ್ಲ. ಕರೆಕ್ಟ್. ಹಾಗಾಗಿ ಒಂದು ಶಾಸ್ತ್ರವನ್ನು ಒಬ್ಬ ಕಂಡುಕೊಂಡ. ಹಾ. ಅವನ ಹೆಸರು ಎರಿಕ್ ಬರ್ನ್ ಅಂತ. ಎರಿಕ್ ಬರ್ನ್ ಸರಳವಾದ ಮತ್ತು ಸುಲಭವಾದ ಒಂದು ದಾರಿಯನ್ನು ಹುಡುಕಿಕೊಳ್ಳಿ ಅಂತ ಹೇಳ್ತಾನೆ. ಅದು ಇಲ್ಲಿದೆ, ಅದನ್ನು ನೋಡಿ ಅಂತ. ನಾನು ಕಲ್ತಿರೋದು ಎರ್ನಾಕುಲಮಿನಲ್ಲಿ ಅದರ ಕೇಂದ್ರ ಇತ್ತು. ಎರಿಕ್ ಬರ್ನನ ಜೊತೆಗೇನೆ ಸಂಪರ್ಕ ಇದ್ದ ರೆವರೆಂಡ್ ಫಾದರ್ ಜಾರ್ಜ್ ಕಂಡತಿಲ್ ಅನ್ನುವರು ಭಾರತಕ್ಕೆ ಬಂದ ಮೇಲೆ ಆ ಶಾಸ್ತ್ರವನ್ನು ಕಲಿಸುವುದಕ್ಕಾಗಿ ಒಂದು ವಿದ್ಯಾಕೇಂದ್ರ ಎರ್ನಾಕುಲಮಲ್ಲಿ ಪ್ರಾರಂಭ ಮಾಡಿದರು. ICTA ಅಂತ, ಇನ್ಸ್ಟಿಟ್ಯೂಟ್ ಫಾರ್ ಕೌನ್ಸಿಲಿಂಗ್ ಅಂಡ್ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್. ನಾನು ಅಲ್ಲಿಗೆ ಹೋಗಿ ಅದನ್ನು ಸ್ಟಡಿ ಮಾಡಿದೆ. ಹಾಗೆ ಇಲ್ಲಿ ಮನೋವಿಶ್ಲೇಷಣೆ ಅನ್ನುವ ಪದ ತರಬೇಕಾ ಅಥವಾ ಸ್ವವಿಶ್ಲೇಷಣೆ ಅನ್ನುವ ಪದ ತರಬೇಕಾ ಇನ್ನು ಖಚಿತ ಹೇಳಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ. ಇನ್ನು ಕೆಲವು ವರ್ಷ ಬೇಕಾಗ್ಬೋದು. ಈಗ ಎರಿಕ್ ಬರ್ನ್ ಏನು ಹೇಳ್ತಾನೆ ಅಂದ್ರೆ, ನೀವು ಏನು ಮಾತಾಡ್ತೀರಿ ಆ ಮಾತುಗಳನ್ನು ಇಟ್ಟುಕೊಂಡೇ ಸ್ಟಡಿ ಮಾಡಿ. ನಾವೀಗ ಇನ್ನು ಯಾವ ವ್ಯವಹಾರ ನಡಿಬೇಕಾದ್ರೂ ಮಾತಾಡಬೇಕು. ಕರೆಕ್ಟ್. ಮಾತಿಲ್ಲದೇ ಇಲ್ಲ. ಹೌದು. ನಾವು ಮಾತಾಡ್ತೇವೆ. ಆ ಮಾತಿನಲ್ಲಿ ಯಾವ ಶಬ್ದ ಬಂತು, ವಾಕ್ಯ ಯಾವ ರೀತಿ ಬಂತು, ನಾವು ನಿರೀಕ್ಷಿಸುವ ಪ್ರತಿಕ್ರಿಯೆ ಏನಿತ್ತು, ಇದನ್ನು ಸ್ಟಡಿ ಮಾಡಿ. ಅದೇ ವರ್ಡಿ ಯಾಕೆ ತಂದ್ರಿ ಅಥವಾ ಹ್ಯಾಕ್ ಬಂತದು, ಅಥವಾ ಈ ಸಂದರ್ಭಕ್ಕೆ ಈ ಶಬ್ದವನ್ನೇ ಮಾತಾಡಬೇಕು ಅಂತ ನೀವು ಕಲ್ತಿರೋದು ಯಾವಾಗ? ಕರೆಕ್ಟ್. ಎಲ್ಲಿಯಾದ್ರೂ ಬೇರೆ ಇರ್ಬೇಕಲ್ಲ. ಹೌದು, ಕರೆಕ್ಟ್. ಕಲ್ತಿರ್ಲೇಬೇಕು, ಕಲಿಯದೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಮನೋವಿಜ್ಞಾನ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ತಾಯಿಯ ಬಸಿರಿನಿಂದ ಹೊರಗೆ ಬರುವಾಗ ಆಗುವ ಅನುಭವಗಳನ್ನು ಕೂಡ ಮನುಷ್ಯ ಹೇಳ್ಬೋದು. ಬ್ರೈನ್ನಲ್ಲಿ ಅದು ದಾಖಲಾಗ್ತದೆ. ಮಾತ್ರ ಅಲ್ಲ, ಮಗು ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ಅದು ಒಂದು 4-6 ವಾರಗಳಲ್ಲಿ ಬ್ರೈನ್ ಫಾರ್ಮ್ ಆಗ್ತದೆ. ಕರೆಕ್ಟ್. ಆ ಬ್ರೈನ್ ನಲ್ಲಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗ್ತದೆ. ಇದು ವಿಜ್ಞಾನ. ಹಾಗಾಗಿ ನಾವು ನಮ್ಮ ಬಾಲ್ಯಕ್ಕೆ ಹೋಗ್ಬೇಕು. ಬಾಲ್ಯದಲ್ಲಿ ಕಲ್ತಿರೋದು ಈಗ ಮಾತಾಡ್ತಾ ಇರೋದು, ಇದು ಎರಡು ಒಂದೇ ತರ ಇದ್ರೆ, ಎರಡು ಸಂದರ್ಭಗಳು ಒಂದೇ ತರ ಇದ್ರೆ ಸಮಸ್ಯೆ ಇಲ್ಲ. ಕರೆಕ್ಟ್. ಈಗ ಬಾಲ್ಯದಲ್ಲಿ ನಾನಿದ್ದದ್ದಕ್ಕೂ ಈಗ ಇರಬೇಕಾದದ್ದಕ್ಕೂ ವ್ಯತ್ಯಾಸ ಬಂದಾಗ ಮನುಷ್ಯ ಗೊಂದಲವನ್ನ ಅನುಭವಿಸ್ತಾನೆ. ಅಲ್ಲಿಂದ ಅವನಿಗೆ ಸಮಸ್ಯೆ ಶುರುವಾಗ್ತದೆ. ಸಮಸ್ಯೆಗಳು ಅಂದ್ರೆ ರೋಗ ಬೇರೆ, ಸಮಸ್ಯೆ ಬೇರೆ, ಎರಡು ಪಾಲು ಮಾಡೋಣ. ಮಾನಸಿಕ ರೋಗ, ಅದಕ್ಕೆ ಆಸ್ಪತ್ರೆ ಉಂಟು. ಕರೆಕ್ಟ್. ಚಿಕಿತ್ಸೆ ಉಂಟು. ನಿಮ್ಮ ಬೆಂಗಳೂರಿನಲ್ಲಿ ನಿಮಾನ್ಸ್ ಉಂಟು. ಅವರನ್ನು ಸೈಕಿಯಾಟ್ರಿಸ್ಟ್ ಅಂತ ಕರೀತಾರೆ. ಸೈಕಿಯಾಟ್ರಿಸ್ಟ್ ಅವರು ಮೆಡಿಸಿನ್ ಕೊಡ್ತಾರೆ. ಕರೆಕ್ಟ್. ಈಗ ಮೆಡಿಸಿನ್ ಫೀಲ್ಡ್ ಕೂಡ ಡೆವಲಪ್ ಆಗಿದೆ, ಮೆಡಿಸಿನ್ ಕೊಡ್ತಾರೆ. ಇನ್ನು ಮನಃಶಾಸ್ತ್ರ ಏನು ಹೇಳ್ತದೆ, ಇದಕ್ಕೆ ಏನರ್ಥ, ಈ ವರ್ತನೆಗೆ ಏನರ್ಥ, ಇದನ್ನು ಹೇಳುವುದು ಶಾಸ್ತ್ರ. ಕರೆಕ್ಟ್. ಅದಕ್ಕೆ ಸೈಕಾಲಜಿ ಅಂತ ಹೆಸರು. ಈಗ ಸೈಕಾಲಜಿ ಆಯಿತು, ಸೈಕಿಯಾಟ್ರಿ ಆಯಿತು. ಇದು ಅಲ್ಲದೆ ಇನ್ನೊಂದು ವಿಭಾಗ ಇದೆ, ಅದು ಸೈಕೋಥೆರಪಿ, ಮನೋಚಿಕಿತ್ಸೆ. ಬಾಲ್ಯದ ಪ್ರಿಂಟ್ಗಳು, ಬ್ರೈನ್ ಪ್ರಿಂಟ್ ಅಂತ ಕರೆಯೋದು. ಬಾಲ್ಯದ ಪ್ರಿಂಟ್ಗಳು ಈಗಿರುವ ಸ್ಥಿತಿ, ಇದನ್ನು ನಿಭಾಯಿಸುವ ಸಾಮರ್ಥ್ಯ ಕೂಡ ಅದೇ ಬ್ರೈನಲ್ಲಿದೆ. ಕರೆಕ್ಟ್. ಅದನ್ನು ವ್ಯಕ್ತಿಯ ಅರಿವಿಗೆ ತರಲಿಕ್ಕೆ ಸಹಾಯ ಮಾಡುವುದು ಮಾತ್ರ ಕೌನ್ಸಿಲರ್ನ ಕೆಲಸ, ಮನೋಚಿಕಿತ್ಸಕನ ಕೆಲಸ.
ಮನೋಚಿಕಿತ್ಸೆ ಅಂದರೆ ಸಹಾಯ ಮಾಡೋದು. ಅವ ಅದನ್ನು ಅರ್ಥ ಮಾಡ್ಕೋಬೇಕು. ನಾನು ಯಾಕೆ ಹೀಗಿದ್ದೇನೆ, ನಾನು ಯಾಕೆ ಹೀಗೆ ಮಾಡ್ತೇನೆ. ಇದು ಕೆಲವರೇನಾಗ್ತದೆ ಅಂದರೆ, ಈಗ ನೀವು ಹಳ್ಳಿಯಲ್ಲಿ ನೋಡಿ, ಒಂದು ಗಂಡ ಹೆಂಡತಿ ಸಮಸ್ಯೆ ಬಂತು. ಆ ಕುಟುಂಬದ ಯಾರೋ ಹಿರಿಯರು ಬರ್ತಾರೆ, ಅವರನ್ನು ಕರೀತಾರೆ. ಏನಪ್ಪ ನಿಂದು ಹೀಗ ಮಾಡೋದು, ನಾವೆಲ್ಲ ಹೀಗ ಸಂಸಾರ ಹೂಡಿದ್ದು ಅಂತ ಬೈತಾರೆ. ಮತ್ತೆ ಇವಳಿಗೂ ಹೇಳ್ತಾರೆ, ನೋಡಮ್ಮ ನೀನು ಯಾಕೆ ನಡ್ಕೊಳ್ಬೇಕು ಗೊತ್ತಿಲ್ವಾ ನಿನಗೆ ಅಂತ. ಮತ್ತೆ ಅದೇ ಮನೆಯಲ್ಲಿ ಕಾಫಿ ತಿಂಡಿ ಸ್ವೀಟು ತಿಂದು ಅವರು ಹೋಗ್ತಾರೆ. ಹೌದು, ಕೌನ್ಸಿಲಿಂಗ್ ಮುಗೀತು. ಟ್ರೆಡಿಷನಲ್ ಕೌನ್ಸಿಲಿಂಗ್ ಅದು, ಕರೆಕ್ಟ್. ಪರಂಪರಾನುಗತ ಕೌನ್ಸಿಲಿಂಗ್ ಆಗ್ತಾ ಇತ್ತು, ನಡೀತಾ ಇತ್ತು. ಮತ್ತೆ 2 ವರ್ಷ ಕಳೆದ ಮೇಲೆ ತಿರ್ಗಾ ಇವರಿಗೆ ಏನಾದರೂ ಮನಸ್ತಾಪ ಉಂಟಾದ್ರೆ ಅಂಥವರೇ ಹಿರಿಯರು ಯಾರಾದರೂ ರಾಜಿ ಮಾಡ್ತಿದ್ರು. ರಾಜಿ ಪಂಚಾಯತಿಗೆ, ಕರೆಕ್ಟ್. ಇದು ಒಂದು. ಇನ್ನೊಂದು ಉಪದೇಶ. ಇವತ್ತು ನೀವು ಯಾರ ಹತ್ರ ಆದರೂ ಸಮಸ್ಯೆ ಉಂಟು ಅಂತ ಹೇಳಿ ಉಪದೇಶ ಶುರು ಮಾಡ್ತಾರೆ. ಹೇಗೆ ಶುರು ಮಾಡ್ತಾರೆ? ನನಗೆ ಸಡನ್ ಕೋಪ ಬರ್ತದೆ ಹೇಳಿ. ಆಗ ಕೋಪ ಬಂದ ಕೂಡಲೇ 1, 2, 3, 4 ಅಂತ ಲೆಕ್ಕ ಮಾಡಿ ಅಂತ ಹೇಳ್ತಾರೆ. ನೀರು ಕುಡೀರಿ ಅಂತ ಹೇಳ್ತಾರೆ. ಮತ್ತೆ ನಡ್ಕೊಂಡು ತಿರುಗಾಡಿ ಅಂತ ಹೇಳ್ತಾರೆ. ಅಲ್ಲರಿ, ಕೋಪ ಬಂದು ಇವ ಕಿರ್ಚಾಡ್ತಾನೆ. ಕಿರ್ಚಾಡಿ ಆದ್ಮೇಲೆ ಮತ್ತೆ ನಮಗೆ ನೆನಪಾಗೋದು, ಅವರೆಂಥದ್ದು ಹೇಳಿದ್ರಲ್ಲ, ನೀರು ಕುಡಿಬೇಕು, ನಡ್ಕೊಂಡು ಹೋಗ್ಬೇಕು. ನಮ್ಮ ಪ್ರಶ್ನೆ ಅದಲ್ಲ. ಈ ಕೋಪದ ಮೆಕ್ಯಾನಿಸಮ್ ಏನು, ಇದು ಯಾಕಿದೆ? ಪ್ರತಿಯೊಬ್ಬನೂ ದುಃಖ ಪಡ್ತಾನೆ, ಕೋಪ ಮಾಡ್ಕೊಳ್ತಾನೆ, ಹೆದರ್ತಾನೆ, ಖುಷಿ ಪಡ್ತಾನೆ. ಮನುಷ್ಯನಿಗೆ ಮೂಲಭೂತವಾಗಿ 4 ಭಾವನೆಗಳಿದ್ದಾವೆ: ಸಂತೋಷ, ದುಃಖ, ಭಯ, ಕೋಪ. ಕರೆಕ್ಟ್. ಎಲ್ಲರಿಗೂ ಇದೆ ಅದು. ಹೌದು, ಎಲ್ರಿಗೂ ಇದೆ. ಕೆಲವರ ಹತ್ರ ಅಗತ್ಯಕ್ಕೆ ತಕ್ಕ ಇದೆ, ಕೆಲವರ ಹತ್ರ ಸ್ಟಾಕ್ ಸ್ವಲ್ಪ ಜಾಸ್ತಿ ಇರ್ತದೆ. ಆ ಸ್ಟಾಕ್ ಜಾಸ್ತಿ ಇದ್ದವರು ಸ್ಟಾಕ್ ಕ್ಲಿಯರೆನ್ಸ್ ಮಾಡಲಿಕ್ಕೆ ಕರೆಕ್ಟ್ ಜಾಗ ಆದರೆ ಪರವಾಗಿಲ್ಲ. ಈಗ ನಿಮಗೆ ಪೊಲೀಸನ ಉದ್ಯೋಗ ಸಿಕ್ಕಿದ್ರೆ, ಯಾರೋ ಒಬ್ಬ ತಪ್ಪು ಮಾಡಿದಾಗ ನೀವು ಸಿಕ್ಕಾಪಟ್ಟೆ ಬೈದ್ರೆ ಅದು ನಡೀತದೆ. ಹೌದು, ಅದೇನು ತೊಂದರೆ ಇಲ್ಲ. ಅದನ್ನೇ ನೀವು ಮನೆಗೆ ಬಂದು ಹೆಂಡತಿ ಮಕ್ಕಳಿಗೆ ಬೈದಾಡಿದರೆ, ಅಥವಾ ಆಫೀಸ್ನಲ್ಲಿ ನಿಮ್ಮ ಸಹ ಉದ್ಯೋಗಿಗಳ ಹತ್ರ ಬೈದಾಡಿದರೆ, ಆಗ ಸಂಬಂಧಗಳು ಹದಗೆಡ್ತವೆ. ಹೌದು. ಈಗ ಕೋಪ ಯಾಕೆ ಬರ್ತದೆ ನನಗೆ ಅಂತ ಸ್ಟಡಿ ಮಾಡಬೇಕು. ಸ್ಟಡಿ ಮಾಡೋದು ಬಹಳ ಮುಖ್ಯ. ನನ್ನ ಈ ಕೋಪದ ಕ್ರಮ ಇದೆಯಲ್ಲ, ನಾನೆಲ್ಲೋ ಕಲ್ತಿರ್ಬೇಕಲ್ಲ ಇದು. ಹೌದು, ಕರೆಕ್ಟ್. ಕಲಿಯದೆ ಅದು ಎಲ್ಲೂ ಬರುದಿಲ್ಲಲ್ಲ. ಕೋಪ ಅನ್ನೋದು ಅವನಿಗೆ ಜನ್ಮದಿಂದ ಇದೆ. ಕರೆಕ್ಟ್, ಹೌದು. ಅವನ ಬ್ರೈನ್ನಲ್ಲಿ ಪ್ರಿಂಟ್ ಆಗಿಯೇ ಬಂದಿದೆ. ಹೀಗೆ ಕೋಪ ಮಾಡಿಕೊಳ್ಬೇಕು ಅಂತ ಗೊತ್ತಿಲ್ಲಲ್ಲ. ಕರೆಕ್ಟ್. ಈಗ ಕೋಪ ತೋರಿಸುವುದು, ಈ ದುಃಖ ತೋರಿಸುವುದು ನೋಡಿ. ಕೆಲವರು ಅಯ್ಯೋ ಏನು ಮಾಡೋದು, ಎಲ್ಲ ನಮ್ಮ ಹಣೆ ಬರ, ಇಷ್ಟೇ ಹೇಳ್ಬೋದು. ಇನ್ನು ಕೆಲವರು ಬೋರಿ ಆಡಿ 12 ಜನ ಹಿಡ್ಕೊಂಡು ಸಮಾಧಾನ ಮಾಡಿದ್ರು ಕೇಳದೆ, ಈ ಥರನೂ ದುಃಖವನ್ನು ವ್ಯಕ್ತಪಡಿಸ್ಬೋದು. ಹಾಗಾದರೆ ವ್ಯಕ್ತಪಡಿಸುವ ವಿಧಾನದ ಅಧ್ಯಯನ ಆಗಬೇಕಾಗಿದೆ ಅಂತ. ಭಾವನೆಗಳನ್ನು ವ್ಯಕ್ತಪಡಿಸುವ ವಿಧಾನದ ಅಧ್ಯಯನ ಮತ್ತು ನನ್ನ ಮಾತಿನ ಅಧ್ಯಯನ. ಇದಕ್ಕೆ ಎರಿಕ್ ಬರ್ನ್ ನಮಗೆ ಕೊಟ್ಟಿರುವ ಶಾಸ್ತ್ರ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್. ಟ್ರಾನ್ಸಾಕ್ಷನ್ ಅಂದ್ರೆ ವ್ಯವಹಾರ. ಇಲ್ಲಿ ನಾವು ವ್ಯವಹಾರ ಅಂದ್ರೆ ಮಾತಿನ ವ್ಯವಹಾರ ಅಂತ ತಗೊಳ್ಳುವ. ಅನಾಲಿಸಿಸ್ ಅಂದ್ರೆ ವಿಶ್ಲೇಷಣೆ. ಹೌದು, ಕರೆಕ್ಟ್. ಮಾತಿನ ವಿಶ್ಲೇಷಣೆ ಅಥವಾ ಸಂವಾದಗಳ ವಿಶ್ಲೇಷಣೆ. ನಾವು ಮಾಡುವ ಸಂವಾದ, ಮಾತುಕತೆಗಳ ವಿಶ್ಲೇಷಣೆ. ಹಾಗಾಗಿ ಈ ಶಾಸ್ತ್ರವನ್ನು ಮನೋವಿಶ್ಲೇಷಣೆ ಅನ್ನುವುದಕ್ಕಿಂತಲೂ ಸ್ವವಿಶ್ಲೇಷಣೆ ಅಂತ ಕರಿಬಹುದೇನೋ, ಹೀಗೆ ನನಗೆ ಅನಿಸ್ತದೆ. ಸಂವಾದ ವಿಶ್ಲೇಷಣೆ ಅನ್ನೋದು ಇನ್ನೊಂದು ಲಿಟಲ್ ಗುಡ್. ಸಂವಾದಗಳ ವಿಶ್ಲೇಷಣೆ
ಹಾಗೆ ಬರ್ನ್ ಮನುಷ್ಯರು ಯಾವ ರೀತಿ ವರ್ತಿಸ್ತಾರೆ ಅದನ್ನು ಅಳತೆ ಮಾಡಲಿಕ್ಕೆ ಕಾಣುವ ವಿಧಾನವನ್ನೇ ಅನುಸರಿಸಿ, ಹಾ ಹಾ ಕಾಣದಿರುವುದನ್ನಲ್ಲ. ಈಗ ಅವನ ಮನಸ್ಸಿನ ಒಳಗೆ ಅವನ ಅಂತರಾಳದಲ್ಲಿ ಏನುಂಟು ಗೊತ್ತಿಲ್ಲ. ಕರೆಕ್ಟ್. ಅದನ್ನ ಹುಡುಕಿ ನೋಡುವಂತ ಯಾವುದೇ ಮೆಷಿನ್ ಇಲ್ಲ, ಇಲ್ಲ, ಉಪಕರಣ ಇಲ್ಲ. ಹೌದು. ಅವ ಏನು ಮಾಡ್ತಾನೆ ಅಂತ ಕಾಣ್ತದಲ್ಲ, ಅದನ್ನೇ ಇಟ್ಕೊಂಡು ನೋಡಿ. ಹಾಗಾದರೆ ಯಾರು ನೋಡಬೇಕು? ಯಾರು ನೋಡಬೇಕು ಅಂದ್ರೆ ಮಾಡ್ತಾ ಇರುವ ವ್ಯಕ್ತಿಯೇ ನೋಡಬೇಕು. ಹಾಗಾಗಿ ಎಜುಕೇಟೆಡ್ ಜನಾಂಗ ಬೆಳೀತಾ ಇದ್ದ ಹಾಗೆ ತನ್ನಂತಾನ ವಿಮರ್ಶೆ ಮಾಡಿಕೊಳ್ಳುವ ಗುಣ ಮನುಷ್ಯನಲ್ಲಿ ಹೆಚ್ಚಾಗ್ತಾ ಇದೆ. ಹೌದು, ಕರೆಕ್ಟ್. ಈಗ ವಿದೇಶಗಳಲ್ಲಿ ಕೌನ್ಸಿಲಿಂಗಿಗೆ ಹೋಗುವುದಂದ್ರೆ ಹೆಮ್ಮೆಯ ಸಂಗತಿ. ಕೌನ್ಸಿಲಿಂಗಿಗೆ ಒಂದು ಡೇಟ್ ಫಿಕ್ಸ್ ಮಾಡಿ ಹೋಗ್ತಾ ಇದ್ದೇನೆ ಅಂದ್ರೆ ಅದು ನಾಚಿಕೆ ಪಡುವ ಸಂಗತಿ ಅಲ್ಲ, ಅದು ಹೆಮ್ಮೆ ಪಡುವ ಸಂಗತಿ. ಅಂದ್ರೆ ಅಲ್ಲಿ ಅವರು ನನ್ನನ್ನು ನಾನು ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೇನೆ ಅನ್ನುವಂಥ ದೃಷ್ಟಿ ಇರ್ತದೆ ಅವರಿಗೆ. ಎಸ್, ಐ ಆಮ್ ಗುಡ್ ಅಂತ, ನಾನು ಮಾಡ್ತಾ ಇದ್ದೇನೆ ಅಂತ. ಆದರೆ ನಮ್ಮ ಭಾರತೀಯ ಕ್ರಮವನ್ನು ನೋಡಿದರೆ ಈಗ ಹಳ್ಳಿಗಳಲ್ಲೆಲ್ಲ ಇಂಥ ವಿಚಾರವನ್ನು ಹೇಳಲೇಬಾರದು ಅಂತ ಇನ್ನೊಬ್ಬರಿಗೆ ಗೊತ್ತಾಗ್ತದೆ, ಮರ್ಯಾದೆ ಹೋಗ್ತದೆ, ಹೀಗೆಲ್ಲ ಇದೆ. ಆದರೆ ಅದೀಗ ನಿವಾರಣೆ ಆಗ್ತಾ ಬಂದಿದೆ. ಹೌದೌದು, ಈಗ ತುಂಬಾ ಕಡಿಮೆ ಆಗ್ತಾ ಬಂದಿದೆ. ಕಡಿಮೆ ಆಗಿದೆ. ಸೈಕ್ಯಾಟ್ರಿಸ್ಟ್ಗಳ ಹತ್ರ ಹೋಗುವವರ ಸಂಖ್ಯೆ ಹೆಚ್ಚಿದೆ ಮತ್ತು ಮನಬಿಚ್ಚಿ ಮಾತಾಡಲಿಕ್ಕೆ ಕೌನ್ಸಿಲರ್ಗಳನ್ನು ಅಥವಾ ಆಪ್ತ ಸಂವಾದ ಅಂತ ನಾವು ಕರಿತೇವೆ, ಆಪ್ತ ಸಲಹೆ ಕೊಡೋರು ಯಾರಿದ್ದಾರೆ ಅವರ ಹತ್ರ ಹೋಗುವ ಕ್ರಮ ಕೂಡ ಹೆಚ್ಚಾಗ್ತಾ ಇದೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಕರೆಕ್ಟ್. ಸ್ವಂತ ಆರೋಗ್ಯದ ರಕ್ಷಣೆಯ ದೃಷ್ಟಿಯಿಂದ. ಹಾಗಾದ್ರೆ ನಾನು ಯಾಕೆ ಇದನ್ನು ಸ್ಟಡಿ ಮಾಡಿದೆ? ಹೌದು, ಈಗ ನಂದು ಅದು ಪ್ರಶ್ನೆ ಇತ್ತು. ನೀವು ಯಾಕೆ ಇದನ್ನು ಸ್ಟಡಿ ಮಾಡಿದ್ರಿ? ನಿಜವಾಗಿ ಕೌನ್ಸಿಲಿಂಗ್ ಮಾಡಬೇಕೆಂಬ ಆಸೆಯಿಂದ ಅಲ್ಲ, ಹಾ, ಅಥವಾ ಕೌನ್ಸಿಲಿಂಗ್ ಕಲಿಬೇಕೆಂಬ ಉಮೇದಿನಿಂದ ಅಲ್ಲ. ನಾನೇ ಒಂಥರ ಡಿಪ್ರೆಷನ್ನಲ್ಲಿದ್ದಾಗಿದ್ದೆ ಆಗ ಆ ಕಾಲದಲ್ಲಿ. ಹೌದು. ಈಗ ಒಂದು ನೀವೇನು ಹೇಳಿದ್ರಿ, ಒಂದು 25 ವರ್ಷ ಹಿಂದೆ, 25 ವರ್ಷ ಹಿಂದೆ ನಾನೇ ಒಂಥರ ಡಿಪ್ರೆಷನ್ನಲ್ಲಿದ್ದೆ. ನನಗೆ ಬೇರೆಯವರನ್ನ ಭೇಟಿ ಮಾಡುವಾಗ ನನಗೆ ಅನಿಸ್ತಾ ಇದ್ದದ್ದು, ಈಗ ಗೊತ್ತಾಗ್ತದೆ, ಆಗ ಗೊತ್ತಾಗಿರಲಿಲ್ಲ. ಅವರು ನನ್ನನ್ನು ಡೌನ್ ಮಾಡ್ತಾರೇನೋ, ಅವರು ಕೀಳಾಗಿ ಕಾಣ್ತಾರೇನೋ, ಅವರು ಏನು ತಿಳ್ಕೊಂಡ್ರು, ಸಮಸ್ಯೆಗೆ ಇಷ್ಟು ಸಾಕು. ಹೌದೌದು, ಇಷ್ಟು ಧಾರಾಳ ಸಾಕು, ಸಾಕೇ ಸಾಕು. ಅವ್ರು ಏನ್ ತಿಳ್ಕೊಂಡ್ರು ಅಂತ ಇವ ತಿಳ್ಕೊಳ್ಳಿಕ್ಕೆ ಶುರು ಮಾಡಿದರೆ ಸಾಕು. ಕರೆಕ್ಟ್. ಅವ ತಿಳ್ಕೊಂಡಿದ್ದಾನ ಇಲ್ವೋ ಗೊತ್ತಿಲ್ಲ, ಅವ ಪಾಪ ಅವನ ಕೆಲಸದಲ್ಲಿ ತಲೆಬಿಸಿಯಲ್ಲಿರ್ಬೋದು, ಬಟ್ ನಾವು ತಿಳ್ಕೊಳ್ತೇವಲ್ಲ. ಈಗ ಒಬ್ಬ ಅರ್ಜೆಂಟಲ್ಲಿ ಹೊರಟೋದ, ನಾನು ಕೂತ್ಕೊಂಡು ಯೋಚಿಸ್ಬೋದು, ಅಲ್ಲ ನೆಗ್ಲೆಕ್ಟ್ ಮಾಡಿ ಹೋದ, ಯಾಕೆ ನೆಗ್ಲೆಕ್ಟ್ ಮಾಡಿದ, ನಾನಂತ ತಪ್ಪೇನು? ಹೌದು. ಆಮೇಲೆ ಇದು ಚೈನ್ ಆಫ್ ಥಾಟ್ಸ್ ಅಂತ ಕರಿತೇವೆ ನಾವು, ಯೋಚನೆಗಳ ಸಂಕೋಲೆ. ಹೌದು, ಕರೆಕ್ಟ್. ಹಾಗೆ ಮನುಷ್ಯ ತನ್ನದೇ ಯೋಚನೆಗಳ ಸಂಕೋಲೆಯಲ್ಲಿ ತಾನೇ ಬಂಧಿ ಅಂತ ಇದ್ದಾನೆ. ಆದರೆ ಅದರ ಅರಿವು ಇಲ್ಲ. ಅರಿವು ಮೂಡಿಸ್ಕೊಳ್ಳೋದು ಹೇಗೆ ನನಗೆ ಗೊತ್ತಿರಲಿಲ್ಲ. ಆ ಹೊತ್ತಿಗೆ ನನಗೆ ಡಾಕ್ಟರ್ ಮೀನಗುಂಡಿ ಸುಬ್ರಹ್ಮಣ್ಯಂ, ನಾನು ಧೈರ್ಯವಾಗಿ ಹೇಳ್ಬೋದು, ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ನ ಮೇಲೆ ಕರ್ನಾಟಕದಲ್ಲಿ ಕೆಲಸ ಮಾಡಿದ, ಕರ್ನಾಟಕದಲ್ಲಿ ಬಹುದೊಡ್ಡ ಕೆಲಸ ಮಾಡಿದ ಮುಂಚೂಣಿಯ ವ್ಯಕ್ತಿ ಡಾಕ್ಟರ್ ಮೀನಗುಂಡಿ ಸುಬ್ರಹ್ಮಣ್ಯಂ. ಅವರು ಬರೆದ ಪುಸ್ತಕ ಮಾನಸಿಕ ಸಮಸ್ಯೆಗಳಿಗೆ ಮನಸ್ಸು ಇಲ್ಲದ ಮಾರ್ಗ, ಕನ್ನಡದ TA ಸೈಕಾಲಜಿಯ ವರ್ತನಾ ಮನೋವಿಜ್ಞಾನದ ಅಥವಾ ಸಂವಾದ ವಿಶ್ಲೇಷಣಾ ಶಾಸ್ತ್ರದ ಒಂದು ಒಳ್ಳೆಯ ಕೃತಿ. ಅದನ್ನು ನಾನು
ಭಾರಿ ಕಷ್ಟದಿಂದ ಖರೀದಿಸಿ ಓದಿದಾಗ ನನಗೆ ಗೊತ್ತಿಲ್ಲದೇನೆ ನಾನು ಆ ವ್ಯಕ್ತಿಯ ಜೊತೆ ಒಂದು ಆತ್ಮೀಯತೆಯನ್ನು ನನ್ನಷ್ಟಕ್ಕೆ ಬೆಳೆಸ್ಕೊಂಡು ಅವರಿಗೆ ಲೆಟರ್ಗಳನ್ನು ಬರೆದೆ. ಹಾ ಆಗ ಅವರು ಅದಕ್ಕೆ ನನಗೆ ಉತ್ತರವನ್ನು ಕೊಟ್ಟರು. ಆಗ ನನಗೊಂದು 25 ವರ್ಷ. ನನಗೆ ಬಹಳ ಹೆಮ್ಮೆಯ ಸಂಗತಿ ಅದು. ಒಬ್ಬ ಲೇಖಕ ಕರೆಕ್ಟ್, ಅಷ್ಟು ದೊಡ್ಡ ಒಂದು ಇವರು ನನ್ನ ಪತ್ರಕ್ಕೆ ಉತ್ತರ ಕೊಟ್ಟರು. ನಾನು ಹೆಮ್ಮೆಯಿಂದ ಆ ಪತ್ರವನ್ನು ತುಂಬಾ ಸರ್ತಿ ಬಿಡಿಸಿ ಓದಿದ್ದೇನೆ. ಅರೆ, ಯಾರು ಕ್ಯಾರ್ ಮಾಡುವುದಿಲ್ಲ ಅಂತ ತಿಳ್ಕೊಂಡಿರುವ ಈ ಜಗತ್ತಲ್ಲಿ ನನ್ನ ಮೇಲೆ ಇಷ್ಟೊಂದು ಕ್ಯಾರ್ ಆಗಿ, ಏನಂದ್ರೆ ನೀನು ಪತ್ರ ಬರೆಯುವ ಶೈಲಿಯೇ ಚಂದ ಅಂತ ಅವರು ಬರೆದಿದ್ರು. ಆ ಅಕ್ಷರಗಳು, ಆ ವಾಕ್ಯಗಳು, ಆ ವಾಕ್ಯದ ಸೌಂದರ್ಯ ತುಂಬಾ ಇಷ್ಟ ಆಯಿತು ಕಣಪ್ಪ ಅಂತೆಲ್ಲ ಬರೆದು ಬಿಟ್ಟಿದ್ರು. ನನಗೆ ಹೀಗೆ ಹೇಳಿಸ್ಕೊಂಡ ಅಭ್ಯಾಸ ಇರಲಿಲ್ಲ. ಹೌದು, ಕರೆಕ್ಟ್. ಎಲ್ಲ ಬೈಗಳು ತಿಂದೆ ಅಭ್ಯಾಸ. ನಮ್ಮ ಮನೆಯಲ್ಲಿ ಇದ್ರು ಜೋರು ಮಾಡೋರು ತಂದೆ ತಾಯಿ ಇಲ್ಲ. ಆಯ್ತಾ ಕೆಲಸ, ಏನ್ ಮಾಡ್ತಾ ಇದ್ದಿ ಅಂತ ಕೇಳು. ಇಲ್ಲಿ ನೋಡಿದ್ರೆ ಇವರು ಇಷ್ಟು ಸಾಫ್ಟ್ ಆಗಿ ಮಾತಾಡಿದ್ರು. ಆಗ ನಾನು ಒಂದು ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ಅದಕ್ಕೆ ಫ್ಯಾನ್ಸಿ ಸ್ಟೋರ್ ಅಂತ ಹೆಸರು ಕೊಟ್ಟುಕೊಂಡು ಅದು ಯಾಕಂದ್ರೆ ಪೆಟ್ಟಿಗೆ ಅಂಗಡಿ ಅಂತ ಹೇಳಲಿಕ್ಕೆ ಮುಜುಗರ. ಯಾರಾದ್ರೂ ಕೇಳಿದ್ರೆ ಫ್ಯಾನ್ಸಿ ಸ್ಟೋರ್ ಅಂತ ಹೇಳ್ಬೋದಲ್ಲ. ಇದೇನು ಮನುಷ್ಯನ ಜೀವನ ಫ್ಯಾನ್ಸಿ ಆಗ್ತಾ ಹೋಗ್ತದ ಅಲ್ಲ ಪೆಟ್ಟಿಗೆ ಒಳಗೆ ಹೋಗ್ತದ ಗೊತ್ತಿಲ್ಲ. ಆ ಪೆಟ್ಟಿಗೆ ಅಂಗಡಿಗೆ ಬಾಗಿಲಚ್ಚಿ ಎಲ್ಲಿಗೆ ಹೋಗಿದ್ದೆ. ಬಂದು ನೋಡುವಾಗ ಅಲ್ಲಿ ಒಂದು ವಿಸಿಟಿಂಗ್ ಕಾರ್ಡ್, ಡಾಕ್ಟರ್ ಮೇನಗೊಂಡಿ ಸುಬ್ರಹ್ಮಣ್ಯಂ ಅವರದ್ದು. ಓಹೋ. ಅವರ ಹಸ್ತಾಕ್ಷರದಲ್ಲಿ ವಿಸಿಟಿಂಗ್ ಕಾರ್ಡಿನ ಹಿಂದೆ ಒಂದು ಪ್ರಶ್ನೆ. ನಾನೀಗಲೂ ಆ ಪ್ರಶ್ನೆಯನ್ನು ನೆನಪಿಟ್ಟುಕೊಂಡಿದ್ದೇನೆ. ಗಂಗಾಧರ್, ಪ್ರಾಪ್ತಿ ಮತ್ತು ಪ್ರಾರಬ್ಧ ಇದಕ್ಕೆ ಅರ್ಥ ಗೊತ್ತಿದೆಯೇ? ಡಾಕ್ಟರ್ ಸುಬ್ರಹ್ಮಣ್ಯಂ ಆನ್ ದಿ ವೇ ಟು ಬ್ಯಾಂಗ್ಳೂರ್. ನಾನು ಅದನ್ನು ಓದಿ ಬಿಕ್ಕಿ ಹತ್ತು ಬಿಟ್ಟೆ. ಆಗ ನನ್ನ ಪಕ್ಕದಲ್ಲಿ ಒಬ್ಬರು ಡಾಕ್ಟರ್ ಇದ್ರು, ನನ್ನ ಅಂಗಡಿಯ ಪಕ್ಕದಲ್ಲಿ. ಅವರು ನೋಡಿದರು. ಅವರು ಎಂಚಿನಯೆ ಅಂತ ಕೇಳಿದ್ರು. ಅಂದ್ರೆ ತುಳುವಲ್ಲಿ ಎಂಚಿನಯೆ ಅಂದ್ರೆ ಎಂತದ್ರಿ ಅಂತ. ಏನ್ರಿ ಅಂತ. ಆಗ ನಾನು ಅವರಿಗೆ ಇದನ್ನೆಲ್ಲ ವಿವರಿಸಿ ಹೇಳಿದೆ. ನನಗೆ ಟ್ರೈನಿಂಗಿಗೆ ಹೋಗ್ಲಿಕ್ಕೆ ಅವರೇ ದುಡ್ಡು ಕೊಟ್ಟರು. ಆಮೇಲೆ ಮೈಸೂರಿಗೆ ನಾನು ಹೋದೆ. ಅದು ತುಂಬಾ ಇಂಟ್ರೆಸ್ಟಿಂಗ್ ಕತೆ. ಹೇಗೆಂದ್ರೆ ಮೈಸೂರಲ್ಲಿ ರೂಮ್ ಮಾಡಿನಲ್ಲಿ ದುಡ್ಡು ಇರಲಿಲ್ಲ. ಹಾಗಾಗಿ ಪುತ್ತೂರು ಬಸ್ ಸ್ಟ್ಯಾಂಡ್ ನಲ್ಲಿ 11:30 ಗಂಟೆವರೆಗೆ ಎಲ್ಲ ರೋಡ್ ಅಳತೆ ಮಾಡೋದು. ಆಮೇಲೆ 12 ಗಂಟೆ ನಂತರ ಸಿಕ್ಕಿದ ಬಸ್ ಹತ್ತುವುದು. ಯಾಕೆಂದ್ರೆ ಮೈಸೂರಿಗೆ ಹೋಗುವಾಗ ಬೆಳಗ್ಗೆ ಆಗಿರ್ಬೇಕು. ಕರೆಕ್ಟ್. ಅಲ್ಲಿಂದ ಸ್ವಲ್ಪ ಮುಖ ತೊಳ್ಕೊಂಡು ಟ್ರೈನಿಂಗ್ ಕ್ಲಾಸ್ಗೆ ಹೋಗುದು. ಆಗಲೇ ಫೀಸು 350 ರೂಪಾಯಿನ ಇಟ್ಟಿದ್ರು ಅವರು. 92-93ನೇ ಇಸ್ವಿ ಹೊತ್ತಿದ್ದು, 1993ರ ಸುಮಾರು. ಅಷ್ಟು ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ಕೊಟ್ಟು ನಾನು ಇಷ್ಟು ಕೊಡ್ತೇನೆ ಅಂತ. ಆಗ ಅದಕ್ಕೆ ನೋಡಿ, ನಿನಗೆ ಕಲಿಯುವ ಆಸಕ್ತಿ ಇದ್ರೆ ಕಲಿ, ಫೀಸ್ ಮಾತ್ರ ನೀನು ಇರುವಾಗ ಕೊಡಬೇಕು. ಕಮಿಟ್ಮೆಂಟ್ ಅಂದ್ರೆ ಹಾಗೆ ಅದು. ನೀನು ಪರವಾಗಿಲ್ಲ ಫ್ರೀ. ನಮ್ಮ ಗುರುಗಳು ಅವ್ರು ಹೇಳ್ತಾ ಇದ್ರು, ಫ್ರೀ ಏನನ್ನು ಮಾಡಬೇಡ. ನೀನೇನಾದ್ರೂ ಫ್ರೀ ಮಾಡ್ಲಿಕ್ಕೆ ಹೋದ್ರೆ ಅದರ ವ್ಯಾಲ್ಯೂ ಕಳೆದೋಗ್ತದೆ. ಕರೆಕ್ಟ್. ಯಾಕಂದ್ರೆ ಅಂತ ಸ್ಥಿತಿ ಇದೆ ಅಂತ. ಈಗಿನ ಜನ ಅದಕ್ಕೆ ಬೆಲೆ ಕೊಡುವವರೇ ಇಲ್ಲಲ್ಲ. ಹೌದು. ಹಾಗಾಗಿ ನಾನು ಬರೆದಿರೋ ಪುಸ್ತಕಗಳಿದ್ದಾವೆ. ಯಾರಿಗಾರು ಫ್ರೀ ಕೊಡೋದಾದ್ರೆ ಓದ್ತಾನೆ ಅವ ಅಂತ ನನಗೆ ಖಚಿತವಾಗಿ ಗೊತ್ತಾದರೆ ಫ್ರೀ ಆದ್ರೂ ಕೊಡ್ತೇನೆ. ಇಲ್ಲದಿದ್ರೆ ಖರೀದಿನೇ ಮಾಡಬೇಕು. ಹಾಗೆ ನಾನು ಅವರಿಗೆ ಸಾಧ್ಯವಾದಷ್ಟು ದುಡ್ಡು ಕೊಟ್ಟು ಎಂಟ್ರಿ ತಗೊಂಡು ಟ್ರೈನಿಂಗ್ ತಗೊಂಡೆ. ಮತ್ತೆ ನನಗೇನೆ ನಾನು ಕೌನ್ಸಿಲಿಂಗ್ ತಗೊಂಡೆ.
ನನಗೆ ಅದು ಮುಖ್ಯವಾಗಿ ಬೇಕಾಗಿತ್ತು. ಅವರ ಮಡಿಲಿನಲ್ಲಿ ಮಲಗಿ ತುಂಬ ಬಾರಿ ನಾನು ಹತ್ತಿದ್ದೇನೆ, ನಕ್ಕಿದ್ದೇನೆ, ಖುಷಿಪಟ್ಟಿದ್ದೇನೆ. ಮತ್ತು ಅವರೇನೆ ಈ ಕಡೆಯಿಂದ ಹೋದವರಿಗೆ ಕೆಲವರಿಗೆ ಹೇಳ್ತಾ ಇದ್ರಂತೆ, ಅಲ್ಲಿ ಗಂಗಾಧರ್ ಇದ್ದಾನೆ, ಅವನ ಹತ್ರ ಹೋಗಿ ಅಂತ. ಅದನ್ನು ಕಲ್ತ್ಕೊಂಡೆ ನಾನು. ಇವತ್ತು ಯಾರಾದರೂ ನನ್ನ ಶಿಷ್ಯರು ಕೌನ್ಸಿಲಿಂಗ್ ಮಾಡ್ತಾರೆ ಅಂದರೆ ನಾನು ಅವರ ಫೋನ್ ನಂಬರ್ ಅಡ್ರೆಸ್ ಕೊಟ್ಟು ಅಲ್ಲಿ ಕಳಿಸ್ತೇನೆ. ನಾನೊಬ್ಬನೇ ಮಾಡಬೇಕಾಗಿರೋದಲ್ಲ ಇದು. ಸಮಾಜದ ಸ್ವಾಸ್ಥ್ಯಕ್ಕಾಗಿ, ಕರೆಕ್ಟ್, ನಾನು ಬದುಕ್ತಾ ಇರುವ ಸಮುದಾಯಕ್ಕೆ ಸೇವಾ ರೂಪವಾಗಿ, ಅಂದರೆ ಫ್ರೀ ಮಾಡಿ ಅಂತಲ್ಲ, ಸೇವೆ ಕೊಡುವಂತಹ ಒಂದು ಉದ್ಯೋಗವನ್ನು ಕಲಿಬೇಕಾಗಿದೆ. ನೀವು ಯಕ್ಷಗಾನದ ನೆನಪು ಮಾಡಿದ್ರಿ, ಮನೋರಂಜನೆ ಯಾಕೆ ಬೇಕು ನಮಗೆ? ಅದು ನಮ್ಮ ಊರಿನ ಸಂಸ್ಕೃತಿ. ಅದು ಯಾಕೆ ಬೇಕು? ನನ್ನ ನೆಮ್ಮದಿ, ನನ್ನ ಖುಷಿಗೆ. ಹಾಗೆಯೇ ಆಪ್ತ ಸಂವಾದ, ಸಂವಾದ ವಿಶ್ಲೇಷಣೆ ಅದು ಯಾಕೆ ಬೇಕು? ನನ್ನ ಖುಷಿಗೆ, ನನ್ನ ಒಳಿತಿಗೆ. ಹಾಗೆ ಅವರ ಹತ್ರ ಕೌನ್ಸಿಲಿಂಗ್ ತಗೊಳ್ತಾ ಆಮೇಲೆ ಅವರೇ ಹೇಳಿದರು, ಅವರು ಸ್ಟಡಿ ಮಾಡಿದ್ದು ಎರ್ನಾಕುಲಮಲ್ಲೇನೆ, ಫಾದರ್ ಕಂಡತ್ತಿಲ್ಲ ಅವ್ರ ಹತ್ರ, ನೀನು ಅಲ್ಲಿಗೆ ಹೋಗು ಅಂತ. ನನಗೆ ಆಶ್ಚರ್ಯ ಆಗ್ತದೆ. ಒಬ್ಬ ಗುರು, ಇತ್ತೀಚೆಗಿನ ಗುರುಗಳ ಬಗ್ಗೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತದೆ. ಅದು ಹೇಳಿ ಪ್ರಯೋಜನ ಇಲ್ಲ ಬಿಡಿ. ಆದರೆ ಅವರು, ನೀನು ನನ್ನಿಂದ ಮುಂದಕ್ಕೆ ಹೋಗು ಅಂತ ಪ್ರೋತ್ಸಾಹಿಸಿ ಕಳಿಸ್ಕೊಟ್ಟಂಥವರು ಡಾಕ್ಟರ್ ಮೀನಗುಂಡಿ ಸುಬ್ರಹ್ಮಣ್ಯಂ. ಅದೇ ಮನಸ್ಸು ಇಲ್ಲದ ಮಾರ್ಗ ಕೃತಿಯಲ್ಲಿ ಅವರು 5ನೇ ಅಥವಾ 6ನೇ ಮುದ್ರಣ ಇರಬೇಕು, ಅದರಲ್ಲಿ ನನ್ನ ಹೆಸರನ್ನು ಬರೆದಿದ್ದಾರೆ. ಹಿಂದಿಂದ ಒಬ್ಬ ಹುಡುಗ ಇದರಲ್ಲಿ ಆಸಕ್ತನಾಗಿದ್ದಾನೆ ಅಂತ. ಅದು ಇನ್ನಷ್ಟು ಪ್ರಚೋದನೆ ಕೊಡ್ತು ನನಗೆ. ವ್ಯಕ್ತಿಯನ್ನು ಪ್ರಚೋದಿಸುವ ಕೆಲಸ ಅವರು ಮಾಡಿದರು. ಹಾಗಾಗಿ ಎರ್ನಾಕುಲಮಲ್ಲಿ ರೆಸಿಡೆನ್ಷಿಯಲ್ ಆಗಿ ನಾನು ಇದ್ದುಕೊಂಡು ಈ ಸಬ್ಜೆಕ್ಟನ್ನು ಸ್ಟಡಿ ಮಾಡ್ತಾ, ಅಲ್ಲಿ ಕೂಡ ಸಿಸ್ಟರ್ ಆ್ಯನಿ ಇದ್ದರು, ಮತ್ತು ಜಾರ್ಜ್ ಕಂಡತಿಲ್ಲಿದ್ದರು. ಇವರ ಹತ್ರ ಎಲ್ಲ ಕೌನ್ಸಿಲಿಂಗ್ ತಗೊಳ್ತಾ ನನ್ನನ್ನು ನಾನು ಸರಿಪಡಿಸ್ತಾ ಸಾಗುತ್ತಾ ಬಂದೆ. ಅದು ಏನು ಅಂದರೆ, ಒಂದೇ ಸರ್ತಿಗೆ 100% ಸಾಧನೆ ನಾನು ಮಾಡಲಿಲ್ಲ. ಕರೆಕ್ಟ್, ಸ್ವಲ್ಪ ಸ್ವಲ್ಪ ಮಾಡಿದ್ದೇನೆ. ಆದರೆ ಈ ಸ್ವಲ್ಪವನ್ನೇ ತುಂಬ ಅಂತ ಜನ ಮೆಚ್ಚಿ ನನಗೆ ಗೌರವ ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ. ಹಾಗೆ ಊರಿಗೆ ಬಂದ ಮೇಲೆ ಮೀನಗುಂಡಿ ಸುಬ್ರಹ್ಮಣ್ಯಂ ಸರ್ಟಿಫಿಕೇಟ್ ಎಲ್ಲ ಆಯಿತು. ಬಂದ ಮೇಲೆ ಹರಿಶ್ಚಂದ್ರ ಪಕ್ಕಳ ಅಂತ ಹೇಳುವವರು ನನ್ನನ್ನು ಗುರುತಿಸಿದರು. ಗುರುತಿಸಿ ಆಗ ನನಗೆ ಪುತ್ತೂರು ಅಪರಿಚಿತ, ನನಗೆ ಗೊತ್ತಿರಲಿಲ್ಲ ಊರು. ಈಗ ಪುತ್ತೂರಿನಲ್ಲೇ ಇದ್ದೇನೆ. ಕರೆಕ್ಟ್. ಆಗ ನೀವು ಎಲ್ಲಿದ್ರಿ? ಆಗ ಬೆಳ್ಳಾರಿಯಲ್ಲಿದ್ರಿ. ಸರಿ. ಅವರು ನನಗೆ ಇಲ್ಲಿ ಒಂದು ಆಫೀಸ್ ಕೊಟ್ಟರು, ನೀನು ಬಂದು ಇಲ್ಲಿ ಕೂತ್ಕೊ ಅಂತ. ಜನ ಕಳಿಸ್ಕೊಟ್ರು, ಬೇರೆ ಬೇರೆಯವರನ್ನು. ಅಲ್ಲಿ ಕೌನ್ಸಿಲಿಂಗ್ ಮಾಡ್ತಾ ನಾನು ನಿಧಾನಕ್ಕೆ ಯಶಸ್ಸನ್ನು ಸಾಧಿಸ್ತಾ ಬಂದೆ. ಹಾಗೆ ಎಷ್ಟೋ ಜನ ಪರಿಚಯ ಆಯಿತು. ಆಮೇಲೆ ಅದ್ರ ಬಗ್ಗೆ ಪುಸ್ತಕ ಎಲ್ಲ ಬರೆದೆ, ಮತ್ತೆ ಈ ವೃತ್ತಿಯನ್ನು ಮುಂದುವರಿಸಿದೆ. ಈಗ ನಾನು ಕೇಳುದು, ನಮಗೆ ನಮ್ಮ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಡುವ ಬಗೆ ಹೇಗೆ? ಈಗ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಕಂಡುಕೊಂಡದ್ದು ಹೇಗೆ ಅಂತಂದರೆ, ನನಗೆ ಯಕ್ಷಗಾನ ನೋಡಿದರೆ ಖುಷಿ ಆಗ್ತದೆ. ಸರಿ, ಯಕ್ಷಗಾನ ಹೋಗಿ ನೋಡಿತು. ಇವತ್ತು ಯಾಕೋ ಯಕ್ಷಗಾನ ನೋಡಿದರೆ ನನಗೆ ಯಕ್ಷಗಾನ ನೋಡಬೇಕು ಅಂತ ಅನಿಸುವುದೂ ಇಲ್ಲ, ಅದರಿಂದ ನನಗೆ ಖುಷಿ ಸಿಗಲಿಕ್ಕಿಲ್ಲ. ಅದು ರಾತ್ರಿ ಇಡೀ ಕೂತು ಸ್ಟ್ರೈನೇ ಆಗ್ತದೆ. ಅದಕ್ಕೆ ನಾನು ಟಿ ವಿಯಲ್ಲಿ ಫಿಲ್ಮ್ ನೋಡ್ತೀನಿ. ಫಿಲ್ಮ್ ನೋಡಿ ನಾನು ನನ್ನ ಮನಸ್ಸನ್ನು ಇದು ಮಾಡಿದೆ. ಇದು ಯಾವ ರೀತಿ ಅಂದರೆ ನಮ್ಮನ್ನು ನಾವು ಖುಷಿಪಡಿಸುವುದು ಅಂತಂದರೆ ಈ ಒಂದು ಮನೋರಂಜನೆ ಇದರಿಂದ ಮಾತ್ರವಾ ಅಥವಾ ಬೇರೆ ಯಾವುದಾದ್ರೂ ವಿಧಾನಗಳು ಉಂಟಾ? ಈಗ ಆಧ್ಯಾತ್ಮವಾಗಿ ಕೆಲವರು ಜಪ ತಪ ಅನುಷ್ಠಾನ ಬೇರೆ ಬೇರೆ ಇದೆಲ್ಲೂ ಹೇಳ್ತಾರೆ. ಇದು ಯಾವ ರೀತಿ ಅಂದರೆ ಭಾವನೆಗಳನ್ನು ಹತ್ತಿಕ್ಕಿ ಕಂಟ್ರೋಲ್ ಮಾಡುವುದು, ಅದು ಎಷ್ಟು ಸರಿ? ಈಗ ಭಾವನೆಗಳು ಹತ್ತಿಕ್ಕಿ ಕಂಟ್ರೋಲ್ ಮಾಡೋದು ಅಂತ, ಅದಕ್ಕಿಂತಲೂ ಇನ್ನೂ ಒಂದು ಸ್ಟೆಪ್ ಹಿಂದೆ ಹೋಗುವ, ಬೇಸಿಗೆ ಹೋಗುವ.
ಈಗ ಏನೋ ಒಂದು ಘಟನೆ ನಡೆಯಿತು, ಕರೆಕ್ಟ್. ಆ ಘಟನೆಗೆ ಪ್ರತಿಕ್ರಿಯೆ ಕೊಡಬೇಕು, ಹೌದು. ಅಲ್ಲ, ಪ್ರತಿಕ್ರಿಯೆ ಆಟೋಮೆಟಿಕ್ ಬರ್ತದೆ ಕೆಲವೊಮ್ಮೆ. ಮನುಷ್ಯನಲ್ಲಿ ಬರ್ತದೆ, ಆಟೋಮ್ಯಾಟಿಕ್ ಬರ್ತದೆ. ಹೌದು. ಎಲ್ಲರಲ್ಲಿ ಒಂದೇ ತರ ಬರ್ತದ? ಬರುವುದಿಲ್ಲ, ಹೌದು. ಈಗ ಒಂದು ಕಾರ್ಯಕ್ರಮದಲ್ಲಿ ಊಟ 1 ಗಂಟೆಗೆ ಆಗಬೇಕಿತ್ತು, 2 ಗಂಟೆ ಕಳೆದೋಯ್ತು. ಆಗ ಒಬ್ಬ ಹೇಳ್ತಾನೆ, ಇವತ್ತು ಸ್ವಲ್ಪ ಲೇಟ್ ಆಗ್ತದೆ, ತೊಂದರೆ ಇಲ್ಲ. ಮತ್ತೊಬ್ಬ ಹೇಳ್ತಾನೆ, ಎಂಥದೇ ಆಗಲಿ, ಎಂಥದಿದ್ದು 2:30 ಗಂಟೆಗೆ ಊಟ ಕೊಡೋದು, ಟೈಮಿಗೆ ಹೊರಡಬೇಕು ಅಂತ ಹೇಳ್ತಾನೆ. ಮತ್ತೆ ಒಬ್ಬ, 1 ದಿವಸ ಹಸಿವು ತಡೆದ್ರೇನು ಅಂತ ಹೇಳ್ತಾನೆ. ಪ್ರತಿಕ್ರಿಯೆ ಬೇರೆ ಬೇರೆ ಆಯಿತು. ಕರೆಕ್ಟ್. ಹಾಗಾಗಿ ಪ್ರತಿಕ್ರಿಯೆಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ, ಹೌದು, ಸರಿ, ಒಂದೇ ಅಲ್ಲ. ಅಲ್ಲ. ಈಗ ಆ ಪ್ರತಿಕ್ರಿಯೆ ಹುಟ್ಲಿಕ್ಕೆ ಕಾರಣ ಏನು ಅಂತ ಪುನಃ ನೋಡಬೇಕು. ಅದೇ, ಊಟ ಲೇಟ್ ಆದ್ದೇ ಕಾರಣ ಅಲ್ವಾ? ಹಾಗಂತ ನಾವು ಊಹಿಸ್ತೇವೆ. ಊಟ ಲೇಟ್ ಆದ್ರೆ ಅದೇ ಪ್ರತಿಕ್ರಿಯೆ ಕೊಡಬೇಕು ಅಂತ ನಿಮ್ಗೆ ಹೇಳಿದ್ಯಾರು? ಹಾಗೆ, ಕರೆಕ್ಟ್. ಬೇರೆ ಪ್ರತಿಕ್ರಿಯೆ ಕೊಡ್ಬೋದಲ್ಲ. ಇಲ್ಲಿ ಊಟ ಲೇಟ್ ಆಗ್ತದೆ, ಹಾಗೆ ಜಸ್ಟ್ ಒಮ್ಮೆ ತಿರುಗಾಡಿದಾಗೆ ಮಾಡಿ 2 ಬಾಳೆಹಣ್ಣು ತಿಂದೊಂದು ಜ್ಯೂಸ್ ಕುಡಿದು ಬರುವ ಅಂತ ಪ್ರತಿಕ್ರಿಯೆ ಕೊಡ್ಬೋದಲ್ಲ. ಇಲ್ಲ, ಹೌದು. ಊಟ ಅಲ್ಲೇ ಆಗ್ಬೇಕು, ಅದು ಸಹ 1 ಗಂಟೆಗೆ ಆಗ್ಬೇಕು. ಆ ಹಠ ಯಾಕೆ ಅಂತ, ಎಲ್ಲಿಂದ ಕಲ್ತೇವು ಅಂತ. ಸರಿಯ ತಪ್ಪೊಂದಿಲ್ಲ ಇದು. ಹೌದೌದು, ಸರಿ ತಪ್ಪಿನ ಪ್ರಶ್ನೆ ಅಲ್ಲ. ದಯಮಾಡಿ ಸ್ವಾವಿಶ್ಲೇಷಣೆಗೆ ತೊಡಗುವವರು ಯಾರಿದ್ದಾರೆ ಅವರಲ್ಲಿ ನನ್ನ ರಿಕ್ವೆಸ್ಟ್ ಏನಂದ್ರೆ, ಸರಿಯ ತಪ್ಪ ಅಂತ ನೋಡಬೇಡಿ. ಇದು ಏನು, ಇದು ಏನಿದು, ಇದು ಯಾಕೆ ಹೀಗಿದೆ ಅಂತ ನೋಡ್ಬೇಕಲ್ವ. ಇದು ಸರಿಯಾ ತಪ್ಪ, ಇದು ಸರಿ, ಇದೆಂತ ಗಣಿತವ? ಅಲ್ಲ, ಈಗ ಇದೇ ಉದಾಹರಣೆಯಲ್ಲಿ ಇದು ಯಾಕೆ ಹೀಗೆ ಹಾಗಾದ್ರೆ ಅದಕ್ಕೆ ಕಾರಣವಾದ ಯೋಚನೆ ಇರಬೇಕಲ್ಲ. ಹೌದು. ಲೇಟ್ ಆಗಬಾರದು ಅಂತ ಯೋಚನೆ ಇದ್ರೆ ಕೋಪ. ಕರೆಕ್ಟ್. ಲೇಟ್ ಆದ್ರೆ ತೊಂದರೆ ಇಲ್ಲ, 1 ದಿವಸ ಅಲ್ವಾ ಅಂತ ಯೋಚನೆ ಇದ್ರೆ ಅವ ರಿಲ್ಯಾಕ್ಸ್. ಅಯ್ಯೋ ದೇವರೇ, ನನ್ನ ಗ್ರಹಚಾರಕ್ಕೆ ಯಾವಾಗಲೂ ಈಗ ಆಗ್ತದಲ್ಲ ಅಂತ ಯೋಚಿಸಿದ್ರೆ ಅವನಿಗೆ ದುಃಖ. ಹಾಗಾಗಿ ನಮ್ಮ ದುಃಖ, ನಮ್ಮ ಕೋಪ, ನಮ್ಮ ಭಯ, ಕೆಲವರು 3 ಗಂಟೆ ಕಡಿಮೋದು ಅಂತ ಯೋಚನೆ ಮಾಡಿ ಎದುರು ಸಹ ಇದ್ದಾರೆ. ಹೌದೌದು, ಕರೆಕ್ಟ್. ನಾನು ಅದನ್ನು ನೋಡಿದ್ದೇನೆ, ಗಮನಿಸಿದ್ದೇನೆ. 3 ಗಂಟೆ ಆಗ್ತದ ಮನೆಯಲ್ಲ ಈಗ? ಹೌದು, ಆಲ್ರೆಡಿ 1:30 ಆಯ್ತು, ಇನ್ನು 3 ಗಂಟೆ ಆಗ್ತದೆ. ಎಂತ ಮಾಡುದು? ನೀವು ನೋಡಿ, ಅವರು ಎಂಥದ್ದು ಮಾಡುದಿಲ್ಲ, ಕೇಳೋದು ಮಾತ್ರ. ಎಂತ ಮಾಡುದು ಈಗ, ಎಂತ ಹೆದರುದೆ, ಅದು ಅವರ ಯೋಚನೆ. ಹಾಗಾದ್ರೆ ಈ ಉದಾಹರಣೆಯನ್ನು ನಾನು ಈಗ ತಗೊಂಡ್ರೆ, ನಾವು ಪ್ರತಿಯೊಂದು ಸನ್ನಿವೇಶಕ್ಕೂ ಕೂಡ 2 ಮಾರ್ಗಗಳನ್ನು ಮೊದಲೇ ನಿರ್ಧಾರ ಮಾಡಿಟ್ಟುಕೊಂಡ್ರೆ, ಅಂದ್ರೆ 1 ಗಂಟೆಗೆ ಊಟ ಆದ್ರೆ ಊಟ ಮಾಡುವ, ಊಟ ಆಗದಿದ್ರೆ ತೊಂದರೆ ಇಲ್ಲ, ಸ್ವಲ್ಪ ಲೇಟ್ ಆಗಿ ಆಗ್ತದೆ, ಆಗ ಊಟ ಮಾಡಿದ್ರೆ ಆಯ್ತು ಅಂತ ನಾವು ತೀರ್ಮಾನ ತಗೊಂಡಿದ್ರೆ ಮೊದಲೇ. ನೀವು 2 ಯೋಚನೆಗಳನ್ನು ಸೆಟ್ ಮಾಡಿದ್ರೆ ನೀವು ಸೋಲ್ತೀರಿ. ಅದು ಹೇಗೆ? 2 ಯೋಚನೆ ಇರೋದಲ್ಲ, ಅದರಿಂದ ಹೆಚ್ಚಿಗೆ ಇಲ್ಲ ನೋಡಿ. ಹೌದು, ಕರೆಕ್ಟ್. ಈಗ ಹಾಗಲ್ಲ, ಬೇಕೋ ಬೇಡವೋ, ಸರಿಯೋ ತಪ್ಪೋ, ರೈಟೋ ರಾಂಗೋ ಬಿಡಿ, ಇದು ಎಂತದು ಅಂತ ನೋಡುವ. ಇದೇನಿದು? ಈಗ ನನಗೆ ಅಸಹನೆ ಆಗ್ತಾ ಇದೆಯಾ ಅಂದ್ರೆ ಯಾಕೆ? ನನಗೆ ಕೋಪ ಬರ್ತಾ ಇದೆ ಆದ್ರೆ ಯಾಕೆ? ಕೋಪ ಭಾವನೆ ಹೌದಾ? ಹೌದು, ಕರೆಕ್ಟ್. ಭಾವನೆಗೆ ಕಾರಣವಾಗಿ ಒಂದು ಯೋಚನೆ ಮನುಷ್ಯನ ಹತ್ರ ಇದೆ. ಕರೆಕ್ಟ್, ಹೌದು. ಒಂದು ಯೋಚನೆ ಇರಲೇಬೇಕು. ಆ ಯೋಚನೆಯನ್ನು ಅವನು ಪ್ರಿಂಟ್ ಮಾಡಿಕೊಂಡಿರೋದು ಯಾವಾಗ? ಆ ಯೋಚನಾ ಶೈಲಿ. ಕರೆಕ್ಟ್. ಅದೊಂದು ಕ್ರಮ. ಅದು ಈಗ ದೇವಸ್ಥಾನಕ್ಕೆ ಹೋಗುವಾಗ ಅಂಗಿ ತೆಗಿಬೇಕು, ಚಪ್ಪಲಿ ಕಳಚಬೇಕು, ಆಯ್ತು. ನಿಮಗೆ ಗೊತ್ತಾದದ್ದು ಯಾವಾಗ? ಇವತ್ತ? ಅಲ್ಲ, ನನಗೆ ಸಣ್ಣಂದಿನಿಂದಲೇ ಗೊತ್ತು. ಇವತ್ತು ನೀವು ದೇವಸ್ಥಾನಕ್ಕೆ ಹೋಗುವಾಗ ಅಂಗಿ ಕಳಚಿದ್ರೆ ಅದು ಇವತ್ತಿನ ಡೇಟ್ ಇದ್ದ ವಿಷಯ ಅಲ್ಲ.
ಬಾಲ್ಯದಲ್ಲಿ ನೀವು ನಿಮ್ಮ ತಂದೆ ತಾಯಿಯ ಜೊತೆಗೆ ಹೋಗುವಾಗಲೇ ಇದು ಚಪ್ಪಲಿ ತೆಗೆದು ಹೋಗ್ಬೇಕು. ಕರೆಕ್ಟ್. ಆಗ ಕೇಳಿರ್ತದೆ ಮಗು, ಯಾಕೆ ತೆಗಿಬೇಕು? ದೇವಸ್ಥಾನ ಅಲ್ಲ, ದೇವಸ್ಥಾನದಲ್ಲಿ ಯಾಕೆ ತೆಗಿಬೇಕು? ಅದು ಹಾಗೆ ಮಗ, ಕ್ರಮ. ಹಾಗಾದರೆ ನಮಗೆ ಕೆಲವು ಕ್ರಮ ಎಲ್ಲ ಕಲಿಸಿಕೊಟ್ಟಿದ್ದಾರೆ. ಹೌದು. ಅದರಲ್ಲಿ ಯೋಚನಾ ಕ್ರಮ ಬಂತು. ಅದನ್ನೇ ಅಂದ್ರೆ ಇದೇ ರೀತಿಯಲ್ಲಿ ಯೋಚನೆ ಮಾಡಬೇಕು ಅಂತ ನಮ್ಗೆ ತಿಳಿಯದೆ ನಮ್ಮನ್ನು ತಿದ್ದಿಯಾಗಿದೆ ಅನ್ನೋದಕ್ಕಿಂತ ಹೀಗೆ ತಗೊಳ್ಬೋದು. ಹಾ, ನಮಗೆ ಪ್ರೌಢಾವಸ್ಥೆ ಬರುವ ಮೊದಲೇ ನಾವು ಅದನ್ನು ನೋಡಿ ಕಲ್ತ್ಕೊಂಡಿದ್ದೇವೆ. ಹಾ, ಹಾಗೂ ಕಳ್ತ ಅದು ಅದು ಒಳ್ಳೇದಾಯ್ತು. ಇದು ಒಳ್ಳೇದಾಯ್ತು ಆಕ್ಚುಲಿ ಉತ್ತರ. ನಾವು ನೋಡಿ ಕಲ್ತ್ಕೊಂಡಿದ್ದೇವೆ. ಕಲ್ತುಕೊಂಡದ್ದೇ ಎಲ್ಲಿ ಅಂದ್ರೆ ಅದೇ ನಾನು ಆಗ ನಿಮ್ಗೆ ಹೇಳಿದ್ದು, ಬಾಲ್ಯ. ಹಾಗಾಗಿ ನೀವು ಈ ಮನೋಚಿಕಿತ್ಸೆ, ಸೈಕೋಥೆರಪಿ ಆಗ ಸಂಬಂಧಪಟ್ಟ ಹಾಗೆ ಆಪ್ತ ಸಂವಾದ ಅಥವಾ ಆಪ್ತ ಸಲಹೆ ಅಂತ ಕರೀತಾರೆ, ಅದಕ್ಕಿಂತ ಸಂವಾದ ಬೆಟರ್ ಅಂತ ಅನಿಸ್ತದೆ, ಅಥವಾ ಸಂವಾದ ವಿಶ್ಲೇಷಣೆ, ಈ ಎಲ್ಲ ಸಂದರ್ಭಗಳಲ್ಲಿ ಬಾಲ್ಯಕ್ಕೆ ವಿಶೇಷವಾದ ಮಹತ್ವ ಇದೆ. ಅದೊಂದು ಮಾತಿದೆ ನೋಡಿ, ಎಡವೆಯಲ್ಲಿ ಕಲ್ತದ್ದು ನಾವು ಹೋಗುವವರೆಗೂ ನಮ್ಮ ಜೊತೆ ಇರುತ್ತೆ. ಹೌದು, ಕರೆಕ್ಟ್. ಸಾಧಕರು ಏನು ಮಾಡ್ತಾರೆ, ಇದು ಹೀಗೆಯೇ ಯಾಕಿದೆ, ಇದರ ಬದಲಿಗೆ ಬೇರೆ ಏನು ಮಾಡ್ಬೋದು? ಈಗ ನೋಡಿ, ಒಂದು ಸಣ್ಣ ಲಘುದಾಟಿಯ ಉದಾಹರಣೆ ಅಂತ ನಿಮ್ಗೆ ಅನಿಸ್ಬೋದು. ಉದಾಹರಣೆ ಅಂತ ಅನಿಸಿದ್ರು ಅದನ್ನು ತಗೊಳ್ಳೋಣ. ಮಧ್ಯಾಹ್ನ ಆಯ್ತು, ಹಸಿವಾಗಿದೆ. ಹೌದು. ಎಂತ ಮಾಡಬೇಕು? ಊಟ ಮಾಡಬೇಕು ಅಲ್ವಾ? ಉತ್ತರ ಬಂತು, ಊಟ ಮಾಡಬೇಕು. ಪುನಃ ಕೇಳ್ತೇನೆ ನಾನು, ಮಧ್ಯಾಹ್ನ ಆಗಿದೆ, ಹಸಿವಾಗಿದೆ, ಏನ್ ಮಾಡಬೇಕು? ಊಟವೇ ಮಾಡ್ಬೇಕು. ಇನ್ನೆಂತ ಮಾಡಬೇಕು ಅನ್ನೋದು ನೀವು ಹುಡುಕಾಟ. ಊಟ ಮಾಡಬೇಕು ಅನ್ನೋದು ಫಿಕ್ಸ್. ಕರೆಕ್ಟ್. ಬಾಲ್ಯದಲ್ಲಿ ಫಿಕ್ಸ್ ಆದದ್ದನ್ನು ಬಿಡಬೇಕಾದ್ರೆ ಹುಡುಕಾಟದ ಬುದ್ಧಿ ಇರಬೇಕು. ಇನ್ನೆಂತ ಮಾಡಬೇಕು? ಬಾಳೆಹಣ್ಣು ತಿನ್ಲಿಕ್ಕಾಗುದಿಲ್ವ? ಜ್ಯೂಸ್ ಕೊಡ್ಲಿಕ್ಕಾಗುದಿಲ್ವ? ಒಂದು ಚಪಾತಿ ತಗೊಳ್ಲಿಕ್ಕಾಗುದಿಲ್ವ? ಅಲ್ಲ, ಸಿಕ್ಲಿಲ್ಲಪ್ಪ, ನೀರು ಅದು ಸಿಕ್ಲಿಲ್ಲ, ಕೌಚಿ ಮಲಗುದು ಅಷ್ಟೇ. ಏನೋ ಒಂದು ಮಾಡ್ಬೋದು. ಇನ್ನೊಂದು ಹೌದು, ಮಾಡ್ಬೋದು, ಖಂಡಿತ ಮಾಡ್ಬೋದು. ಒಂದಲ್ಲ, ನಮ್ಮ ಸಾಧ್ಯತೆಗೆ ಸರಿಯಾಗಿ ಹಲವಾರು ಮಾಡಬಹುದು. ಎಂತ ಮಾಡುದು? ಉದಾಹರಣೆಗೆ ಕಾರಲ್ಲಿ ಹೋಗ್ತಾ ಇದ್ದೇವೆ, ಟೈರ್ ಪಂಚರ್ ಆಯ್ತು. ಕೆಲವರನ್ನು ನೋಡಿ ಅಯ್ಯೋ ಅಂತ ಶುರು ಮಾಡಿದರು. ಶುರು ಮಾಡಿದ ಮೇಲೆ ಅವರ ಮುಖ ಎಲ್ಲ ಕೆಂಪಾಗೋದು, ಬೆವರುವುದು, ಮತ್ತೆ ಚಡಪಡಿಕೆ ಶುರುವಾಗೋದು. ಕರೆಕ್ಟ್. ಇದು. ಇನ್ನು ಕೆಲವರನ್ನು ನೋಡಿ, ಪಂಚರ್ ಆಯ್ತಾ, ಹೌದು, ಸ್ವಲ್ಪ ಸೈಡ್ಗೆ ಹಾಕಿದ, ಲಾಕ್ ಮಾಡಿದ, ಬಸ್ ಹತ್ತಿಸಿದಟ ಅವನಿಗೆ ಬಂದ, ಅವನ ಕೆಲಸ ಮುಗಿಸಿದ, ಹೋಗುವಾಗ ಬಿಟ್ಟರನ್ನು ಕರ್ಕೊಂಡೋದ. ಏನಾಗುದಿಲ್ಲ ಅಲ್ಲಿರ್ಲಿಂದ. ಈಗ ಇದೇ ಉದಾಹರಣೆ ನಾನು ಯಾರ ಹತ್ರ ಆದ್ರೆ ಹೇಳಿದ್ರೆ, ಅಲ್ಲ ಏನಾಗುದಿಲ್ಲ ಅಂತ ಹೇಗೆ ಹೇಳ್ತೀರಿ? ಯಾರಾದ್ರೂ ಕದ್ದುಕೊಂಡೋದ್ರೆ, ಯಾರಾದ್ರೂ ಡ್ಯಾಮೇಜ್ ಮಾಡಿದ್ರೆ, ಇದು ರೇ. ಅದಕ್ಕೆ ನಾನು ಒಂದು ಉಪಾಯ ಇಟ್ಟುಕೊಂಡಿದ್ದೇನೆ. ಯಾಕೆಂದ್ರೆ ರೇ ಪ್ರಶ್ನೆಗೆ ರೇ ಉತ್ತರ ಅಂತ. ಅದೇಕೆಂದ್ರೆ ಯಾರು ಕದ್ದುಕೊಂಡು ಹೋಗದಿದ್ರೆ, ಕರೆಕ್ಟ್, ಯಾರು ಡ್ಯಾಮೇಜ್ ಮಾಡದಿದ್ರೆ, ಅಲ್ಲ ಮಾಡದಿದ್ರೆ ತೊಂದರೆ ಇಲ್ಲ, ಆಯ್ತಲ್ಲ, ಮುಗೀತಲ್ಲ. ಅಲ್ಲ ಮಾಡಿದ್ರೆ, ಹೌದ್ರಿ ಮಾಡಿದರೆ, ಅದಕ್ಕೆ ಮಾಡದಿದ್ದರೆ ಅನ್ನೋದೇ ಉತ್ತರ. ಅದ್ಭುತವಾದ ಕೋಟೆ ಕಟ್ಟಿ, ಮನೆ ಕಟ್ಟಿ, ಅದರೊಳಗಿಟ್ಟು ಬೀಗ ಹಾಕಿದಲ್ಲಿಗೆ ಕನ್ನ ಹಾಕಿದ ಊರು ನಮ್ಮ ಸುತ್ತ ಇದೆ. ಹೌದು. ಆದರೆ ನಮ್ಮ ಬಾಲ್ಯ ನಮ್ಮನ್ನು ಹೆದರಿಸಿಟ್ಟಿದೆ ನೋಡಿ. ಏನಾದರೂ ಆದರೆ ನಮ್ಮ ಜಾಗ್ರತೆ ನಾವು ಮಾಡಬೇಕು. ರಿಸ್ಕ್ ತಗೊಳ್ಳೋದು ಕೂಡುದು. ಮತ್ತೆ
ಕೆಲವರು ಯಾವ ರಿಸ್ಕಿಗೂ ರೆಡಿ ಇಲ್ಲ. ಹೌದೌದು. ನನ್ನ ಹತ್ರ ಒಬ್ರು ಒಂದು ಮಾತಾಡಿದ್ರು, ನಾನು ಬಸ್ಸಲ್ಲಿ ಹೋಗುವಾಗ ಮಧ್ಯದಲ್ಲಿ ಕೂತ್ಕೊಳ್ಳೋದು ಅಂತ. ಡ್ರೈವರ್ ಹತ್ರವೂ ಕೂತ್ಕೊಳ್ಳೋದಿಲ್ಲ, ಹಿಂದೆಯೂ ಕೂತ್ಕೊಳ್ಳೋದಿಲ್ಲ, ಬದಿಯಲ್ಲೂ ಕೂತ್ಕೊಳ್ಳೋದಿಲ್ಲ. ನಾನು ಅದು ಈ ಕೌನ್ಸಿಲಿಂಗಿನಲ್ಲಿ ಕಷ್ಟ ಹೇಳ್ಕೊಳ್ಳುವಾಗ ಅವರನ್ನು ನಾವು ಅಪಹಾಸ್ಯ ಮಾಡುವಾಗ, ಕರೆಕ್ಟ್ ಕರೆಕ್ಟ್, ಪ್ರತಿಯೊಬ್ಬರಿಗೂ ಅವರ ಕಷ್ಟ ದೊಡ್ಡದೇ, ಮತ್ತೆ ಸಣ್ಣದೇನೋ ಅಲ್ಲ. ಆಗ ನಾನು ಕೇಳಿದೆ, ಹೌದಾ, ಅದೇನು, ಯಾವ ಯೋಚನೆಯಿಂದ ಅಂತ. ಅಂದ್ರೆ ಸರ್, ಮುಂದೆ ಆದರೆ ಕೆಲವು ಸರ್ತಿ ಮುಂದಿಂದ ಆಕ್ಸಿಡೆಂಟ್ ಆದರೆ, ಕರೆಕ್ಟ್, ನಾನು ಹೇಳಿದೆ ಅದು ಹೌದು, ಆದರೆ ಹಿಂದೆ ಅದು ಎಲ್ಲಿಯಾರು ನಿಲ್ಸಿರುವಾಗ ಹಿಂದಿಂದ ಯಾರು ಡಿಕ್ಕಿ ಹೊಡೆದ್ರೆ, ಮತ್ತೆ ಕರೆಕ್ಟ್, ಅಲ್ಲ ಸೈಡ್ ಅದು ಬಸ್ ಎಲ್ಲಿ ಆದರೂ ಮಗಚಿ ಬೀಳುವಾಗ ಯಾವ ಸೈಡ್ಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾನು ನಿಮಗೆ ಆಗ ಒಂದು ಶಬ್ದ ಹೇಳಿದೆ, ಯೋಚನೆಗಳ ಚೈನ್. ಹೌದು, ಕರೆಕ್ಟ್, ಸಂಕೋಲೆ. ಹೀಗೆ ನಮಗೆ ಗೊತ್ತಿಲ್ಲದೆ ನಮ್ಮ ಸಂಕೋಲೆಯಲ್ಲಿ, ನಮ್ಮ ಯೋಚನಾ ಸಂಕೋಲೆಯಲ್ಲಿ ಬಂಧಿಯಾಗುವುದನ್ನು ತಪ್ಪಿಸುವುದು ಹೇಗೆ ಅಂತ. ಅದಕ್ಕೆ ಬರ್ನ್ ಹೇಳ್ತಾನೆ, ಅರಿವನ್ನು ವಿಸ್ತರಿಸಿಕೊಳ್ಳಿ. ಸಹಾಯ ಮಾಡಬಾರ್ದ? ಮಾಡಬೇಕಪ್ಪ. ನನ್ನ ತಂದೆಗೂ ಹುಷಾರಿಲ್ಲ, ಅದು ಪ್ರತಿಯೊಬ್ಬನಿಗೂ ಅವನವನ ಜವಾಬ್ದಾರಿ, ಅವನವನದ್ದು ಅಂತ ಅಲ್ಲಿ ತತ್ವ ಮಾತಾಡೋದಲ್ಲ. ಕರೆಕ್ಟ್, ಅವ್ರನ್ನ ಕರ್ಕೊಂಡೋಗಿ ಸೇರಿಸ್ಬೇಕು. ಹೌದು. ನನ್ನ ಹೆಂಡತಿಗೆ ಏನೋ ಒಂದು ಹೆಲ್ಪ್ ಆಗಬೇಕು, ನಾನೇ ಮಾಡಬೇಕದು. ಅದು ಬಿಟ್ಟು ಅವಳ ಜವಾಬ್ದಾರಿ ಅವಳದ್ದು, ನನ್ನ ಜವಾಬ್ದಾರಿ ನನ್ನದು. ಕೆಲವರು ಕೌನ್ಸಿಲಿಂಗ್ ಅಲ್ಲಿ ಹೇಳೋದು ಕೇಳಿದ್ದೇನೆ ನಾನು. ಉದಾಹರಣೆಗೆ ಗಂಡ ಹೆಂಡತಿ ಇಬ್ಬರಿಗೂ ಜಾಬ್ ಇದೆ. ಆಗ ಗಂಡ ಒಂದು ಸ್ಟೇಟ್ಮೆಂಟ್ ಕೊಟ್ರು, ಅವಳ ದುಡ್ಡು ಏನ್ ಮಾಡಿದಾಳೆ ಅಂತ ಇಷ್ಟರವರೆಗೆ ನಾನು ಕೇಳಲಿಲ್ಲ. ಅದು ಒಂದು ಅವರಿಗೆ ಹೆಮ್ಮೆ ಅಲ್ವಾ? ದೊಡ್ಡ ಏನ್ ಮಾಡಿದಿರಿ ಕೇಳಲಿಲ್ಲ. ಅವಳೆಂತ ಬೇಕಾದ್ರೆ ತಗೊಳ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಆಶ್ಚರ್ಯ, ಒಂದು ಸೀರೆ ಇವರಾಗಿ ಪರ್ಚೇಸ್ ಮಾಡಿ ತಗೊಂಡು ಹೋಗಿ ಕೊಡ್ಲಿಲ್ಲ. ಯಾಕೆ? ಸೀರೆ ಉಂಟು ಅವಳ ಹತ್ರ. ಅಲ್ಲ ರೀ, ಸೀರೆ ಉಂಟು, ಅವಳಿಗಾಗಿ ಒಂದು ತಗೊಂಡೋಗಿ ಕೊಡ್ತಾ ಇದ್ದೇವೆ ಅನ್ನುವ ವರ್ತನೆ ನನ್ನಲ್ಲಿ ಉಂಟಾ? ಕರೆಕ್ಟ್. ನಾವು ವಸ್ತುಗಳನ್ನು ನೋಡ್ತೇವೆ. ನನ್ನ ಹತ್ರ ಕಾರ್ ಉಂಟು, ಬಸ್ ಉಂಟು, ಹೆಲಿಕಾಪ್ಟರ್ ಉಂಟು, ಎಲ್ಲ ಉಂಟು. ನೆಮ್ಮದಿ ಉಂಟಾ? ಕರೆಕ್ಟ್. ಎಲ್ಲಿಂದ ತರೋದು ನೆಮ್ಮದಿ? ನೆಮ್ಮದಿ ಎಲ್ಲಿಂದ ತರೋದು ಅಂದ್ರೆ ನಮ್ಮದೇ ಯೋಚನೆಗಳಿಂದ. ನಮ್ಮದೇ ಯೋಚನೆಗಳಿಂದ. ನಮ್ಮ ಯೋಚನೆ ಯಾರ್ದು? ನಮ್ಮದೇ. ಅದು ನಮ್ಮದೇ. ಹಾಗಾದ್ರೆ ಅದನ್ನು ನೀವು ನಿಮಗೆ ಬೇಕಾದಾಗೆ ಮಾಡ್ಬೋದಲ್ಲ? ಹೌದು, ಕರೆಕ್ಟ್. ಅರಿವನ್ನು ವಿಸ್ತರಿಸಿಕೊಳ್ತಾ ಬನ್ನಿ. ಅರಿವನ್ನು ವಿಸ್ತರಿಸಿಕೊಳ್ಳುವುದು ಅಂತಂದ್ರೆ ಏನು ಇಲ್ಲಿ? ಅರಿವನ್ನು ವಿಸ್ತರಿಸಿಕೊಳ್ಳುವುದಂದ್ರೆ ಈಗಾಗಲೇ ಬಾಲ್ಯದಲ್ಲಿ ಏನು ರೆಕಾರ್ಡ್ ಆಗಿದೆಯೋ, ಕರೆಕ್ಟ್, ಅದರಿಂದ ಸ್ವಲ್ಪ ಆಚೆಗೆ ಹೋಗುದು. ಹಾ 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 ಹಾ, ಸ್ವಲ್ಪ ಆಚೆಗೆ. ಮೊದಲಿನಂತೆಯೇ ಅಲ್ಲ. ಈಗ ನೋಡಿ, ಒಂದು ಉದಾಹರಣೆಯ ಮೂಲಕ ಇದನ್ನು ಕ್ಲಿಯರ್ ಮಾಡ್ತಾರೆ. ಒಬ್ಬರು ಲೇಡಿ, ಅವರು ಒಂದು ಬೆಂಗಳೂರಿಗೆ ಹೋಗ್ಬೇಕಾಗಿ ಬಂತು. ಕರೆಕ್ಟ್. ಅಲ್ಲಿ ಒಂದೆರಡು ಮೂರು ಕಡೆಗೆ ಹೋದ್ರು. ಅವರ ಒಂದು ಪ್ರತಿಕ್ರಿಯೆ ಇತ್ತು, ಗಂಡನನ್ನು ಹೆಸರೇಳಿ ಕರೀತಾರಲ್ಲ, ಅರ್ಥ ಉಂಟ? ಹೆಸರು ಹೇಳಿ ಕರೆಯೋದು ಗಂಡನನ್ನು ಅಂದ್ರೆ ಇವರಿಗೆ ಅದನ್ನು ಯೋಚಿಸಿ ಗೊತ್ತಿಲ್ಲ, ನಂಬಿ ಗೊತ್ತಿಲ್ಲ, ಯೋಚಿಸಿ ಗೊತ್ತಿಲ್ಲ. ಮಾತ್ರ ಅಲ್ಲ, ಇವರದನ್ನು ಯೋಚಿಸಿ ಹೀಗಿರ್ಬೋದು ಅಂತ ಒಪ್ಪಲಿಕ್ಕೂ ರೆಡಿ. ಕರೆಕ್ಟ್. ಹಾಗಾಗಿ ಕೆಲವರು ಹೀಗೆ ಹೇಳ್ತೇವೆ ನಾವು, ವಿ ಆರ್ ದ ಕ್ಯಾಪ್ಟಿವ್ಸ್ ಆಫ್ ಅವರ್ ಓನ್ ಥಾಟ್ಸ್. ಕ್ಯಾಪ್ಟಿವ್ಸ್, ಬಂದಿಗಳು. ಕರೆಕ್ಟ್. ನಮ್ಮದೇ ಯೋಚನೆಗಳ ಬಂಧಿಗಳು ನಾವು. ಹಾಗೆ ಬಂಧನವನ್ನು ಬಿಡಿಸೋದು ಹೇಗೆ? ಸ್ವಲ್ಪ ಆಚೆಗೆ ಹೋಗ್ಬೇಕು. ಗೋಯಿಂಗ್ ಬಿಯಾಂಡ್ ದ ಮೀನ್ಸ್ ಅಂತ. ನಾವೆಂಥದ್ದು
ಸೀಮೆಯನ್ನು ದಾಟಿ ಕರೆಕ್ಟ್. ಅದರಿಂದ ಆಚೆಗೆ ಜಗತ್ತಲ್ಲಿ ಏನಿದೆ ಅಂತ ನೋಡಬೇಕು, ಹ್ಮ್. ಹುಡುಕಬೇಕು, ಸ್ಟಡಿ ಮಾಡಬೇಕು. ಈ ಎಲ್ಲ ಕೆಲಸಗಳಿಗೆ ಮನೋವಿಶ್ಲೇಷಣೆ ಅಂತ ನೀವೇನು ಹೇಳಿದ್ರಿ, ನಾನು ಸಂವಾದ ವಿಶ್ಲೇಷಣೆ ಅಂತ ಕರಿತೇನೆ ಅಥವಾ ಮನೋಚಿಕಿತ್ಸೆ ಅಂತ ಕರಿತೇನೆ. ಈ ಹೆಸರಿನಲ್ಲಿ ನೆರವಾಗುವುದು ನನ್ನ ಕೆಲಸ, ಪರಿಹಾರ ಹೇಳೋದಲ್ಲ. ಓಹೋ, ನೆರವಾಗುವುದು ಮಾತ್ರ. ಪರಿಹಾರ ಅವನೇ ಕಾಣಬೇಕಲ್ಲ. ಕರೆಕ್ಟ್. ಈಗ ನೋಡಿ, ಒಬ್ಬನಿಗೆ ಅಂದ್ರೆ ಈ ಸಿದ್ಧ ಸೂತ್ರಗಳಿಂದ ಬಿಡಿಸಿಕೊಳ್ಳಿಕ್ಕೆ ನೀವು ಸಹಾಯ ಮಾಡ್ತೀರಿ. ಸಹಾಯ ಮಾತ್ರ, ಬಿಡಿಸಿಕೊಳ್ಳೋದವನೇ. ಹೌದು, ಕರೆಕ್ಟ್. ಈಗ ಒಬ್ಬನಿಗೆ ಹುಷಾರಿಲ್ಲ, ಡಾಕ್ಟರ್ ಹೇಳ್ತಾರೆ ನೀವು ಸ್ವಲ್ಪ ಪ್ಲೇಸ್ ಚೇಂಜ್ ಮಾಡಿ. ಇವ ಹಳ್ಳಿಯ ಒಬ್ಬ ವ್ಯಕ್ತಿ, ಅವ ಕೇಳ್ತಾನೆ, ಅಲ್ಲ ಪ್ಲೇಸ್ ಚೇಂಜ್ ಮಾಡೋದಂದ್ರೆ ಹೇಗೆ ಡಾಕ್ಟ್ರೇ? ಆಗ ಡಾಕ್ಟರ್ ಹೇಳ್ತಾರೆ, ನೀವೊಂದು ಸಿಂಗಾಪುರಕ್ಕೋ ಮಲೇಷ್ಯಾಕ್ಕೋ ಲಂಡನಿಗೋ ಎಲ್ಲಿಯಾದರೂ ಹೋಗಿ 1 ತಿಂಗಳಿದ್ದು ಬನ್ನಿ ಅಂತ. ಆದಿತ್ತ ಇದು? ಇಲ್ಲ, ಇದಾಗ್ಲಿಕ್ಕಿಲ್ಲ. ಅವ ಹಳ್ಳಿ ಅವ ಎಲ್ಲಿಗೆ ಹೋಗುದು? ಎಲ್ಲಿಗೆ ಹೋಗುದವ? ಹಾಗಾಗಿ ಪರಿಹಾರವನ್ನು ವ್ಯಕ್ತಿ ಅವನ ಅನುಭವದಂತೆ ಹೇಳ್ತಾನೆ, ಪರಿಹಾರ ಮಾರ್ಗವನ್ನು ವ್ಯಕ್ತಿ ಅವನ ಅನುಭವದಂತೆ ಕಂಡುಕೊಳ್ಳು ಕ್ರಮಿಸ್ತಾನೆ. ಹಾಗಾಗಿ ಯಾರು ಪರಿಹಾರ ಮಾರ್ಗದಲ್ಲಿ ಹೋಗ್ಬೇಕೋ ಅವರೇ ಮಾರ್ಗ ಸೆಲೆಕ್ಷನ್ ಮಾಡಬೇಕು ಅಂತ, ಇನ್ನೊಬ್ಬ ಅಲ್ಲ. ಇನ್ನೊಬ್ಬ ಮಾಡಿದರೆ ನೋಡಿ, ಒಬ್ಬರು ಲೇಡಿ ಕೌನ್ಸಿಲಿಂಗಿಗೆ ಬಂದಿದ್ರು. ಅದಕ್ಕೆ ಸುಮಾರು 55 ವರ್ಷ. ಅವರ ಗಂಡ ಪ್ರೀತಿಯಿಂದ ನೋಡಿಕೊಳ್ತಾರೆ. ಮಕ್ಕಳು, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು, ಸಂಪಾದನೆ ಇದೆ, ಇನ್ನೊಬ್ಳು ಮೆಡಿಕಲ್ ಓದ್ತಾಳೆ, ಮನೆ ಇದೆ, ಹಿತ್ತಿಲ ತೋಟ ಇದೆ, ಕೆಲಸಕ್ಕೆ ಜನ ಉಂಟು, ಎಲ್ಲ ಆರಾಮ. ಆದರೆ ಇವರಿಗೆ ಏನೋ ಕಳ್ಕೊಂಡಾಗ ಏನೋ ಸರಿ ಇಲ್ಲ, ಸಮಥಿಂಗ್ ರಾಂಗ್, ಯಾಕೋ ನನಗೆ ಯಾಕೆ ಹೀಗೆ ಅಂತ ಅನಿಸೋದು ಅವರಿಗೆ. ಅವರಲ್ಲಿ ಬಂದಿದ್ರು. ಆಗ ನಾನು ಹೇಳಿದೆ, ಇಲ್ಲಮ್ಮ, ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತದೆ, ನಾನೊಬ್ಬ ಮನುಷ್ಯ, ನನಗೂ 50 ಆಯ್ತು. ಆಗ ಅವರು ನನಗೊಂದು ಉತ್ತರ ಕೊಟ್ಟರು. ನಾನು ತುಂಬ ಜನರ ಹತ್ರ ಹೇಳಿದ್ದೇನೆ ಸರ್, ಯಾರಿಗೂ ನನ್ನ ಸಮಸ್ಯೆ ಅರ್ಥ ಆಗುದಿಲ್ಲ ಅಂತ. ಯಾರಿಗೂ ಅರ್ಥ ಆಗುದಿಲ್ಲ, ಅರ್ಥ ಆಗ್ತದೆ ಅಂತ ಹೇಳಿದ್ದು ನೀವು ಮಾತ್ರ ಅಂತ. ನೋಡಿ ವಿಚಿತ್ರ, ಅವರಿಗೆ ಅವರ ಸಮಸ್ಯೆ ಅದು ದೊಡ್ಡದೇನೆ. ಕರೆಕ್ಟ್. ಅವರ ಯೋಚನಾ ವಿಧಾನ ಅದು, ಅದಕ್ಕೆ ಮತ್ತೆ ಥೆರಪಿ ಮಾಡಬೇಕಾಯ್ತು. ಹಾಗಾಗಿ ಪರಿಹಾರ ಮಾರ್ಗವನ್ನು ಅವರೇ ಸೆಲೆಕ್ಟ್ ಮಾಡಬೇಕಲ್ಲ. ಹಾಗೆ ಅವರ ಸಮಸ್ಯೆ ಏನಿತ್ತು ಅಂದರೆ, ನಾನು ಮೊದಲು ಹೀಗಿರಲಿಲ್ಲ ಅಂತ. ಮೊದಲು ಚೆನ್ನಾಗಿದ್ದೆ, ಚುರುಕಾಗಿದ್ದೆ, ಎಲ್ಲ ಕೆಲಸ ಒಬ್ಬಳೇ ಮಾಡ್ತಾ ಇದ್ದೆ, ಗಂಡ ಮಕ್ಕಳನ್ನು ಅಷ್ಟು ಚೆಂದ ನೋಡ್ಕೊಳ್ತಾ ಇದ್ದೆ, ಈಗ ಕೊಡುವುದಿಲ್ಲ, ಹೀಗಾದರೆ ಹೇಗೆ, ಇದೆಂಥ ಅವಸ್ಥೆ, ಹೀಗೆ ಚೈನ್ ಆಫ್ ಥಾಟ್ಸ್ ಅದರಲ್ಲಿ ಅವರು ಬಂದಿ ಆಗಿದ್ರು. ಅವರಿಗೆ ಏಜು 55. ಆಗ ಅವರಿಗೆ ನಾನು ಒಂದು ಮಾತು ಹೇಳಿದೆ, ನಿಮಗೆ 55 ವರ್ಷ ಅಲ್ಲ, ಹೌದು, ನೀವು ಅದನ್ನು 35 ಮಾಡ್ಕೊಂಡು ಬನ್ನಿ, ನಿಮಗೆ ಪರಿಹಾರವನ್ನು ನಾನು ಕೊಡುತ್ತೇನೆ ಅಂತ. ತುಂಬ ಯೋಚನೆ ಮಾಡಿದರು. ಮಾಡಿ, ಇನ್ನು 35 ಸಾಧ್ಯ ಇಲ್ಲಲ್ಲ ಸರ್. ನನಗೊತ್ತಿಲ್ಲಮ್ಮ, ನೀವು ಹೇಳಬೇಕು. ನೀವು 35ರಲ್ಲಿ ಚುರುಕಾಗಿದ್ರಲ್ಲ, ಲವಲವಿಕೆಯಿಂದಿದ್ರಲ್ಲ. ಕರೆಕ್ಟ್. ಈಗ 35 ಮಾಡ್ಕೊಂಬನ್ನಿ, ಲವಲವಿಕೆ ಚುರುಕುತನವನ್ನು ಕೊಡುವ. ಕರೆಕ್ಟ್. ಆಗ ಅವರು ಕೊನೆಗೆ ಹೇಳಿದರು, ಇಲ್ಲ ಸರ್, ಆಗೋದಿಲ್ಲ ಅಂತ. ಹೌದಾ, ಆಯಿತು, ಆಗೋದಿಲ್ಲ. ಹಾಗಾದರೆ ಎಷ್ಟು ವರ್ಷ ನಿಮಗೆ? 55. ಈಗ 55ರಲ್ಲಿ ಎಂಟ್ರಿ ಮಾಡ್ತೀರಿ. ತುಂಬ ಹೊತ್ತು ಸಂವಾದ ನಡೆಯಿತು ನಮ್ಮೊಳಗೆ. ಕೊನೆಗೆ ಅವರೊಂದು ಒಳ್ಳೆ ಮಾತು ಹೇಳಿದರು, ಏನು ಮಾಡೋದು, 55ರಲ್ಲಿ 55ರಾಗೆ ಇರೋದು.
ಆಗ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಿದೆ. ಮನುಷ್ಯ ಕೆಲವು ಸರ್ತಿ ಈಗ ನನ್ನ ಜೊತೆ ಏನಿದೆಯೋ ಅದನ್ನು ಬಿಟ್ಟು ಹಳತಿ ಏನಿತ್ತು ಕರೆಕ್ಟ್. ಅದನ್ನು ಯೋಚಿಸಿ ದುಃಖ ಪಡುವುದೂ ಇದ್ದಾನೆ. ಅಥವಾ ಇನ್ನು ಕೆಲವರಿದ್ದಾರೆ, ನನಗೆ ಇಷ್ಟು ದೊಡ್ಡ ಆಸ್ತಿ ಬಂದರೆ, ಇಷ್ಟು ಇದಾದರೆ, ನಾನು ಕಾರ್ ತೆಗೆದ್ರೆ, ನಾನು ಕೋಟಿಗಟ್ಟಲೆ ವ್ಯವಹಾರ ಮಾಡಿದರೆ, ನಾನು ಸಕ್ಸಸ್ ಆದರೆ ಅಂತ ಹೇಳ್ತಾ ಪ್ರೆಸೆಂಟ್ ಟೈಮ್, ವರ್ತಮಾನದ ಸಮಯವನ್ನು ಹಾಳು ಮಾಡುವವರು ಇದ್ದಾರೆ. ಕರೆಕ್ಟ್. ಹಾಗಾಗಿ ಎರಿಕ್ ಬರ್ನ್ ಆದಿಯಾಗಿ ಎಷ್ಟೋ ಮಂದಿ, ನೀವು ಅರಿವಿನ ವಿಸ್ತರಣೆ ಅಂತ ಹೇಳಿದ್ರಿಂದ ಅದರ ಬಗ್ಗೆ ಮಾತಾಡುವವರು ಹೇಳ್ತಾರೆ, ಇಲ್ಲಿ ಈಗ ಈ ಕ್ಷಣದಲ್ಲಿ ನಿಮ್ಮ ಜೊತೆ ಏನಿದೆ ಅದರ ಜೊತೆಗೆ ಇರುವುದನ್ನ ಕಲಿಬೇಕಾಗಿದೆ. ಹಾಗೆ ಕಲೀಲಿಕ್ಕೆ ನಾವು ಯಾರದೋ ಸಹಕಾರವನ್ನು ಕೂಡ ತಗೊಳ್ಬೇಕಾಗಿದೆ. ಅದರಲ್ಲಿ ಮುಜುಗರ ಏನೂ ಇಲ್ಲ. ಮೊದಲು ಗುರುಗಳ ಹತ್ರ ಹೋಗ್ತಿದ್ದೆವು, ಈಗ ಕೌನ್ಸಿಲಿಂಗಿಗೆ ಹೋಗಿ ಆಪ್ತ 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 ಸಂವಾದ ಅವ್ರ ಹತ್ರ ಮನ ಬಿಚ್ಚಿ ಹೇಳಿ. ಈಗ ಎಲ್ಲಿವರೆಗೆ ಅಂದ್ರೆ ರಂಗನಾಥ್ರ ಮನ ಬಿಚ್ಚಿ ಹೇಳಿಕೊಳ್ಳಿಕ್ಕೂ ಒಂದ್ ಜಾಗ ಇಲ್ಲ ಅಂತ ಆಗ್ಬಿಟ್ಟಿದ್ದೀರಿ. ಹೌದೌದು, ಕರೆಕ್ಟ್. ಎಷ್ಟೋ ಸರ್ತಿ ಈಗ ನಾನು ನನ್ನ ಹೆಂಡತಿ ಹತ್ರ 2-3 ದಿನ ಮಾತಾಡಿರುವುದಿಲ್ಲ. ಅವಳು ಬೆಳಿಗ್ಗೆ ಎದ್ದು ಅವಳು ಡ್ಯೂಟಿಗೆ ಹೋಗ್ತಾಳೆ, ಸಾಯಂಕಾಲ ಬರ್ತಾಳೆ, ಸುಸ್ತಾಗಿರ್ತದೆ. ಕರೆಕ್ಟ್. ಅವನು ಸ್ವಲ್ಪ ರೆಸ್ಟ್ ತಗೊಳ್ಬೇಕು, ಈಗ ಡಿಸ್ಟರ್ಬ್ ಬೇಡ. ಅಥವಾ ನಾನು ನನ್ನ ಕಾರ್ಯಕ್ರಮಗಳಿಗೆ ಹೋಗಿರ್ತೇನೆ, ಅಲ್ಲಿ ಏನೋ ಒಂದೆಲ್ಲ ಕಾರ್ಯಕ್ರಮ ಆಗಿರ್ತದೆ, ನನಗೂ ಸುಸ್ತಾಗಿರ್ತದೆ. ಯಾವಾಗಲೂ ಇರುವುದೇ ಅಲ್ವಾ? ಕರೆಕ್ಟ್. ಮೆಕ್ಯಾನಿಕ್ ಆಗ್ತಾ ಇದ್ದೇವಾ? ಎಲ್ಲೋ ಒಂದು ಕಡೆ ತೀರಾ ಮೆಕ್ಯಾನಿಕ್ ಆಗ್ತಾ ಇದ್ದೇವಾ? ಇದು ನಾವು ಗಂಭೀರವಾಗಿ ಯೋಚಿಸಬೇಕಾದ ವಿಷಯ. ಇವತ್ತು ನನಗೆ IT-BT ಫೀಲ್ಡಿನವರು ತುಂಬಾ ಜನ ಕೌನ್ಸಿಲಿಂಗಿಗೆ ಬರ್ತಾರೆ. ಅವ್ರದೆಲ್ಲ ಸಮಸ್ಯೆ ಏನಂದ್ರೆ ರುಟೀನ್. ಐ ಹ್ಯಾವ್ ಲಾಸ್ಟ್ ಇಂಟ್ರೆಸ್ಟ್, ಆಸಕ್ತಿಯನ್ನು ಕಳ್ಕೊಳ್ತಾ ಇದ್ದೇನೆ, ರುಟೀನ್ ಆಗ್ಬಿಟ್ಟಿದೆ. ಇನ್ನು ಕೆಲವ್ರದ್ದು ಯಾಕೆಂದ್ರೆ ಮನೆಯಲ್ಲಿ ಅಡುಗೆ ಮಾಡೋದಿಲ್ಲ. ಹೌದೌದು, ಹೆಚ್ಚಿನವರು ಮಾಡೋದಿಲ್ಲ. ಹೋಟೆಲ್, ಪಾರ್ಸೆಲ್ ಟೇಸ್ಟ್ ಆಗೋದಿಲ್ಲ. ಯಾಕೆ ಹೇಳಿ? ಮನೆಯಲ್ಲಿ ನೀವೇ ಕೂತ್ಕೊಂಡು ನೀವೇ ಹೆಚ್ಚಿದಾಗ ಆ ವಸ್ತುವಿನ ಜೊತೆ ಭಾವನಾತ್ಮಕವಾಗಿ ನೀವು ಸೇರಿಕೊಂಡಾಗ. ಕರೆಕ್ಟ್. ಈಗ ನೋಡಿ, ಹಳ್ಳಿಯಲ್ಲಿ ಬದುಕಿದ ಮಂದಿ, ಅಲ್ಲಿಯ ಗಾಳಿ, ಅಲ್ಲಿಯ ನೀರು, ಅಲ್ಲಿಯ ನೆಲ, ಆ ನೆಲದ ಗಂಧ ಅದನ್ನು ಬಿಟ್ಟು ಈ ಕಡೆ ಬರ್ಲಿಕ್ಕೆ ಸಿದ್ಧರಿಲ್ಲ. ಯಾಕಿಲ್ಲ? ಇದು ನನಗೆ ಸುಖ ಕೊಟ್ಟಿದೆ ಅಂತ, ಅದರ ಜೊತೆ ಭಾವನಾತ್ಮಕವಾದ ನಂಟಿದೆ. ಕರೆಕ್ಟ್. ಈಗ ಹಾಗಲ್ಲ. ಈಗೇನಂದ್ರೆ ಒಂದು ಮನೆ ತಗೊಂಡ್ರೆ, ಅಯ್ಯೋ ಬೇಡದಿದ್ರೆ ಮಾರಾಕ್ಬಿಡ್ರಿ, ಯಾವನಿಗಾದರೂ ಬ್ರೋಕರ್ಗೆ ಹೇಳಿದ್ರೆ ಮಾರಿಸ್ಕೊಡ್ತಾನೆ ಅಂತ. ಮೊದಲೆಲ್ಲ ಹೇಗಿದೆ, ನಮ್ಮ ಊರಿನಲ್ಲಿ ಕೆಲವರು ಅವ್ರು ಹೇಳ್ತಾರೆ, ನಾನು ಮೊದಲು ಫಸ್ಟ್ ತಗೊಂಡ ಕಾರ್ ಅದು ಸೇಲ್ ಮಾಡಲಿಲ್ಲ. ಯಾಕೆ? ಇರಲಿ ಅಂತ. ಅವರೇನು ಯೂಸ್ ಮಾಡೋದಿಲ್ಲ, ಬಟ್ ಇರಲಿ. ಯಾಕಿರಲಿ? ನಾವು ಭಾರಿ ಗಣಿತ, ನಮ್ದು ಬಿಸಿನೆಸ್ ಮೈಂಡ್. ಯಾಕೆಂದ್ರೆ ಆಧುನಿಕರಲ್ವಾ? ಆ ಕಾರು ಸುಮ್ಮನೆ ನಿಂತರೆ ಅದರಿಂದ ಎಷ್ಟು ಲಾಸ್, ಅದನ್ನು ಈಗ ಮಾರಿದರೆ ಎಷ್ಟು ಸಿಗುತ್ತೆ, ಅದನ್ನ ಬಡ್ಡಿಗೆ, ಆ ದುಡ್ಡನ್ನ ಬಡ್ಡಿಗೆ ಹಾಕಿದ್ರೆ ಬಡ್ಡಿ ಎಷ್ಟು ಬರುತ್ತೆ. ಕರೆಕ್ಟ್. ನಾವು ಬಡ್ಡಿ, ಮೀಟರ್ ಬಡ್ಡಿ ಲೆಕ್ಕಾಚಾರದಲ್ಲೇನೆ ನಮ್ಮ ಸುಖ ಲಾಸ್ ಆಗ್ತಾ ಹೋಗ್ತದೆ. ಹೌದು, ಅಷ್ಟೇ ಫಾಸ್ಟ್, ಗೊತ್ತೇ ಇಲ್ಲ ನಮಗೆ. ಇನ್ನು ನೋಡಿ, ಒಬ್ಬ ಸ್ನೇಹಿತರ ಮನೇಲಿ ಕಾರ್ಯಕ್ರಮ, ಆಗ ಚಪ್ರ ಹಾಕೋದು ಅಂತಿತ್ತು. ಹೌದೌದು, ಹಿಂದೆ. ಹೌದು, ನಮ್ಮ
ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳಲ್ಲಿ ಅಡಿಕೆ ಬೆಳಿತೇವೆ. ಹಳೆಯ ಅಡಿಕೆ ಸಸಿ ಮರ ಯಾವುದಾರಿದ್ರೆ ಕಡಿದು ಅಂಗಳದಲ್ಲಿ ನೆಟ್ಟು ಅದರ ಮೇಲೆ ಹೊದಿಸಿ ಚಪ್ಪರ ಹಾಕೋದು. ಇದಕ್ಕೆ 4 ದಿವಸ ಮೊದಲೆಲ್ಲರೂ ಹೋಗುದು, ಹೋಗಿ ತಮಾಷೆ ಜೋಕುಗಳು, ಅವ್ರ ಮನೆಯಲ್ಲಿ ತಿಂಡಿ ತಿಂದು. ಕರೆಕ್ಟ್, ಹೌದು. ಮದುವೆಯ ಮೊದಲನೇ ದಿವಸ ತರಕಾರಿ ಹೆಚ್ಚಲಿಕ್ಕೆ ಹೋಗುದು. ಆ ದಿವಸ ಏನ್ ತಮಾಷೆ. ಅವಾಗ ಯಾರು ಹುಡುಗರಿದ್ರೆ ಕೇಳುದು, ಏನೋ ಎಲ್ಲಾರು ನೋಡಿದ್ಯಾ, ಯಾವಾಗ ಇನ್ನು. ಇಲ್ಲಿ ನನ್ನ ಪ್ರಶ್ನೆ, ಸಂತೋಷವನ್ನ ಡ್ರಾ ಮಾಡಿಕೊಳ್ಳಿಕ್ಕೆ ನಮ್ಮ ಮೊದಲಿನವರಿಗೆ ಸಣ್ಣ ಸಂಗತಿಗಳು ಸಾಕಾಗ್ತಿದ್ವು. ಈಗ ಅಭಿವೃದ್ಧಿಯ ನೆವನದಲ್ಲಿ ಬಿಲ್ಡಿಂಗ್ ದೊಡ್ಡದಾಗಿದೆ, ಕಾರು ವಾಹನಗಳು ಅತ್ಯಾಧುನಿಕವಾದದ್ದು ಬಂದಿದ್ದಾವೆ. ತಿಂಡಿ ನಮಗೆ ಈಗ ಬೇಕು ಅಂದರೆ ನೀವು ಆನ್ಲೈನ್ ಪಾರ್ಸೆಲ್ ಮನೆಗೆ ಬರ್ತದೆ. ಕರೆಕ್ಟ್. ಈಗ ನಾನು ಅದರಲ್ಲಿ ಒಳಗೊಳ್ಳೋದು ಕಳೆದು ಹೋಗಿದೆ. ಹೌದು, ಭಾವನಾತ್ಮಕವಾಗಿ ಒಳಗೊಳ್ಳುವುದಿಲ್ಲ. ಒಂದು ಪ್ರೋಗ್ರಾಮ್ ಇದ್ರೆ ಕೇಟರರ್ಸ್ ಕೇಳ್ಬಿಡ್ರಿ, ಒಂದು 50 ಊಟ ಬೇಕಾಗುತ್ತೆ, ಮುಗಿದೋಯ್ತು. ಆಮೇಲೆ ತಟ್ಟೆ ಗಿಟ್ಟೆ ಎಲ್ಲ ಅವರೇ ತೊಳೆದೆ ಬೆಳೆದು ಅವರೇ ಎಲ್ಲ ಮಾಡ್ಕೋತಾರೆ, ದುಡ್ಡು ಕೊಟ್ರಾಯ್ತು. ವ್ಯವಹಾರ ಮತ್ತು ವ್ಯಾವಹಾರಿಕವಾದ ಯಾಂತ್ರಿಕತೆ, ಅದರ ನಡುವೆ ಸುಖಕ್ಕೆ ಜಾಗ ಇಲ್ಲಾಗಿದೆ. ಒಂದು ಉಸಿರಾಡುವಷ್ಟಾದರೂ ಜಾಗ ಇಟ್ಟುಕೊಳ್ಳದೆ ಹೋದಾಗ ನೆಮ್ಮದಿ ಲಾಸ್. ಹಾಗೆ ನೆಮ್ಮದಿ ಲಾಸ್ ಆದ್ದನ್ನು ಕೆಲವರು ಹೇಳಿಕೊಳ್ಳಿಕ್ಕೂ ಇಷ್ಟಪಡುವುದಿಲ್ಲ. ಕರೆಕ್ಟ್. ಅವರೇ ಅನುಭವಿಸ್ತಾರೆ. ಯಾಕೆಂದ್ರೆ ತೋರಿಸ್ಕೊಂಡ್ರೆ ನಾವು ಕಡಿಮೆ ಆಗ್ಬಿಡ್ತೇವೆ. ನನ್ನ ನೆಮ್ಮದಿ ಲಾಸ್ ಆಯ್ತು ಅಂದ್ರೆ ಇಲ್ಲ, ಆಗ ಡಿಪ್ರೆಷನ್, ಆಂಗ್ಸೈಟಿ, ಸೊಂಟ ನೋವು, ಬೆನ್ನು ನೋವು, ಗಂಟು ನೋವು, ಮೈಗ್ರೇನ್, ನಿದ್ರಾಹೀನತೆ, ಅಜೀರ್ಣ, ಇಂತಹ ಸಾಕಷ್ಟು ಸಮಸ್ಯೆಗಳು ವ್ಯಕ್ತಿಗೆ ಬರ್ತವೆ. ಇದನ್ನ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್ ಅಂತ ಕರಿತೇವೆ ನಾವು. ಯೋಚನೆಗಳ ಕಾರಣದಿಂದ ಮತ್ತು ರಿಪೀಟೆಡ್ ಆಗಿ ಅದನ್ನೇ ಯೋಚನೆ ಮಾಡಿದ ಕಾರಣದಿಂದ ವ್ಯಕ್ತಿಯ ದೇಹದಲ್ಲಿ ಕಾಣಿಸಿಕೊಳ್ಳುವ ಸಮಸ್ಯೆಗಳು. ಇದನ್ನು ಅರಿತು ಪರಿಹಾರ ಮಾಡಿಕೊಂಡ್ರು ಓಕೆ, ಹೇಳದೇ ಇದ್ರೆ ಆಗ ನೋವು ಇನ್ನಷ್ಟು ಹೆಚ್ಚಾಗ್ತದೆ. ಮಾತ್ರೆ ನುಂಗಬೇಕು. ಇವತ್ತು ವೆರಿ ಈಸಿ ಯಾವ್ದು ಹೇಳಿ, ಅರಿವನ್ನು ವಿಸ್ತರಿಸಿಕೊಳ್ಳೋದು, ಪುಸ್ತಕ ಓದೋದು, ಯಾರ ಹತ್ರ ಹೋಗೋದು, ಗಂಟೆಗಟ್ಟಲೆ ಕೆಲಸ ಮಾಡೋದು, ಖುಷಿಯನ್ನು ಸಂಪಾದಿಸೋದು, ನೇಚರನ್ನು ನೋಡೋದು ಅಂತ ಹೇಳಿದ್ರೆ, ಹೌದಾ ಇಷ್ಟೆಲ್ಲ ಕೆಲಸ ಉಂಟಾ? ಅದರ ಬದಲು ಯಾವುದು? ಡಾಕ್ಟರ್ ಹತ್ರ ಹೋದ, 5 ನಿಮಿಷದಲ್ಲಿ ಪ್ರಿಸ್ಕ್ರಿಪ್ಷನು, ಮೆಡಿಕಲ್ ಶಾಪಿಂದ ಮೆಡಿಸಿನ್, ಗುಳಿಗೆ ನುಂಗು, ಮಲ್ಕೋ, ಸುಖ ಆಯಿತು ಅಂತ ನಂಬು, ಇನ್ನಷ್ಟು ಆರೋಗ್ಯ ಹದಗೆಡಿಸ್ಕೊ. ಕರೆಕ್ಟ್. ಈ ಸೂತ್ರ ನಮ್ಮ ಸುತ್ತ ಕಾಣ್ಲಿಕ್ಕೆ ಶುರುವಾಗಿದೆ. ಪರಿಹಾರ ಏನು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಶ್ರಮ ನಮಗಾಗಿ ನಾವು ತಗೊಳ್ಬೇಡುವ? ಕರೆಕ್ಟ್, ತಗೊಳ್ಳೇಬೇಕು. ನಮಗಾಗಿ ನಾವು ಒಂದು ರಜೆ ಇಟ್ಕೊಳ್ಬೇಡುವ? ನಮಗಾಗಿ ನಾವು ಒಂದಿಷ್ಟು ಸ್ಪೇಸ್ ಇಟ್ಕೊಳ್ಬೇಡುವ? ಆ ದಿನ ಬೇರೆ ಏನು ಕೆಲಸ ಇಲ್ಲ, ನನಗೆ ಖುಷಿ ಆಗುವ ಯಾವುದಾದ್ರೂ ಮಾಡ್ತೇನೆ. ಇದು ಒಂದು. ಎರಡನೇದು, ಖುಷಿ ಪಡಲಿಕ್ಕೂ ಕೂಡ ಕಲಿಬೇಡುವ? ಕರೆಕ್ಟ್, ಕಲೀಲೇಬೇಕು. ಒಬ್ಬ ಹೇಳ್ತಾನೆ, ನನಗೆ ಭಾಷಣ ಕೇಳಿದ್ರೆ ಎಲರ್ಜಿ. ಹೌದು, ನಾನು ಹೇಳಿದೆ ಬನ್ನಿ ಭಾಷಣ ಉಂಟು ಇವತ್ತು ಅಂತ. ನನಗೆ ಭಾಷಣ ಅಂದ್ರೆ ಎಲರ್ಜಿ. ಎಲರ್ಜಿ ಅಂತ ಒಂದು ಮಹಾ ಕಾಯಿಲೆ ಭಾಷಣದ ಮೂಲಕ ಇವನ ಕಿವಿಯಿಂದ ಒಳಗೋಗಿ ದೇಹಕ್ಕೆ ಬರ್ತದೆ. ಅಲ್ಲ, ಇದು ಏನು ಅಂದ್ರೆ ಕರೆಕ್ಟ್,
ಇವ ನಂಬಿದಾನೆ, ಭಾಷಣ ಕೇಳಲಿಕ್ಕೆ ನನ್ನಿಂದ ಆಗುವುದಿಲ್ಲ ಅಂತ ನಂಬಿದಾನೆ. ಹಾಗಾಗಿ ರೋಗವು ರೋಗವಲ್ಲ, ಸಮಸ್ಯೆಯು ಸಮಸ್ಯೆಯಲ್ಲ. ನೀವು ಯಾವುದನ್ನು ಸಮಸ್ಯೆ ಅಂತ ನಂಬಿದ್ದೀರಿ, ಕರೆಕ್ಟ್, ಯಾವುದನ್ನು ರೋಗ ಅಂತ ಯೋಚಿಸಿದ್ದೀರಿ, ಅದುವೇ ಸಮಸ್ಯೆ. ಹಾಗಾಗಿ ಸಮಸ್ಯೆಯು ಸಮಸ್ಯೆ ಅಲ್ಲ, ರೋಗವು ರೋಗ ಅಲ್ಲ ಅಂತ. ನನಗೆ ಈ ರೋಗ ಇದೆ ಅಂತ ಯೋಚಿಸ್ತಾನೆ ನೋಡಿ, ಅದೇ ರೋಗ. ನನಗಿಂತ ಸಮಸ್ಯೆ ಇದೆಯಲ್ಲ ಅಂತ ರಿಪೀಟೆಡ್ಲಿ ಯೋಚಿಸ್ತಾ ಇರ್ತಾನಲ್ಲ, ಅದೇ ಸಮಸ್ಯೆ. ಹಾಗಾಗಿ ಪರಿಹಾರದ ದಾರಿಗೆ ಮನ ಮಾಡಿದವನಿಗೆ ಸಮಸ್ಯೆ ಸಮಸ್ಯೆ ಅಲ್ಲ. ಇದು ಇವತ್ತಿನ ಅಗತ್ಯ ಅಂತ ಕಾಣ್ತದೆ ನನಗೆ. ಆಮೇಲೆ ನೋಡಿ ಸರ್, ಒಂದು ಸಣ್ಣ ಡೌಟು. ಈಗ ನೋಡಿ, ಈಗಿನ ಸಮಾಜದಲ್ಲಿ ಬಹಳಷ್ಟು ಏನು ಒಂದು ರೀತಿಯ ಕೊಲೆ, ಸುಲಿಗೆ ಅಥವಾ ಈ ಅತ್ಯಾಚಾರ ಪ್ರಕರಣಗಳು, ಅಂಥದ್ದು ಇಂಥದ್ದು ಇದ್ದಬದ್ದದ್ದೆಲ್ಲ ನಡೀತದೆ. ಆಮೇಲೆ ಈ ಭಯೋತ್ಪಾದಕ ಕೃತ್ಯಗಳು ಎಲ್ಲವೂ ಉಂಟು. ಇದನ್ನೆಲ್ಲ ನಾವು ನೀವು ಮನೋವಿಶ್ಲೇಷಕರಾಗಿ ನೀವು ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಒಂದು, ಇನ್ನೊಂದು, ಇದನ್ನೆಲ್ಲ ಒಂದು ಸರಿದಾರಿಗೆ ತರಲಿಕ್ಕೆ ಹೇಗೆ ಪ್ರಯತ್ನ ಮಾಡಬಹುದು? ಅದು ಒಳ್ಳೆಯ ಪ್ರಶ್ನೆ. ಈಗ ನಾವು ಇದನ್ನು ಸರಳವಾಗಿ ಯೋಚಿಸುವುದಲ್ಲ, ಸ್ವಲ್ಪ ವಿಸ್ತಾರವಾಗಿ ನೋಡಬೇಕು. ಯಾಕಂದ್ರೆ ಸಮಾಜದ ಸ್ವಾಸ್ಥ್ಯ ಅನ್ನೋದೊಂದು ಒಳ್ಳೆಯ ಸಂಗತಿ, ಕರೆಕ್ಟ್. ಆದರೆ ಸಾಮಾಜಿಕ ಬದಲಾವಣೆಗಳಿದ್ದಾವಲ್ಲ, ನಾವು ಏನು ಬೆಳವಣಿಗೆ ಅಂತ ಹೇಳ್ತೇವೆ, ಹೌದು ಹೌದು, ಬಿಲ್ಡಿಂಗು, ಕಾರು, ದುಡ್ಡು, ಕರೆಕ್ಟ್. ಈ ಮನಸ್ಥಿತಿ ಬೆಳೀತಾ ಬಂತು ಅಂತ. ಹೌದು, ಕರೆಕ್ಟ್. ಅದು ಸಮುದಾಯದ ಒಟ್ಟಿಗೆ ಬೆಳೀತಾ ಬಂತು, ಕರೆಕ್ಟ್. ಈಗ ಮೊದಲೆಲ್ಲ ಯಾವ ಉದ್ಯೋಗ ಮಾಡಿದ್ರು ಓಕೆ ಅಂತಿತ್ತು, ಹೌದೌದು, ಕರೆಕ್ಟ್. ಏನು ವ್ಯತ್ಯಾಸ ಇರಲಿಲ್ಲ. ಈಗ ನಾನು ಮೆಡಿಕಲ್ ಓದಿದ್ರೆ, ಇಂಜಿನಿಯರಿಂಗ್ ಓದಿದ್ರೆ ಗ್ರೇಟ್ ಅಂತ ಬಂತು. ಯಾಕೆ? ಅದು ಪ್ರಸ್ತುತ ಸಾಮಾಜಿಕ ಪ್ರೇರಣೆಯ ಕಾರಣ. ಪ್ರೆಸೆಂಟ್ ಸೋಷಿಯಲ್ ಅಟ್ಮಾಸ್ಫಿಯರ್ ಏನಿದೆ ಅಂತ, ಕರೆಕ್ಟ್, ಅದರಿಂದಾಗಿ ಈ ರೀತಿ ಬಂತು. ಹಾಗಾಗಿ ಮನುಷ್ಯ ಅದನ್ನು ನೋಡ್ತಾ ನೋಡ್ತಾ ಏನೋ ಒಂದು ನಂಬಿಕೆ ತಳೆದ, ಓ ಹೀಗೆ ಮಾಡಿದ್ರೆ ಕರೆಕ್ಟ್, ನಾನು ಬದುಕಿ ಉಳಿಬೇಕಂದ್ರೆ ಅವನಿಗೆ ಬಡಿಬೇಕು, ಅದೇ ಕರೆಕ್ಟ್. ಪುನಃ ಬರುವುದು ನಂಬಿಕೆಗೆ, ಕರೆಕ್ಟ್. ಹಾಗಾಗಿ ನಂಬಿಕೆಗಳನ್ನು ಬದಲಾಯಿಸಬೇಕಾದ್ರೆ ಬಹಳ ಕೆಲಸ ಇದೆ. ನಂಬಿಕೆಗಳನ್ನು ಬದಲಾಯಿಸದೆ ನಾವು ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ ಕಷ್ಟ ಉಂಟು. ಇಲ್ಲ, ಅವನಿಗೆ ಅದರಲ್ಲಿ ನಂಬಿಕೆ ಹುಟ್ಟುವಂತೆ ಮಾಡಬೇಕಾದ್ರೆ ಅವನ ಜೊತೆಗಿರೋದು, ಅವನನ್ನು ಕನ್ವಿನ್ಸ್ ಮಾಡೋದು ಅದು ಈಸಿ ಅಲ್ಲ. ಈಗ ನೀವು ಜೈಲಿನಲ್ಲಿ ಹೋಗಿ ಕೌನ್ಸಿಲಿಂಗ್ ಮಾಡ್ಬೋದು ಕೈದಿಗಳಿಗೆ, ಅವರು ಒಂದು ದಿವಸಕ್ಕೆ ಅದನ್ನು ಒಪ್ಪಬಹುದು, 2ನೇ 3ನೇ ದಿವಸಕ್ಕೆ ಇವ ಎಂತ ಮಾತಾಡೋದು ಅಂತಲೂ ಹೇಳ್ಬೋದು. ಅಥವಾ ಅದೇ ಕೈದಿಗಳಲ್ಲಿ ಕೆಲವರು ಕರೆಕ್ಟ್, ಇದು ಸುಮ್ಮನೆ ಯಾಕೆ ಇದೆಲ್ಲ, ನೆಮ್ಮದಿಯಿಂದ ಬದುಕೋಣ ಅಂತ ಕೂಡ ಯೋಚನೆ ಮಾಡಿ ಬದಲಾಗಲೂಬಹುದು. ಕರೆಕ್ಟ್. ಹಾಗಾಗಿ ಯೋಚಿಸುವ ಮತ್ತು ನಂಬುವ ಜವಾಬ್ದಾರಿ ತೀರಾ ವೈಯಕ್ತಿಕವಾಗಿರೋದ್ರಿಂದ ಕೌನ್ಸಿಲಿಂಗ್ ಮಾಡಿ ಅವರನ್ನು ಸರಿ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಸರಿ ಆಗ್ಲಿಕ್ಕಿಲ್ಲ. ಹೌದು ಹೌದು ಹೌದು, ಕರೆಕ್ಟ್. ನನ್ನ ಅನಿಸಿಕೆ ಕೌನ್ಸಿಲಿಂಗ್ ಈಗ ತುಂಬಾ ಜನ ಚಾಲೆಂಜ್ ಮಾಡ್ಬೋದು, ಏನ್ ನೀವು ಕೌನ್ಸಿಲಿಂಗ್ ಮಾಡ್ತೀರಾ? ಹೌದು, ರಾಜಕಾರಣಿಗಳಿಗೆ ಮಾಡ್ರಿ, ಡಕಾಯಿಟ್ಸ್ಗೆ ಮಾಡ್ರಿ, ಕೌನ್ಸಿಲಿಂಗ್ ಮಾಡಿ ಅವರನ್ನು ಸರಿ ಮಾಡಿ ನೋಡೋಣ ಅಂತ. ಅದಕ್ಕೆ ನಾವು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಯಿತು, ಸರಿ, ನನ್ನಿಂದ ಆಗೋದಿಲ್ಲ ಅಂತ ಹೇಳಬೇಕು. ಕೌನ್ಸಿಲಿಂಗ್ ಯಾರಿಗೆ ಅಂದರೆ, ನಾನು ಬದಲಾಗಬೇಕೆಂದು ಬಯಸುವವನಿಗೆ, ಪರಿಧಿಯಿಂದ ಸ್ವಲ್ಪ ಆಚೆಗೆ ಇಣುಕಿ ನೋಡಿ, ಅದನ್ನು ಅರಿವಿಗೆ ತಂದುಕೊಂಡು ಅದನ್ನು ವಿಶ್ಲೇಷಣೆ ಮಾಡಿ ಬದುಕಿನಲ್ಲಿ ಹೊಸ ಸಾಧ್ಯತೆಗಳನ್ನು ನೋಡುವವನಿಗೆ, ನೋಡಬೇಕು ಅಂತ ಬಯಸಿ ಬಂದರೆ ಕೌನ್ಸಿಲಿಂಗ್ ವರ್ಕ್ ಆಗ್ಬೋದು, ಇಲ್ಲದಿದ್ರೆ ಅದು ಆಗೋದಿಲ್ಲ ಅಂತ
ನನ್ನ ಅನಿಸಿಕೆ. ಸರ್, ಈ ಮನೋವಿಶ್ಲೇಷಣೆ ಅಥವಾ ಏನು ನೀವು ಹೇಳಿದ್ದೀರಿ, ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಅಂದರೆ ತಾನು ಬದಲಾಗಬೇಕು ಎನ್ನುವಂಥ ಒಂದು ಮನೋಭಾವನೆ ಇದ್ದವನಿಗೆ ನೀವು ಅವನನ್ನು ಆ ಒಂದು ಯಾವುದೋ ಒಂದು ಭ್ರಮೆಗಳಿಂದ ಹೊರ ಬರಲಿಕ್ಕೆ ನೀವು ಸಹಾಯ ಮಾಡುವಂಥದ್ದು. ನಮ್ಮ ಗುರುಗಳು ಒಂದು ಮಾತಾಡ್ತಾ ಇದ್ರು, ಹಾಂ, ಪ್ರತಿಯೊಬ್ಬನಿಗೂ ಒಂದು 10-20 ಕೌನ್ಸಿಲಿಂಗ್ ಬೇಕು. ಆದ್ರೆ ಇದು ಏನು ಅಂತ ಗೊತ್ತಾಗದೆ ಜನ ಇಲ್ಲಿಗೆ ಬರುವುದಿಲ್ಲ. ಕರೆಕ್ಟ್. ಮತ್ತು ಇಲ್ಲಿಗೆ ಬಾರದೆ ಇದೇನು ಅಂತ ಗೊತ್ತಾಗುದಿಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಾಗಾಗಿ ಕೌನ್ಸಿಲಿಂಗ್ ಪ್ರಸ್ತುತದ ಅಗತ್ಯ ಅದು ಇದ್ರೆ ಒಳ್ಳೇದು. ಸರಿ ಸರಿ ಸರ್. ಹಾಗೆ ಹಾ, ಈ ಕೆಲಸಕ್ಕೆ ನಾನು ಬರಬೇಕಾಯಿತು. ನನಗಿದರಲ್ಲಿ ಆರಂಭದಲ್ಲಿ ನನ್ನ ಸಮಾಧಾನ ಮುಖ್ಯ ಆಗಿತ್ತು. ಕರೆಕ್ಟ್. ನಾನು ನನ್ನ ಸಮಾಧಾನಕ್ಕೆ ಬೇಕಾಗಿ ಹಲವಾರು ಬದಲಾವಣೆಗಳನ್ನು ನನ್ನಲ್ಲಿ ಮಾಡಿಕೊಂಡೆ. ಆಮೇಲೆ ನನ್ನಂತೆಯೇ ಇರುವವರಿಗಾಗಿ, ಎಷ್ಟೋ ಜನ ಇರ್ಬೋದಲ್ಲ, ಅವ್ರಿಗೆ ಸಹಾಯ ಮಾಡಬೇಕು. ಹೇಗೆ ಸಹಾಯ ಮಾಡೋದು? ನಾನು ಹೋಗಿ ಹೋಗಿ ಕೌನ್ಸಿಲಿಂಗ್ ಮಾಡಲಾರೆ, ನಾನು ಅಂತ ಆರ್ಥಿಕ ಸ್ಥಿತಿವಂತನೇನೂ ಅಲ್ಲ. ಕರೆಕ್ಟ್. ಒಂದು ಮಿನಿಮಮ್ ಫೀಸ್ ಕೊಡಿ, ನಾನು ಖುಷಿ ಪಡ್ತೇನೆ. ಕರೆಕ್ಟ್. ನಾನು ಬದುಕಿದ ಸಮುದಾಯ ಏನಿದೆ, ಈಗ ನನ್ನನ್ನು ಎಷ್ಟೋ ಜನ ಈಗ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೆ, ಬೆಂಗಳೂರು, ಮೈಸೂರು, ಧಾರವಾಡ, ಹುಬ್ಬಳ್ಳಿ, ಬಳ್ಳಾರಿ, ರಾಯಚೂರು ಅಂತ ನಾನು ಕ್ಲಾಸ್ ಮಾಡ್ಲಿಕ್ಕೆ ಹೋಗಿದ್ದೇನೆ. ಅಲ್ಲೆಲ್ಲ ನೀವು ಗ್ರೇಟ್ ಇದ್ದೀರಿ ಅಂತ ಒಬ್ಬ ಹೇಳ್ತಾನೆ. ನನಗಾಗ ದುಡ್ಡಿಗಿಂತ ಹೆಚ್ಚು ಖುಷಿ ಆಗ್ತದೆ. ಕರೆಕ್ಟ್. ಆಮೇಲೆ ಎಷ್ಟೋ ಸಮಯ ಕಳೆದ ಮೇಲೆ, ಸರ್ ಚೆನ್ನಾಗಿದ್ದೀರಾ, ನಿಮ್ಮ ಮಾತನ್ನ ನೀವೇ ಹೇಳಿದ್ರಲ್ಲ, ಹೌದೌದು, ಅದೊಂದು ಮಾತು ನೆನ್ಪಿಟ್ಟುಕೊಂಡಿದ್ದೆ ಅಂತ. ಒಂದು 7-8 ವರ್ಷ ಹಿಂದಿಂದದು. ಹೌದೌದು, 7-8 ವರ್ಷ ಆಯ್ತು ಅದಕ್ಕೆ. ಹೀಗೆ ನೆನಪಿಟ್ಟು ಒಬ್ಬರು ಹೇಳುವಾಗ ಒಂದು ಸಮುದಾಯ ಪ್ರಜ್ಞೆ, ಒಂದು ಸಂತೋಷ ಸಿಗ್ತದೆ. ಮತ್ತು ನಿಜ ಹೇಳಬೇಕಂದ್ರೆ ಸಾಕಷ್ಟು ದುಡ್ಡು ಹುಟ್ಟುತ್ತದೆ ಅಂತ ನಾನು ಹೇಳಲಾರೆ. ದುಡ್ಡು ಮಾಡುವುದೇ ದಂಧೆ ಆಗಬೇಕು ಅಂತ ಬಯಸಿದವರು ಕೌನ್ಸಿಲಿಂಗ್ ಕಲಿಯದಿರುವುದು ಒಳ್ಳೆಯದು. ಕರೆಕ್ಟ್. ಇನ್ನು ಕೆಲವರಿಗೆ ಅಂದ್ರೆ ಯೂನಿವರ್ಸಿಟಿಗಳಲ್ಲಿ ಕೌನ್ಸಿಲಿಂಗ್ ಅನ್ನು ಕಲಿತಾರೆ. ನಾನು ಯೂನಿವರ್ಸಿಟಿಯ ಪದವೀಧರನೇ. ಆದರೆ ಪಠ್ಯ ಪುಸ್ತಕಗಳ ಆಧಾರದಲ್ಲಿ ಕೌನ್ಸಿಲಿಂಗ್ ಮಾಡುವುದು ನನಗೆ ಇಷ್ಟ ಇಲ್ಲ. ಕರೆಕ್ಟ್. ವೈಯಕ್ತಿಕ ಅನುಭವಗಳನ್ನು ಆಧಾರವಾಗಿಟ್ಟು ಮಾಡಬೇಕು. ಆಗಲೂ ನಮ್ಗೆ ಏನು ಗೊತ್ತಿರಬೇಕು ಅಂದ್ರೆ, ನನ್ನ ಅನುಭವವನ್ನು ನಾನು ನಿಮಗೆ ಕೊಡಲಾರೆ ಅಂತ ಗೊತ್ತಿರಬೇಕು. ನೀವು ಅನುಭವಿಸುವಂತೆ, ಕಲಿಯುವಂತೆ ನಾನು ಹೇಗೆ ಹೆಲ್ಪ್ ಮಾಡಬೇಕು ಅಂತ ಗೊತ್ತಿರಬೇಕು. ಇಷ್ಟು ಕೆಲಸ ಇದರಲ್ಲಿದೆ. ಆ ಕೆಲಸದಲ್ಲಿ ನೆಮ್ಮದಿ ಕಾಣ್ತಾ ಇದ್ದೇನೆ. ನನಗೆ ಸಾಕಷ್ಟು ಜನ ಸ್ನೇಹಿತರು ದೊರಕಿದ್ದಾರೆ. ನನ್ನ ಕುಟುಂಬ ಅಂದರೆ ಅವರೇನೆ. ನಾವು ಕ್ಲೈಂಟ್ಸ್ ಅಂತ ಕರಿತೇವೆ. ಕರೆಕ್ಟ್. ಪೇಷಂಟ್ಸ್ ಅಂತ ಕರೆಯೋದಿಲ್ಲ. ಕರೆಕ್ಟ್. ನನ್ನ ಕಕ್ಷಿದಾರರವರು. ಅದು ಬಿಟ್ಟು ರೋಗಿಗಳಲ್ಲ. ಹಾಗೆ ನೋಡಿದರೆ ಯಾರಿಗೂ ರೋಗ ಇಲ್ಲ ಮತ್ತು ಎಲ್ಲರಿಗೂ ರೋಗ ಇದೆ. ಹೌದು, ಕರೆಕ್ಟ್. ಇನ್ನೊಂದು ಮಾತಿದೆ, ಏನಂದ್ರೆ ನಿಜವಾದ ಹುಚ್ಚರು ಹುಚ್ಚಾಸ್ಪತ್ರೆಯಿಂದ ಹೊರಗೆ ಇದ್ದಾರೆ ಅಂತ. ಹಾಗಾಗೋದು ಬೇಡ. ಕರೆಕ್ಟ್. ನಾವು ಮೊದಲು ನಮಗೆ ಚಿಕಿತ್ಸೆ ಮಾಡಿಕೊಳ್ಳೋಣ, ಅಂದ್ರೆ ನಮ್ಮ ಯೋಚನಾ ವಿಧಾನಕ್ಕೆ. ಹಾಗಾಗಿ ಯಾರು ಕೌನ್ಸಿಲಿಂಗಿಗೆ ಬಂದಿದ್ದಾರೆ ಅವರು ನನಗೆ ಚಿಕಿತ್ಸೆ ಕೊಟ್ಟವರು, ನನಗೆ ಕೌನ್ಸಿಲಿಂಗ್ ಮಾಡಿದವರು. ಹಾಗಾಗಿ ಅವರು ನನ್ನ ಕುಟುಂಬದವರು, ಅವರು ನನ್ನ ಆಪ್ತರು. ಈ ನಂಬಿಕೆ ಇರುವುದರಿಂದ ಈ ಜಾಬ್ನಲ್ಲಿ ತೃಪ್ತಿ ಇದೆ, ಸಮಾಧಾನ ಇದೆ, ನನಗೆ ನೆಮ್ಮದಿ ಕೂಡ ಇದೆ. ಧನ್ಯವಾದ. ಸರ್, ಈಗ ನಾವು ಯಕ್ಷಗಾನದ ಬಗ್ಗೆ ಹೋಗುವ, ಯಕ್ಷಗಾನ ಕ್ಷೇತ್ರದತ್ತ ಹೋಗುವ. ಯಕ್ಷಗಾನ ಕ್ಷೇತ್ರಕ್ಕೆ ತಾವು ಪಾದಾರ್ಪಣೆ ಮಾಡಿದ ಹಿನ್ನೆಲೆ ಸ್ವಲ್ಪ ಹೇಳಿ ಸರ್. ಅಂದರೆ ನೀವು ಆ ಕೌನ್ಸಿಲಿಂಗ್ ಅದರ ಹಿನ್ನೆಲೆಯನ್ನೆಲ್ಲ ಹೇಳಿದಿರಿ. ಅದೇ ಸಮಯದಲ್ಲಿ ಮಾಡಿದ್ದ ಅಥವಾ ಅದರ ಮುಂಚೆ ಇತ್ತ, ಅದರ ನಂತರ ಹೇಗೆ ಇದು?
ಅದು ನಾನು 7ನೇ ಕ್ಲಾಸಲ್ಲಿ ಕಲಿತಾ ಇರುವಾಗ ಹಾ ಆಗ ಸ್ಕೂಲ್ ಡೇಗಳು ಹೇಗೆ ಅಂತ ಹೇಳಿದ್ರೆ ರಾತ್ರಿಯಿಂದ ಬೆಳಗುವರೆಗೆ ಕರೆಕ್ಟ್, ಹೌದೌದು. ಬೆಳಿಗ್ಗೆ ಯಕ್ಷಗಾನ. ಆವಾಗ ನಮ್ಮ ಶಾಲೆಯಲ್ಲಿ ಬಾಬು ಮಾಸ್ಟರ್ ಅಂತ ಒಬ್ಬರಿದ್ರು. ಹಾ ಅವರು ಚೆಂಡೆ ವಾದಕರು. ಹ್ಮ್ ಅವರು ಲಿಸ್ಟ್ ಮಾಡ್ತಾ ಇದ್ರು ಸುಧನ್ವಾರ್ಜುನ ಪ್ರಸಂಗ ಹ್ಮ್ ಮಾಡಿ ಮಾಡಿ ನಾನು ಮುಂದೆ ಹೋಗಿದ್ದೇನೆ ನನ್ನ ಹೆಸರು ಹಾಕಿ ಅಂತ. ಹಾ ಏನು ಗೊತ್ತಿಲ್ಲ ನನಗೆ. ಹೌದು. ಹಾ ಆಗ ಅವರು ದೂತ ಅಂತಿತ್ತು, ಅಲ್ಲಿ ಗಂಗಾಧರ ಅಂತ ಬರೆದ್ರು. ಹಬ್ಬ ಸಾಕು. ಹಾಗೆ ಸುಧನ್ವಾರ್ಜುನದ ದೂತನ ಪಾತ್ರದಿಂದ ರಂಗ ಪ್ರವೇಶ. ಹಾ ಆಗ ಅವರು ಯಕ್ಷಗಾನದವರೆಲ್ಲರಿಗೂ ನಾಟ್ಯ ಕ್ಲಾಸ್ ಮಾಡೋದು. ಬೇಸಿಕ್ ಆ ಹೆಜ್ಜೆಗಳು, ಪ್ರವೇಶ ಕರೆಕ್ಟ್. ಇತ್ಯಾದಿಗಳು ಎಲ್ಲರಿಗೂ ಗೊತ್ತಿರಬೇಕು ಅಂತೇಳಿ ಅದರ ಟ್ರೈನಿಂಗ್ ಕೊಡ್ತಾ ಇದ್ರು. ಹಾಗೆ ಆರಂಭ ಆದದ್ದು ಅಲ್ಲಿಂದ. ಹ್ಮ್ ಅದರ ನಂತರ ನನಗೆ ಯಕ್ಷಗಾನದ ಆಸಕ್ತಿಯೇ ಶುರುವಾಯಿತು. ಹ್ಮ್ ಟೆಂಟಿನ ಮೇಳಗಳು ಬಂದಾಗ ಕರೆಕ್ಟ್. ಅದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೆ. ಮತ್ತೆ 8ನೇ 9ನೇ 10ನೇ ಕ್ಲಾಸಿಗೆ ಬರುವಾಗ ಈ ಯಕ್ಷಗಾನ ಸಂಬಂಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಎಲ್ಲ ಮಾಡಿದೆ. ಹ್ಮ್ ಆಮೇಲೆ ಬಡಗುತಿಟ್ಟಿನ ಚಂದ್ರಾಸ್ ಚರಿತ್ರೆ ಮಾಬಲಗಿಡೆ ಅವರು ದುಷ್ಟಬುದ್ಧಿ ಮಾಡ್ತಾ ಇದ್ರು ಕರೆಕ್ಟ್. ಅದ್ಭುತವಾಗಿ. ಅದನ್ನು ಎಡೆ ಬಿಡದೆ ನೋಡಿದೆ. ಓಹೋ. ಆಮೇಲೆ ಜೈಮಿನಿ ಭಾರತ ತಂದು ಅದನ್ನು ಓದ್ಲಿಕ್ಕೆಲ್ಲ ಶುರು ಮಾಡಿದೆ. ಅಂತೂ ಇದೆಲ್ಲ ಹುಚ್ಚಾಟ ಅಂತ ಮನೆಯಲ್ಲಿ ಹೇಳಲಿಕ್ಕೂ ಶುರು ಮಾಡಿದರು. ಹಾಗೆ ಏಕಪಾತ್ರ ಅಭಿನಯ ಮಾಡಲಿಕ್ಕೆ ಶುರು ಮಾಡಿದೆ. ಚಂದ್ರಾಸ್ ಚರಿತ್ರೆ, ಹರಿಶ್ಚಂದ್ರ, ಕರ್ಣ ಇತ್ಯಾದಿಗಳದ್ದೆಲ್ಲ ಏಕಪಾತ್ರ ಅಭಿನಯ ಮಾಡ್ತಾ ಇದ್ದೆ. ಹ್ಮ್ ಹಾಗೆ PUC ವರೆಗೆ ಬಂತು. ಹ್ಮ್ PUCಯ ಸಂದರ್ಭದಲ್ಲಿ ಒಬ್ಬರು ಕನ್ನಡ ಲೆಕ್ಚರರ್ ಇದ್ರು ನಮಗೆ, ಹ್ಮ್ ಸೀತಾರಾಮ ಪಾಡಿ ಅಂತ. ಹಾ ಅವರು ಯಕ್ಷಗಾನ ಮಾಡಿಸಿದ್ರು. ಆಗ ನಿಮ್ಮ ಬೆಂಗಳೂರಿನಲ್ಲಿದ್ದಾರೆ ಈಗ ಲಕ್ಷ್ಮೀನಾರಾಯಣ ಕಲ್ಚಾರು ಅಂತ, ಹೌದು ಗೊತ್ತು. ಭಾಗವತರು, ನನ್ನ ಕ್ಲಾಸ್ಮೇಟು. ಅವರು ಧರ್ಮಸ್ಥಳ ಮೇಳದಲ್ಲಿ ಸಂಗೀತಗಾರರಾಗಿ ಯಕ್ಷಗಾನದ ಬಗ್ಗೆ ಎಲ್ಲ ಸ್ಟಡಿ ಮಾಡಿ ಅದರ ನಂತರ ಅವರು ಕಾಲೇಜಿಗೆ ಬಂದವರು. ಹ್ಮ್ ಅವರು ನಮಗೆ ಹೇಳಿಕೊಡ್ತಾ ಇದ್ರು. ಹೀಗೆ ಯಕ್ಷಗಾನದ ಸಂಪರ್ಕ ಆಯಿತು. ಆಗ ಈ ಲಕ್ಷ್ಮೀನಾರಾಯಣರು ಒಂದು ದಿವಸ ಕೇಳಿದರು, ತಾಳಮದ್ದಳೆ ಉಂಟು ಬರ್ತೀಯ ಅಂತ. ಎಲ್ಲಿ ಅಂತ ಕೇಳಿದೆ ನಾನು. ಬೆಳ್ಳಾರಿಯಲ್ಲಿ. ಹ್ಮ್ ಬೆಳ್ಳಾರಿಯಲ್ಲಿ ವಾಣಿ ಗಣೇಶ ಪ್ರಸಾದಿತ ಕಲಾವೃಂದ ಅಂತಿತ್ತು. ಹ್ಮ್ ಅಲ್ಲಿ ಸೂರ್ಯನಾರಾಯಣ ಭಟ್ರು ಅಂತಿದ್ರು. ಹ್ಮ್ ಅವರು ಪ್ರತಿ ತಿಂಗಳ ಪ್ರಥಮ ಶನಿವಾರ ಯಕ್ಷಗಾನ ತಾಳಮದ್ದಲೆ, ಅದು ಬೆಳಗಿನವರೆಗೆ. ಈಗ ಕೆಲವು ಕಲಾವಿದರು ಬರ್ತಾ ಇದ್ರು ಅಲ್ಲಿಗೆ. ಕರೆಕ್ಟ್. ಭಾರಿ ಫೇಮಸ್ ಅಲ್ಲ, ಆದರೆ ಯಕ್ಷಗಾನದ ನಿಜವಾದ ಆಸಕ್ತಿ ಇರುವ ಅವರು ಬರ್ತಾ ಇದ್ರು. ಹ್ಮ್ ಆಗ ಈ ಲಕ್ಷ್ಮೀನಾರಾಯಣರು ಅಂತ ಹೇಳಿದ್ರು ಅಂದರೆ, ನನ್ನ ಭಾಗವತಿಗೆ ಉಂಟು ಬರ್ತೀಯ ಅಂತ. ನಾನು ಹೇಳಿದೆ, ಎಂಥದ್ದು ತಾಳಮದ್ದಲೆ ಗುದ್ದಿಕೊಂಡು ಸುಮ್ಮನೆ, ನಾ ಬರೋದಿಲ್ಲ ಅಂತ. ಬಾ ಮಾರಾಯ. ಹಾಗೆ ಹೋದವನಿಗೆ ಆಶ್ಚರ್ಯ. ಈ ಸೂರ್ಯನಾರಾಯಣ ಭಟ್ರು ಕುಮಾರ ವಿಜಯ ಪ್ರಸಂಗದಲ್ಲಿ ಬೃಹಸ್ಪತಿಯ ಪಾತ್ರ ಅಂತ ಬರೆದಿದ್ದಾರೆ. ಯಾರಿಗೆ? ನನಗೆ ಹಾ ಎಂಥದಂತಲೇ ಗೊತ್ತಿಲ್ಲ. ಹಾ ನಾವೆಲ್ಲ ಬಾಯ್ಪಾಠ ಮಾಡಿ ಅರ್ಥ ಹೇಳಿದವರು. ಕರೆಕ್ಟ್. ಕೊನೆಗೆ ಕಲ್ಚಾರು ಶಂಭಯ್ಯ ಮಾಸ್ಟರ್ ಅಂತಿದ್ರು. ಅವ್ರು ನನಗೆ ಹೇಳಿಕೊಟ್ರು, ಇಷ್ಟು ಹೇಳು ಮತ್ತೆ ನಾನು ಅಡ್ಜಸ್ಟ್ ಮಾಡ್ತೇನೆ ಅಂತ. ಅಲ್ಲಿಂದ ಮತ್ತೆ ಪ್ರಥಮ ಶನಿವಾರಕ್ಕೆ ಕಾಯುವುದು. ಮನೆಯಲ್ಲಿ ಬೈಗಳು ತಿನ್ನೋದು, ಪ್ರಥಮ ಶನಿವಾರ ಕಾಯುದು, ತಾಳ ಮೊದಲಿಗೆ ಹೋಗೋದು.
ಅಲ್ಲಿ ದೂತ, ನಾರದ, ಮಂತ್ರಿ, ಯಾವುದು ಈ ತುಂಡು ತುಂಡುಂಟು ಅದೆಲ್ಲ ಗಂಗಾಧರ ಬಳ್ಳಾರಿ ಹಾ ಮಾಡೋದು. ಆಮೇಲೆ ಮೃದಂಗ ಬಾರಿಸ್ಲಿಕ್ಕೆ ಹೋಗುದು, ಚೆಂಡೆ ಬಾರಿಸ್ತೇನೆ ಅಂತ ಹೋಗುದು. ಬಾರಿಸ್ಲಿಕ್ಕೆ ಬರೋದಿಲ್ಲ, ಆಸಕ್ತಿ. ಹೀಗೆ ತಾಳಮದ್ದಳೆ ಆಸಕ್ತಿ ಮತ್ತೆ ಹಿಮ್ಮೇಳದ ಆಸಕ್ತಿ ಶುರುವಾಯಿತು. ಕುಮಾರ ಸುಬ್ರಹ್ಮಣ್ಯ ಅಂತ ಒಬ್ಬರು ಗುರುಗಳು ಹೌದು ಚೆಂಡೆ ಮದ್ದಳೆ ಕ್ಲಾಸ್ ಮಾಡ್ತಿದ್ರು. ಅವರೊಂದು ದಿವಸ ಅವರ ಕ್ಲಾಸಿಗೆ ಸೇರಿದೆ ನಾನು. ನೋಡ, ಈಗ ನಾನು ತಾಳ ಹಾಕ್ತೇನೆ, ನೀನು ಬಾರಿಸೋದಕ್ಕೆ ಬಿಡಿತಾ? ಬಾರಿಸಿದೆ. ಅದಕ್ಕೆ ಅವ್ರು ಹೇಳಿದರು, ನೀನು ಬುದ್ಧಿವಂತಿಕೆಯಲ್ಲಿ ಬಾರಿಸೋದಿದು, ಹ್ಮ್ ನಿಜವಾದ ಪೆಟ್ಟುಗಳು ಹಾಕಲ್ಲ, ಕರೆಕ್ಟ್. ಅದನ್ನು ಕಲಿಬೇಕು ಅಂತ. ಆಮೇಲೆ ಬೇಸಿಕ್ ಅನ್ನು ಕಲಿತೆ ನಾನು. ಆ ಸಂದರ್ಭದಲ್ಲಿ ಪದ್ಯಾಣ ಗಣಪತಿ ಭಟ್ರ ಅಣ್ಣ, ಅವರ ಕಾಸ ಅಣ್ಣ ಪದ್ಯಾಣ ಪರಮೇಶ್ವರ ಭಟ್ ಅಂತ, ಬೆಳ್ಳಾರಿಯಲ್ಲಿ ಅವರದ್ದು ಮುದ್ರಣಾಲಯ, ಹೌದೌದು. ಆ ಪ್ರೆಸ್ಸಲ್ಲಿ ನಾನು ಕೆಲಸಕ್ಕಿದ್ದೆ. ಒಂದು 10.5 ವರ್ಷ ಅಲ್ಲಿ ವರ್ಕ್ ಮಾಡಿದ್ದೇನೆ. ಹ್ಮ್ ಹಾಗಾಗಿ ಪದ್ಯಾಣದ ಮನೆಯವರ ಕಾರ್ಯಕ್ರಮವನ್ನು ಹತ್ತಿರದಿಂದ ನೋಡುವ ಅವಕಾಶಗಳು, ಅವರ ಮನೆಯಲ್ಲಿ ಏನಾದರೂ ಸಮಾರಂಭ ಇದ್ದಾಗ ತಾಳ ಮೊದಲ ಗ್ಯಾರಂಟಿ, ಎಲ್ಲರೂ ಕಲಾವಿದರೆ. ಕರೆಕ್ಟ್. ಆ ಟೈಮಿಗೆಲ್ಲ ಅವರು ನಮಗೆ ಹೇಳಿರ್ತಿದ್ರು, ನಮಗೆ ಕಾರ್ಯಕ್ರಮಕ್ಕೆ ಹೇಳಿರ್ತಿದ್ರು, ತಾಳ ಮೊದಲಿಗೆಲ್ಲ. ಆದರೆ ನಾವು ಹತ್ತಿರ ಹೋಗಿ ಕೂತ್ಕೊಂಡು ತಾಳ ಮೊದಲೇ ಮುಗಿಯವರೆಗೂ ನೋಡ್ತಾ ಇದ್ದೆವು. ಯಾಕೆಂದರೆ ಗಣಪತಿ ಭಟ್ರು ಪದ್ಯ ಹೇಳ್ತಾ ಇದ್ದಾರೆ, ನಮ್ಮ ದನಿಗಳು ಮೃದಂಗ ಬಾರಿಸ್ತಾ ಇದ್ದಾರೆ, ಕರೆಕ್ಟ್. ಅವರು ತಮ್ಮ ಚೆಂಡೆ ಬಾರಿಸ್ತಾ ಇದ್ದಾರೆ ಅಂತೆಲ್ಲ ಹೇಳೋದು ನಮಗೊಂಥರ ಖುಷಿ. ಹೀಗೆ ನೋಡ್ತಾರೆ. ಹಾಗೆ ನನಗೆ ಆಸಕ್ತಿ ಅದರಲ್ಲಿ ಬರ್ಲಿಕ್ಕೆ ಶುರುವಾಯಿತು. ನಾಟ್ಯಗಾರಿಕೆ ಹೆಚ್ಚೇನು ಗೊತ್ತಿರಲಿಲ್ಲ. ಆವಾಗ ಕೆಲವು ಖಳ ಪಾತ್ರಗಳು ನನ್ನ ಸ್ವರ ಇದಕ್ಕಿಂತ ಚೆನ್ನಾಗಿದ್ದಾಗ ಕರೆಕ್ಟ್. ಖಳ ಪಾತ್ರಗಳಿಗೆ ಭಾರಿ ಹೊಂದುತ್ತಾ ಇತ್ತು. ಆಗ ಶೂರಪದ್ಮ, ಶತ್ರುಪ್ರಸೂದನ, ಶುಂಭ ಇತ್ಯಾದಿ ಪಾತ್ರಗಳನ್ನು ನಾನು ವೇಷ ಕರೆಕ್ಟ್. ಮಾಡ್ತಾ ಇದ್ದೆ ಮತ್ತು ವೇಷಕ್ಕೆಲ್ಲ ಹೋಗ್ತಾ ಇದ್ದೆ. ಹೀಗಾಯಿತು. ಈಗ ಆಸಕ್ತಿ ಹುಟ್ಟಿದ್ದು ಮತ್ತು ಬೆಳೆದದ್ದು ಅಂತ. ಕರೆಕ್ಟ್. ಆವಾಗ ಒಂದು ಕಡೆ ಬಂಟ್ವಾಳ ಜಯರಾಮಾಚಾರ್ಯರು, ಹೌದು ಗೊತ್ತು. ಅವರು ನನ್ನ ವೇಷ ನೋಡಿದರು. ನೋಡಿ ಕಿರೀಟ ವೇಷ ಆ ದಿವಸ ನಂದು, ಯಾವುದಂತ ಮರ್ತಿದ್ದೇನೆ, ಹ್ಮ್ 25-30 ವರ್ಷದ ಹಿಂದಿದ್ದು. ಅವರು ಕರೆದು ಅವರದ್ದೇ ಶೈಲಿಯಲ್ಲಿ ಒಂದು ಹೀಗೆ ಮಾಡಿ ಒಂದು ಬೈದು ನನಗೆ, ಇಷ್ಟು ಒಳ್ಳೆ ಶರೀರ ಉಂಟು, ಮುಖ ಉಂಟು, ಆಳಂಗ ಉಂಟು, ಮಾತಾಡಲಿಕ್ಕೆ ಬರ್ತದೆ, ಒಂದು 2 ಹೆಜ್ಜೆ ಕುಣಿಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ಅದು ಸ್ತ್ರೀ ವೇಷ ಕುಂಡಾಗಿ ಕುಣಿದಂಥದ್ದು. ಗತ್ತುಗಾರಿಕೆಯಲ್ಲಿ ಬರಬೇಕು, ಅದು ನನಗೆ ನಾಟಿದ್ದು. ಹಾಗೆ ನಾನು ಹಿರಿಯ ಕಲಾವಿದರಾದ ಬೆಳ್ಳಾರಿ ವಿಶ್ವನಾಥರೇಗಳಲ್ಲಿ ನಾಟ್ಯಾಭ್ಯಾಸಕ್ಕೆ ಸೇರಿದೆ. ಅಲ್ಲಿ ಅದರ ಮೂಲ ಪಾಠಗಳನ್ನೆಲ್ಲ ಅವರಿಂದ ಕಲಿತು, ಆ ನಂತರ ಈಗಲೂ ನಾನು ಎಕ್ಸ್ಪರ್ಟ್ ಏನೂ ಅಲ್ಲ, ಸುಧಾರಣೆ ಮಾಡಲಿಕ್ಕೆ ತಕ್ಕ, ಮೊದಲಿಗಿಂತ ಸ್ವಲ್ಪ ಚೆನ್ನಾಗಿ ಮಾಡಲಿಕ್ಕೆ ಕಲಿತುಕೊಂಡು ಹಾಗೆ ವೇಷ ಮಾಡುವುದು, ತಾಳಮದ್ದಲೆಯಲ್ಲಿ ಅರ್ಥ ಹೇಳುವುದು, ಇದಿಷ್ಟನ್ನು ಕಂಟಿನ್ಯೂ ಮಾಡ್ತಾ ಬಂದೆ. ಇದು ನನ್ನ ಆರಂಭಿಕ ಸಂದರ್ಭ ಇದು. ಹೀಗಾಗಿ ಈ ತಾಳಮದ್ದಲೆಯ ಉಗಮದ ಬಗ್ಗೆ, ಐತಿಹ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತಾಳಮದ್ದಲೆಯ ಉಗಮ ಅಂತ ಹೇಳಿದ್ರೆ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿ. ಹೌದು ಕರೆಕ್ಟ್. ಅಂದ್ರೆ ಕೆಲವರು ಆಟ ಮೊದಲು ಅಂತ ಹೇಳ್ತಾರೆ, ಕೆಲವರು ತಾಳಮದ್ದಲೆ ಮೊದಲು ಅಂತ ಹೇಳ್ತಾರೆ. ಆ ರೀತಿ ನಿಮ್ಮ ಒಂದು ಅನುಭವದಲ್ಲಿ? ನನ್ನದು ಅನಿಸಿಕೆ. ಹಾ, ಇದು ಅನುಭವ ಅಂತ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ, ಆಟ ಆಗಲಿ ತಾಳಮದ್ದಲೆ ಆಗಲಿ ಅದಕ್ಕೊಂದು ಕಥೆ ಇರಬೇಕಲ್ಲ. ಕರೆಕ್ಟ್. ಆ ಕಥೆಯನ್ನು ಮಾಡಿ ತೋರಿಸುವ ಕೆಲಸ. ಹೌದು ಕರೆಕ್ಟ್. ಅದು ಆಟವಾಗಿರ್ಬೋದು, ತಾಳಮದ್ದಲೆ ಆಗಿರ್ಬೋದು. ಈ ಮಾಡಿ ತೋರಿಸುವ ಕೆಲಸದಲ್ಲಿ
ತಾಳಮದ್ದಳೆಯಲ್ಲಿ ಕೆಲವು ಆಟದಲ್ಲಿರುವಾಗ ಇತ್ತಂತೆ ಮೊದಲು. ಹೌದೌದು ಹೌದು, ನಾನು ಕೂಡ ಹೇಳುವುದನ್ನು ಕೇಳಿದ್ದೇನೆ. ನಾನು ಇದನ್ನು ಪೊಳಲಿ ಶಾಸ್ತ್ರಿಗಳ ಒಂದು ಗ್ರಂಥದಲ್ಲಿ ಓದಿದ್ದೇನೆ. ನನಗೆ ಈ ಸ್ಟಡಿ ಮಾಡುವ ಆಸಕ್ತಿ ಇರುವ ಸಂದರ್ಭದಲ್ಲಿ ಹಾಗೇನಂದ್ರೆ ಕುಂಭಕರ್ಣ ಕಾಳಗಕ್ಕೆ ಕಂಬಳಿ ಹೊತ್ತು ಮಲಗುವುದು, ಮತ್ತೆ ಸುಧನ್ವನನ್ನು ಎಣ್ಣೆ ಕೊಪ್ಪರಿಗೆಗೆ ಅಂತೇಳಿ ಕೊಪ್ಪರಿಗೆಗೆ ಹಾಕಿದಾರಂತೆ. ಅಡಿಯಿಂದ ಮುಳಿಯುಲ್ಲು ಬೆಂಕಿ ಹಾಕಿ, ಸಮುದ್ರ ಮಥನ ಅಂತೇಳಿ ಕಡಾಯಿಯನ್ನು ಇದು ದೊಡ್ಡ ಗುಡಾಣ ಕರೆಕ್ಟ್ ಒಂದು ಹಗ್ಗ ಕಟ್ಟಿ ತಿರುಗಿಸಿ ಹೀಗೆಲ್ಲ ಮಾಡಿದ್ದಾರೆ. ಅದು ಕಥೆಯನ್ನೇ ತೋರಿಸಲಿಕ್ಕೆ ಹೋದದ್ದು. ಕರೆಕ್ಟ್ ಹೌದು, ಕಥೆ ಹೇಳೋದು ಮುಖ್ಯ ಉದ್ದೇಶವಾಗಿತ್ತು. ಹಾಗಾಗಿ ನನಗೆ ಅನಿಸ್ತದೆ ಆಟವೇ ಮೊದಲು ಬಂದಿರ್ಬೋದು. ಕರೆಕ್ಟ್. ಯಾಕೆಂತಂದ್ರೆ ಪ್ರಸಂಗ ಪುಸ್ತಕಗಳೆಲ್ಲ ಆಟಕ್ಕೆ ಹೊಂದಿಕೊಂಡೇ ಉಂಟು. ಅದು ಯಕ್ಷಗಾನ ಬಂದಿರ್ಬೋದು. ಆದರೆ ಮಳೆಗಾಲದಲ್ಲೆಲ್ಲ ಆ ಕಲಾವಿದರಿಗೆ ಕಷ್ಟ ಆಗಿರ್ಬೋದು. ಆಗ ಅವರು ವೇಷ ಹಾಕದೆ ಮಾಡಿದ್ರೆ ಏನಾಗ್ತದೆ ಅಂತ ನೋಡಿರುವ ಸಾಧ್ಯತೆ ಉಂಟು. ವೇಷ ಹಾಕದೆ ನಾವು ಕೂತ್ಕೊಂಡು, ಈಗ ಉದಾಹರಣೆಗೆ ಮನೆಯ ಪಡಸಾಲೆಗಳು ಹೊರಗೆ ಕೆಲವು ಚಪ್ಪರ ಹಾಕಿ ಕರೆಕ್ಟ್ ಹೌದು ಹೌದು, ಅದರ ಒಳಗೆಲ್ಲ ಮಾಡಿದ್ದಿರಬಹುದು ಅಂತ ಹೇಳಿ ಈಗ ನನಗೆ ಅನಿಸ್ತದೆ. ಹಾಗೆ ಅದು ತಾಳಮದ್ದಳೆ ಮತ್ತೆ ಅದು ಶಿಷ್ಟವಾಗ್ತಾ ಆಗ್ತಾ ಆಗ್ತಾ ಹೌದು, ಈಗಿನ ಒಂದು ಇದಕ್ಕೆ ಸ್ಥಿತಿಗೆ ಬಂದಿರಬಹುದು. ತಾಳಮದ್ದಳೆಯ ಮೂಲ ಉದ್ದೇಶ ಏನಿರಬೇಕು ಸರ್? ಸಂವಹನ. ಹಾ, ಮೂಲ ಉದ್ದೇಶ ಸಂವಹನ. ಈಗ ತಾಳಮದ್ದಳೆಯಲ್ಲಿ ಕಲಾವಿದ ಮತ್ತು ಪ್ರೇಕ್ಷಕ. ಕರೆಕ್ಟ್. ಕಥೆ ಅನ್ನುವುದು ಕಾರಣ. ಕರೆಕ್ಟ್. ಕಥೆಯನ್ನು ಕಲಾವಿದನ ಮೂಲಕ ಪ್ರೇಕ್ಷಕನಿಗೆ ತಲುಪಿಸುವುದು. ಹೌದು, ಇದು ತಾಳಮದ್ದಳೆ ಕಲೆಯ ಉದ್ದೇಶ. ಅಲ್ಲ, ಕಲೆಗಳ ಉದ್ದೇಶವೂ ಇದೆ. ಹೌದು, ಮೂಲಭೂತವಾಗಿ ಇದೆ. ಆವಾಗ ಕಥೆಯನ್ನು ತಾಳಮದ್ದಳೆ ಕಲಾವಿದ ಸಮರ್ಥವಾಗಿ ಪ್ರೇಕ್ಷಕನಿಗೆ ತಲುಪಿಸಿದ್ದಾನೋ ಇಲ್ವೋ, ಅಥವಾ ಅದು ಅಡಲ್ಟ್ರೇಟ್ ಆಗಿದೆ, ಈ ಕಲಬೆರಕೆ ಆಗೋದು. ಕರೆಕ್ಟ್ ಹೌದು ಹೌದು, ಹಾಗೇನಾದ್ರೂ ಕಲಬೆರಕೆ ಆಗಿ ಅಂತೂ ಅವನಿಗೆ ಏನೋ ಒಂದು ಕತೆ ಸಿಕ್ಕಿ ಹೀಗಾಗಿದೋ, ಅಥವಾ ಸಂವಹನ ಕ್ಲಿಯರ್ ಆಗಿ ಆಗಿದೋ. ಸಂವಹನ ಕ್ಲಿಯರ್ ಆಗಿ ಆಗಿದೆ ಅಂದ್ರೆ ಮೂಲ ಉದ್ದೇಶ ಈಡೇರಿದೆ ಅಂತ ಅರ್ಥ. ತಾಳಮದ್ದಳೆ ಅರ್ಥಧಾರಿಯ ಮುಖ್ಯ ಗುಣಲಕ್ಷಣಗಳು ಏನಿರಬೇಕು? ಅದು ನಿಮಗೆ ಒಂದು ಕಾಲದಲ್ಲಿ ವಿದ್ವತ್ ಅಂತ ಹೇಳಲಾಗ್ತಾ ಇತ್ತು. ಹೌದು, ವಿದ್ವತ್ ಅಂದ್ರೆ ಯಾವುದ್ರದ್ದು? ಅದು ಹೇಗೆಂದ್ರೆ 18 ಪುರಾಣಗಳು ಅಂತ ಹೇಳುವಾಗ 18ರ ಹೆಸರು ಹೇಳಬೇಕು. ಹಾ, ಕರೆಕ್ಟ್. 100 ಜನ ಕೌರವರು 100 ಜನ ಕೌರವರ ಹೆಸರು ಹೇಳಿ ಗೊತ್ತಿರಬೇಕು. ಸಪ್ತಾಂಗಗಳನ್ನು ಅಂತ ಹೇಳುವಾಗ ಸ್ವಾಮಿ, ಅಮಾತ್ಯ, ಸುಹೃತ್, ಕೋಶ, ರಾಷ್ಟ್ರ, ಬಲ, ದುರ್ಗಗಳೆಂಬ ಸಪ್ತಾಂಗಗಳನ್ನು ಅಂತ ಹೇಳುವುದು. ಇದು ಒಂದು ಕ್ರಮ. ಮತ್ತೆ ವಿದ್ವತ್ ಪೂರ್ಣವಾದ ಸಂಸ್ಕೃತ ಶ್ಲೋಕಗಳನ್ನ ಬಳಕೆ ಮಾಡುವುದು. ಹೌದು, ಅದರಲ್ಲಿ ತನ್ನ ಸಾಮರ್ಥ್ಯವನ್ನ ತೋರಿಸುವಂಥದ್ದು. ಹೌದು, ಹಾಗೆಲ್ಲ ಇತ್ತು. ಆಮೇಲೆ ಸಂವಹನದ ಜಾಣ್ಮೆ ಬರ್ಲಿಕ್ಕೆ ಶುರುವಾಯಿತು. ಕರೆಕ್ಟ್. ಮೊದಲೆಲ್ಲ ಒಂದು ಪಾತ್ರ ಮಾತಾಡಿ ಮುಗಿಯುವವರೆಗೆ ಇನ್ನೊಂದು ಪಾತ್ರ ಮಾತಾಡಬಾರ್ದು ಅಂತಿತ್ತು. ಕೆಲವರು ಹೇಳ್ತಿದ್ರು, ನಾನು ಕೇಳಿದ್ದೇನೆ, ಈಗ ನೀನು ಮಾತಾಡುವಾಗ ನಾನೇನಾದರೂ ಅಡ್ಡಿ ಮಾಡಿದ್ದೇನೋ, ಹಾಗಾದ್ರೆ ಕೇಳು ಅಂತ. ಅಂದ್ರೆ ನೀನು ಮಧ್ಯೆ ಮಾತಾಡ್ಲಿಕ್ಕಿಲ್ಲ ಅಂತ. ಮತ್ತೆ ಕೆಲವು ಹಿರಿಯರು ಹೇಳೋದು ಕೇಳಿದ್ದೇನೆ, ಅವ ಮಧ್ಯೆ ಪ್ರಶ್ನೆ ಕೇಳಿ ಎಲ್ಲ ಹಾಳು ಮಾಡಿದ, ಹೀಗೆ ಹೇಳೋದು ಕೇಳಿದೆ. ಹಾಗಾಗಿ ಒಬ್ಬನ ಮಂಡನೆ, ಇನ್ನೊಬ್ಬನ ಖಂಡನೆ ಅಥವಾ ಮಂಡನೆ, ಹೀಗೆ ಸಾಗ್ತಾ ಇದ್ದದ್ದು ಮತ್ತೆ ಸಂವಾದ ರೂಪದಲ್ಲಿ ಬರ್ಲಿಕ್ಕೆ ಶುರುವಾಯಿತು.
ಜಾಣಮೆಯ ರೂಪಕ್ಕೆ ಬರ್ಲಿಕ್ಕೆ ಶುರುವಾಯಿತು. ಅದೇನೇ ಇದ್ರೂ ಕಲಾವಿದನಿಗೆ ಒಂದು ಕಥೆಯ ಕಾಲ ಸಂದರ್ಭ, ಕ್ರೊನಾಲಾಜಿಕಲ್ ಆರ್ಡರ್, ಯಾವುದು ಮೊದಲಾಯಿತು ಯಾವುದು ಮತ್ತೆ ಆಯಿತು, ಕರೆಕ್ಟ್, ಇದು ಅವನಿಗೆ ಗೊತ್ತಿರಬೇಕು. ಹ್ಮ್, ಮತ್ತೆ ಒಬ್ರು ಹಿರಿಯರು ಹೇಳ್ತಾ ಇದ್ರು, ಹೇಗೆಂದ್ರೆ ಕೋರ್ಟಿನಲ್ಲಿ ಆದರೆ ವಾಯ್ದತೆ ಕೊಡ್ಬೋದಂತೆ. ಒಂದು ಪ್ರಶ್ನೆ ನಾವು ಕೇಳಿದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನನಗೆ ಸಮಯ ಕೊಡಿ ಅಂತ ಹೇಳ್ಬೋದು. ಕರೆಕ್ಟ್, ತಾಳಮದ್ಲೆಯಲ್ಲಿ ಇಲ್ಲ, ಕರೆಕ್ಟ್, ಹೌದು, ಅದು ಅಲ್ಲಿ ಉತ್ತರ ಕೊಡಬೇಕು. ಹಾಗಾಗಿ ಪ್ರತ್ಯುತ್ಪನ್ನ ಮತಿ ಹಾ, ಆ ಕ್ಷಣಕ್ಕೆ ಅವನಿಗೆ ಆ ಪ್ರಶ್ನೆಗೆ ಉತ್ತರ ಹೊಡಿಬೇಕು. ಇಲ್ಲಿಯೇ ಬರೋದು ಪ್ರಶ್ನೆ, ಉತ್ತರ ಹೊಡೆದರೆ ಸಾಕ ಅಂತ. ಉತ್ತರ ಬೇರೆಯವರಿಗಿಂತ ಬೇರೆಯಾದ ಉತ್ತರ ಹೊಡಿಬೇಕು. ಕರೆಕ್ಟ್, ಎಲ್ಲರಿಗೂ ಹೊಡೆದದ್ದೇ ಹೊಡೆದ್ರೆ ಅದು ಕೆಲವು ನೋಡಿ ಕೆಲವರು ಹೇಳೋದುಂಟು, ಎಂದಿನಂತೆ ಇಂದು ಕೂಡ ಬೆಳಿಗ್ಗೆ ಎದ್ದು ಹೌದೌದು, ನಿತ್ಯಾನೇಕಗಳನ್ನು ಪೂರೈಸಿ. ಅಲ್ಲ ಮಾರ್ರೆ, ಇದು ಗೊತ್ತಿಲ್ಲದಿರುವ ವಿಷಯ. ಒಂದು ಸಮಯದಲ್ಲಿ ಇದು ಬೇಕಾಗಿತ್ತು, ಈಗ ಹಾಗಲ್ಲ. ಈಗ ಪ್ರೇಕ್ಷಕನು ಕೂಡ ಜಾಗೃತನಾಗಿದ್ದಾನೆ. ಕರೆಕ್ಟ್, ಆದ್ರಿಂದ ಎದುರಿನವರು ಕೇಳಿದ್ದಕ್ಕೆ ಇದಕ್ಕಿಂತ ಬೇರೆ ಉತ್ತರ ಏನಿದೆ ಅಂತ ಹುಡುಕಬೇಕಾದ್ರೆ ಅವ ಆ ಕಥೆಯ ಒಳಗೆ ಮತ್ತು ಪಾತ್ರದೊಳಗೆ ಸೇರಿಕೊಂಡ ಕರೆಕ್ಟ್, ಒಬ್ಬ ಜಾಣ ಇರಬೇಕು. ಇಲ್ಲದಿದ್ರೆ ಈ ಕೆಲವರು ಹೇಳ್ತಾರೆ, ನಾನು 20 ವರ್ಷದಿಂದ ವೇಷ ಮಾಡ್ತೇನೆ, ಅವರು 50 ವರ್ಷದಿಂದ ವೇಷ ಮಾಡಿದ್ರು, ಅಷ್ಟೇ, ಫಲ ಒಂದೇ, ಏನಿಲ್ಲ. ಅದು ಹೌದೌದು, ನೋಡುವಾಗ ನಮ್ಗೆ ಗೊತ್ತಾಗ್ತದೆ. ಕರೆಕ್ಟ್, ಈಗ ಕೆಲವು ಯಕ್ಷಗಾನ ಪ್ರಸಂಗಗಳಲ್ಲಿ ನೋಡಿ, ಹಾರುವವರು ಅಂತಿದ್ದಾರೆ, ಅದು ನಮಗೆ ಗೊತ್ತಾಗ್ತದೆ. ಅವ ಯಾವ ವೇಷ ಮಾಡಿದ್ರು ಹೌದು, ಓ ಇಷ್ಟು ಹಾರ್ತಾನೆ, ಆಮೇಲೆ ಒಂದಿಷ್ಟು ಮಾತಾಡ್ತಾನೆ. Correct. ಅದಲ್ಲ ಅದು. ಅದಕ್ಕಿಂತ ಬೇರೆಯಾಗಿ ಏನಾದ್ರು ಪ್ರೆಸೆಂಟ್ ಮಾಡಬೇಕಾದ್ರೆ ತಾದಾತ್ಮ್ಯ ಬೇಕು, ಮತ್ತೆ ಜಾಣನೂ ಆಗಿರಬೇಕು, ಹ್ಮ್, ಮತ್ತೆ ಸಡನ್ ಉತ್ತರ ಹುಟ್ಟಬೇಕು. ಕರೆಕ್ಟ್, ಈಗ ಇಂತಹ ಹಲವು ಅರ್ಹತೆಗಳು ಕಲೆಯ ನೆಲೆಯಲ್ಲಿ ತಾಳಮದ್ದಳವನಿಗೆ ಬೇಕಾಗ್ತದೆ, ಬೇಕೇ ಬೇಕು. ತಾಳಮದ್ದಲೆ ಅರ್ಥಗಾರಿಕೆಯಲ್ಲಿ ಕುಳಿತುಕೊಳ್ಳುವ ಭಂಗಿ, ಹಾವಭಾವ, ಉಡುಗೆ ತೊಡುಗೆ ಎಷ್ಟು ಮುಖ್ಯ? ಹಾ, ಈಗ ನೋಡಿ, ನೀವು ಅದನ್ನು ಹೀಗೆ ಊಹಿಸಿ. ಹಾ, ಈಗ ಒಂದು ನೀಲಿ ಪರದೆ ಹಿಂದೆ ನೀವು ಬಿಟ್ಟಿದ್ದೀರಿ, Correct. ನೀಲಿ ಅಥವಾ ಕಪ್ಪು, ಹಾ, ಅದರ ಮುಂದೆ ವೇಷಧಾರಿ ಕುಣಿತಾ ಇದ್ದಾನೆ. ಹಾ, ಆಗ ವೇಷಧಾರಿ ಪೂರ್ಣವಾಗಿ ಕಾಣಿಸ್ತಾನೆ. ಕರೆಕ್ಟ್, ಚಂದ ಕಾಣ್ತದೆ. ಅದೇ ನೀವು ಭಾರಿ ಹೊಳೆಯುವ, ಮಿನುಗುವ, ಮೆರುಗಿನ ಒಂದು ಸ್ಕ್ರೀನ್ ಕಟ್ಟಿ, ಆವಾಗ ಈ ವೇಷ ಅದರೊಳಗೆ ಅಡಗ್ತದೆ, ಕಾಣುವುದಿಲ್ಲ, ವೇಷ ಎದ್ದು ಕಾಣುವುದಿಲ್ಲ. ಈಗ ಹ್ಮ್, ತಾಳಮದ್ದಳೆಯಲ್ಲಿ ಕಲಾ ಸಾಮರ್ಥ್ಯ ಎದ್ದು ಕಾಣಬೇಕು, ಅಲ್ಲ ವೇಷ ಭೂಷಣ? ನೀವು ಆಲೋಚನೆ ಮಾಡಿ. ನಾನು ಪಳ 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 ಹೊಳೆಯುವ ಡ್ರೆಸ್ ಹಾಕಿ, ಒಂದು ಪೇಟ ಇಟ್ಟು, ಒಂದು ಅದ್ಭುತವಾದ ಒಂದು ಮಿಂಚುವ ಶಾಲೆಲ್ಲ ಹಾಕೊಂಡು ಮಾಡಬಹುದು, ನೋಡ್ಲಿಕ್ಕೆ ಒಳ್ಳೇದು ಕಾಣ್ತದೆ. ಕರೆಕ್ಟ್, ಬಟ್ ಅದು ಇಂಪಾರ್ಟೆಂಟ್ ಅಲ್ಲ ಅಂತ. ಅದು ಮುಖ್ಯವಲ್ಲ. ಆವಾಗ ನಮ್ಮದು ತಂಡ ಅಂತ ಗುರುತಿಸುವ ರೀತಿಯ ವೇಷಭೂಷಣ ಇದ್ರೆ ಒಳ್ಳೆಯದು. ನಮ್ಮದು ತಂಡ. ಈಗ ಕಲಾವಿದ ಬಂದ್ರೆ ಯಬ್ಬ ಅವನ ಡ್ರೆಸ್ ನೋಡಂತೆ ಅಂತ ಹೇಳುವಾಗ ಇರಬಾರ್ದು. ಇವರು ಯಾರು, ಇವರು ಯಾವ ಪಾತ್ರ ಮಾಡ್ತಾರೆ ಅಂತ ಕೇಳುವಾಗಿದ್ರೆ ಸಾಕು ಅಂತ ನನಗೆ ಅನಿಸುತ್ತೆ. ಕರೆಕ್ಟ್.
ಹಾಗಾದ್ರೆ ಅದೇ ತಾಳಮದ್ಲೆಯಲ್ಲಿ ಕೂಡ ಹಿಮ್ಮೇಳದವರು ಬಯಲಾಟದ ಕ್ರಮದಂತೆ ಮುಂಡಾಸು ಧರಿಸದೇ ಇರುವುದೇನು ಅನುಚಿತ ಅಂತ ಆಗುದಿಲ್ಲ ಹಾಗಾದ್ರೆ. ಅಲ್ಲ, ನಿಮಗೆ ಇದು ತಾಳ ಮೊದಲಿಂದ ಗೊತ್ತಿದ್ದೇ ನೋಡುದಲ್ವ? ಹೌದು, ಕರೆಕ್ಟ್, ಹೌದಪ್ಪ. ಈಗ ರಂಗದಲ್ಲಿ ಆದರೆ ಅವ ವೇಷ ಹಾಕ್ತಾನೆ, ಕರೆಕ್ಟ್. ಅವಾಗ ಹಿಮ್ಮೇಳದವರು ಕನಿಷ್ಠ ದಿರಿಸು ಇರ್ಲಿ ಅನ್ನುವ ದೃಷ್ಟಿ. ಹೌದು ಹೌದು, ಮುಂಡಾಸು ಕಟ್ಟಿ ಎಲ್ಲ ಕೂತ್ಕೊಳ್ಳೋದು ಅದು ರಂಗಕ್ಕೆ ಶೋಭೆ. ಶೋಭೆ, ಕರೆಕ್ಟ್. ತಾಳ ಮೊದಲಿಗೆ ಬೇಡ ಅಂತ ಹೇಳುದಲ್ಲ ನಾನು, ಹಾ, ಅದು ಇರ್ಬೋದು, ಆದ್ರೆ ಅದೇ ಮುಖ್ಯ ಆಗಬಾರ್ದು ಅಂತ. ಅದು ಮುಖ್ಯ ಏನೂ ಅಲ್ಲ ಅಂತ ನನಗೆ ಅನಿಸ್ತದೆ. ತಾಳಮದ್ಲೆಯಲ್ಲಿ ಪಾತ್ರ ಚಿತ್ರಣ ಹೇಗಿರ್ಬೇಕು ಸರ್? ಯಾವುದೇ ಒಂದು ಪಾತ್ರ, ಅದು ಭೀಷ್ಮ ಆಗಿರ್ಬೋದು, ಸುಧನ್ವ ಆಗಿರ್ಬೋದು, ಅರ್ಜುನ ಆಗಿರ್ಬೋದು, ಯಾವುದೇ ಒಂದು ಪಾತ್ರ, ಅದರ ಚಿತ್ರಣ ಯಾವ ರೀತಿಯಲ್ಲಿ ಇರಬೇಕು? ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ತದೆ ರಂಗನಾಥ್ರೆ. ಈಗ ನೋಡಿ, ಜಾಣ್ಮೆಯ ಹಂತಕ್ಕೆ ನಾವು ಬಂದಾಯ್ತಲ್ಲ. ಹೌದು, ಕರೆಕ್ಟ್. ಹಾಗೆ ಬಂದಿರುವುದರಿಂದ ನನ್ನ ಜಾಣ್ಮೆ ತೋರಿಸ್ಬೇಕಲ್ಲ. ಹೌದು. ಈಗ ಪಾತ್ರ ಕಾಣಬೇಕಾ ಕಲಾವಿದ ಕಾಣ್ಬೇಕಾ ಅಂತ ಕೆಲವು ಸರ್ತಿ ಪಾತ್ರ ಕಾಣೋದಿಲ್ಲ. ಹೌದು, ಕಲಾವಿದ ಮಾತ್ರ ಕಾಣ್ತಾನೆ. ಈ ಕಲಾವಿದ ಏನು ಮಾಡೋದು? ಆ ಪಾತ್ರದ ವಕಾಲತ್ತು ತಗೊಳ್ಳೋದು. ಹೌದು. ಮತ್ತೆ ಇವನೇ ಮಾತಾಡೋದು. ಹೌದು, ಕರೆಕ್ಟ್. ಭೀಷ್ಮ ಹೀಗೆ ಮಾಡಿದ್ದು ಯಾಕೆಂದರೆ ಅಂತ ಇವ ಭೀಷ್ಮ, ನಾನು ಹೀಗೆ ಮಾಡಿದ್ದು ಯಾಕೆ? ಈಗ ವಕೀಲ, ಪಾತ್ರದ ವಕೀಲರುಗಳಾಗಲಿಕ್ಕೆ ಹೊರಟಿದ್ದಾರೆ ಕೆಲವು ಕಲಾವಿದರು. ಅವರು ಪಾತ್ರವನ್ನು ಮತ್ತು ಪ್ರಸಂಗವನ್ನು ಲಗಡಿ ತೆಗಿಲಿಕ್ಕೆ ಇರುವವರು. ಕರೆಕ್ಟ್. ಹೀಗೆ ಹೇಳಿದರೆ ಕೆಲವರಿಗೆ ದುಃಖ ಆಗುವ ಸಂದರ್ಭ ಉಂಟು. ಹೌದು. ಆದರೆ ಹೇಳದಿದ್ರೆ ನನಗೆ ದುಃಖ ಆಗುತ್ತೆ. ಅದೌದು, ಕರೆಕ್ಟ್. ಹಾಗಾಗಿ ಅಲ್ಲ, ನೀವು ಹೇಳದಿದ್ರೆ ನನಗೂ ದುಃಖ ಆಗ್ತದೆ. ಈಗ ಪಾತ್ರ ಕಾಣಬೇಕಲ್ಲ. ಹೌದು, ಅದೇ ಪಾತ್ರವೇ ಕಾಣಬೇಕು. ಪಾತ್ರ ಕಾಣಬೇಕು. ಕೆಲವು ಪಾತ್ರಗಳು ಸೋಲುವಂಥದ್ದು, ಸೋಲು ಒಪ್ಪುವಂಥದ್ದು ಇರ್ತವೆ. ಅದು ಕೂಡ ಗೆಲ್ಲಲಿಕ್ಕೆ ಹೋಗುದು ಬಾರ. ಹೌದು, ಕರೆಕ್ಟ್. ನಾನು ಶಾರು ಅಂತ ಒಂದು ಹಳತ್ತು, ಇದು ನನ್ನ ದೃಷ್ಟಿಯಲ್ಲಿ ಕಥೆ, ಹಾ, ಕೆಲವರ ದೃಷ್ಟಿಯಲ್ಲಿ ಇದು ಆಗಿರ್ಬೋದು. ಕರೆಕ್ಟ್. ಹೌದು. ಬಲಿಪರು ಅಂತ ಇದ್ದು, ಹಾ, ಅಂದ್ರೆ ಈಗಿನ ಬಲಿಪರ ಅಜ್ಜ. ಅಜ್ಜ. ಹೌದು ಹೌದು. ಅವರು ಪ್ರಸಂಗ ಅವರಿಗೆ ಬಾಯಿಪಾಠ. ಹಾ, ಅವರು ತಾಳಮದ್ಲೆಯಲ್ಲಿ ಭಾಗವತಿಗೆ ಮಾಡ್ತಾ ಇರುವಾಗ ಮಾಯಾಮೃಗ ಪ್ರಸಂಗ. ಕರೆಕ್ಟ್. ರಾಮ ಮಾಡಿದವರು ಸ್ವಲ್ಪ ವೀಕ್ ಹಾ ಹಾ, ಅಂದ್ರೆ ಗೊತ್ತಾಯ್ತಲ್ಲ. ಹೌದೌದು. ಅವರು ಅಲ್ಲಿಂದ ಅಲ್ಲಿಗೆ ಅರ್ಥ ಹೇಳುವರು. ಇವರು ಜಾಣ, ವಕಾಲತ್ತು ಲಕ್ಷ್ಮಣ. ಅವರು ಪ್ರಶ್ನೆ ಕೇಳಿದ್ರು, ಈಗ ವಿಶ್ವಾಮಿತ್ರರು ನಮಗೆ ಒಟ್ಟಿಗೆ ಅಲ್ವಾ ಪಾಠ ಮಾಡಿದ್ದು? ಕರೆಕ್ಟ್. ಹಾ, ಹೌದು. ಬಲಾತಿ ಬಲ ವಿದ್ಯೆಗಳನ್ನು ಒಟ್ಟಿಗೆ ಕಲಿಸಿದಲ್ಲ, ಮತ್ತೆ ನಿನಗೆ ನನ್ನ ಮೇಲೆ ವಿಶ್ವಾಸ ಯಾಕೆ ಇಲ್ಲ ಅಂತ. ಮೃಗ ತರಲಿಕ್ಕೆ ನಾನು ಹೋಗುತ್ತೇನೆ. ಇಂಥವರನ್ನು ಕರೆಯದಿರುವುದು ಒಳ್ಳೆಯದು. ಹೌದು, ಕರೆಕ್ಟ್. ಯಾಕೆಂತ ಹೇಳಿದ್ರೆ, ಕತೆ ಗೊತ್ತಿಲ್ಲದವ ಏನು ತಿಳಿಬೇಕು? ಲಕ್ಷ್ಮಣ ಹೇಳಿದ್ದು ಸರಿಯಲ್ಲೋ? ರಾಮನಿಗೆ ಕಳಿಸಬಹುದಿತ್ತಲ್ಲ ಮತ್ತೆ. ಹಾಗಾದ್ರೆ ಮೂಲ ಕಥೆಯಲ್ಲಿ ಉಂಟಾ? ಈಗ ಮೂಲ ಕಥೆಗೆ ನಿಷ್ಠನಾಗಿರ್ಬೇಕಲ್ಲ ನಾನು. ಕರೆಕ್ಟ್. ಸೋಲುವುದಾದರೆ ಸೋಲಬೇಕು. ಒಂದು ಕಡೆ ಹನುಮಂತ ರಾಮನ ಹತ್ರ ಚರ್ಚೆ ಮಾಡಿದ್ದು ನಾನು ನೋಡಿದ್ದೇನೆ ಸಿಕ್ಕಾಪಟ್ಟೆ. ಹಾ, ರಾಮನ ಹತ್ರ ಭಾರಿ ವಾದ ಹನುಮಂತ. ರಾಮ ಚಡಬಡಿಸಿ ಬೆವರಿದ್ದಾರೆ ಬಾಬಾ. ಮೂಲ ಕಥೆಯನ್ನು ನೋಡುವಾಗ ರಾಮನನ್ನು ನೋಡಿದಲ್ಲಿಗೆ ಹನುಮಂತ ತಲೆ ತಗ್ಗಿಸ್ತಾ ಇದ್ದ, ಕರೆಕ್ಟ್. ನಡು ಬಗ್ಗಿಸ್ತಾ ಇದ್ದ. ಅವ ಹೇಳಿದ್ದಕ್ಕೆ ಅಸ್ತು ಎಂದೇನು ತಲೆ ಮಾರುತಿ. ಕರೆಕ್ಟ್. ಆಯ್ತು ಅಂತಲೇ ಹೇಳುದು. ಈ ವ್ಯತ್ಯಾಸ ಆಗದಂತೆ ಕಲಾವಿದ ನೋಡಿಕೊಂಡ್ರೆ ಒಳ್ಳೇದು ಅಂತ ನನಗೆ ಕಾಣ್ತದೆ. ಅದೇ ಪಾತ್ರ ಚಿತ್ರಣ ಈ ರೀತಿ ಇರಬಾರ್ದು ಅಷ್ಟೇ. ಹಾಗೆ ಇರಬಾರ್ದು. ಅದು ಸೋಲುವುದಾದರೆ ಸೋಲಬೇಕು. ಚಿತ್ರಿಸುವಾಗ ಪಾತ್ರದ ಒಳಬೇಗುದು ಏನುಂಟು. ಕರೆಕ್ಟ್.
ಅದನ್ನು ಚಿತ್ರಿಸ್ಬೋದು. ಭಾವನಾತ್ಮಕವಾಗಿ ಯಾಕೆ ಹೀಗಾಯಿತು ಅದನ್ನು ಚಿತ್ರಿಸ್ಬೋದು. ಚಿತ್ರಿಸಲಿಕ್ಕೆ ಸಾಕಷ್ಟು ಸಂಗತಿಗಳಿದ್ದಾವೆ. ಕರೆಕ್ಟ್. ಅದು ಬಿಟ್ಟು ವಕಾಲತ್ತು ಸಲ್ಲದು ಅಂತ ನನಗೆ ಅನಿಸ್ತದೆ. ಸರ್, ನೀವು ಈ ತಾಳಮದ್ಲೆ ಮತ್ತೆ ಯಕ್ಷಗಾನದಲ್ಲಿ ವೇಷ ಮಾಡಿಕೊಂಡು ಎಲ್ಲ ಇರುವುದನ್ನು ಹಾ. ಎಷ್ಟು ಸಮಯದವರೆಗೆ ನೀವು ಮುಂದುವರಿಸಿದ್ರಿ ಸರ್? ನಾನು ಅದೇ ಈ ಮನೋವಿಜ್ಞಾನ ವ್ಯಾಸಂಗ ಪ್ರಾರಂಭ ಮಾಡೋರಿಗೆ ಅಂದರೆ ಒಂದು ಸುಮಾರು 10-15 ವರ್ಷ ಅದರ ಸಂಪರ್ಕದಲ್ಲಿದ್ದೆ. ಹಾ ಇದ್ದೆ 15-20 ವರ್ಷ ಅಂತ ಹೇಳುದು. ಹಾ. ಆಮೇಲೆ ಬಿಟ್ಟದ್ದಕ್ಕೆ ಕಾರಣ ಏನು? ವೇಷ ಎಲ್ಲ ಮಾಡಿಕೊಂಡಿದ್ದೆ, ಹಾ. ಅರ್ಥ ಹೇಳ್ತಾ ಇದ್ದೆ. ಮತ್ತೆ ನಾನು ಈ ಮನೋವಿಜ್ಞಾನದ ಕ್ಷೇತ್ರಕ್ಕೆ ಬಂದ ಮೇಲೆ ಕೌನ್ಸಿಲಿಂಗ್ ಎಲ್ಲ ಶುರು ಮಾಡಿದ ಮೇಲೆ ಕರೆಕ್ಟ್. ನನಗೆ ಅದು ಇದು ಎರಡನ್ನು ಸ್ಟಡಿ ಮಾಡೋದು ಕಷ್ಟ ಆಯಿತು. ನಾನು ಇದರಲ್ಲಿ ಹೆಚ್ಚಾಗಿ ತೊಡಗಿಕೊಂಡೆ. ಒಂದದು, ಮತ್ತು ಎರಡನೇ ಈ ಯಕ್ಷಗಾನ ಕ್ಷೇತ್ರದ ಮೇಲಾಟ, ಅದೇ ಒಳ ಸುಳಿಗಳು, ಒಳ ರಾಜಕೀಯಗಳು. ಮೇಲಾಟ ತಾನು ಗ್ರೇಟ್ ಆಗಬೇಕು ಅಂತ. ಹಾ, ಭಾರಿ ಆಶ್ಚರ್ಯ ಇದು. ಕೆಲವು ಸರ್ತಿಯೆಲ್ಲ ನಾನು ದೊಡ್ಡ ದೊಡ್ಡ ಕಲಾವಿದರು ಹಾ. ನಾನಿವತ್ತು ಹೀಗೆ ಮಾಡಿದೆ ಬಿಡಲಿಲ್ಲ ಅಂತ ಹೇಳೋದನ್ನು ಕೇಳುವಾಗ ನನಗೆ ಆಶ್ಚರ್ಯ ಆಗಿದೆ. ಆಶ್ಚರ್ಯ. ಹಾಂ, ಎಲ್ಲಿವರೆಗೆ ಅಂದರೆ ಈ ಬೆಳಗಿನವರೆಗೆ ತಾಳಮದ್ಲೆ ನಡೆಯುವಾಗ ಕರೆಕ್ಟ್. ಬೇಕಾದಷ್ಟು ಸಮಯವನ್ನು ಒಬ್ಬನೇ ಉಪಯೋಗ ಮಾಡಿ ಹೌದು, ಕರೆಕ್ಟ್. ಕೊನೆಯವರನ್ನು ಅವನಿಗೆ 1 ಗಂಟೆ, ಹೌದು ಬೆಳಗಾದ್ಮೇಲೆ ನಿಲ್ಲಿಸ್ಬೇಕಲ್ಲ. ಹೌದು, ನಿಲ್ಲಿಸ್ಲೇಬೇಕಲ್ಲ. ಇವರು ಬೇಕು ಅಂತಲೇ ಮಾತಾಡೋದು, ಹೌದು ಹೌದು. ಬೇಕು ಅಂತಲೇ ಮಾತಾಡ್ತಾ ಇವ್ರಿಗೆ ಗೊತ್ತುಂಟು. ಈಗ 10 ಗಂಟೆಗೆ ಶುರು ಆದರೆ 6 ಗಂಟೆವರೆಗೆ ತಾಳಮದ್ಲೆ ಹೋಗ್ತದೆ ಅಂದರೆ 8 ಗಂಟೆ ಇರೋದು ಒಂದು ಗೊತ್ತುಂಟು. ಗೊತ್ತಿದ್ರೂ ಹೀಗೆ ಮಾಡ್ತಾರೆ ಅಂದರೆ ಇದು ಭಾರಿ ಆಶ್ಚರ್ಯದ ಸಂಗತಿ. ಮತ್ತು ಇದು ವೇಷದಲ್ಲೂ ಹಾಗೆ. ಹ್ಮ್. ಈಗ ಭಾಗವತರಿಗೆ ಚೆನ್ನಾಗಿ ಪರಿಚಯ ಇದ್ದರೆ ಅವನಿಗೆ ಕೊಡಬೇಕಾದ ಪದ್ಯವನ್ನು ಸೆಲೆಕ್ಟ್ ಮಾಡಿ ಎಲ್ಲ ರೀತಿಯಲ್ಲಿ ಕೊಡ್ತಾರೆ. ಪರಿಚಯ ಇಲ್ಲ ಅಂತಾದರೆ ಅವನನ್ನು ಹಾಂ 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 ಅಂತೇಳಿ ಪದ್ಯ ಕೊಟ್ಟು ಟಕ್ಕಂತ ಕಳಿಸೋದು ಉಂಟು. ಮಾತ್ರ ಅಲ್ಲ, ಸ್ಟೇಜಿನಲ್ಲಿ ಅಪಹಾಸ್ಯ ಮಾಡೋದು ಉಂಟು. ಕರೆಕ್ಟ್. ಹೌದು ಹೌದು. ಸ್ಟೇಜಿನಲ್ಲಿ ಒಬ್ಬ ವೇಷ ಮಾಡ್ತಾ ಇರುವಾಗ ಹಿಂದೆ ನಿಂತುಕೊಂಡು ಈ ಹಿಮ್ಮೆಳೆದವರೇ ತೋರಿಸಿ ತಮಾಷೆ ಮಾಡೋದು, ಇದೆಲ್ಲ ಮನಸ್ಸಿಗೆ ನೋವಾಗುವಂಥ ಸಂಗತಿಗಳು. ಅದು ಈಗಲೂ ಉಂಟು, ನಾನು ಈಗಲೂ ಗಮನಿಸಿದ್ದೇನೆ ಅದನ್ನು. ಅದುಂಟು. ಅದರ ಬದಲು ಈಗ ನೋಡಿ, ಒಂದು ವಿಷಯವನ್ನು ಹ್ಮ್. ಯಾವ ರೀತಿ ಬಳಕೆ ಮಾಡಬಹುದು ಅಂತ, ಅದರ ಬದಲು ಅವರು ಕರೆದು ನೋಡು, ನೀನು ಹೀಗೆ ಮಾಡಿದರೆ ಇನ್ನೂ ಚಂದ ಆಗ್ಬೋದು ಅಂತ ಹೇಳ್ಬೋದು. ಕರೆಕ್ಟ್. ಅಲ್ಲದಿದ್ದರೆ ಸ್ಟೇಜಿನಲ್ಲಿ ಅವನನ್ನು ಅವಹೇಳನ ಮಾಡಿ ತಮಾಷೆ ಕೂಡ ಮಾಡಬಹುದು. ಕೆಲವರು ಅರ್ಥ ಹೇಳುವುದನ್ನೇ ಬಿಟ್ಟದ್ದು, ವೇಷ ಹಾಕುವುದನ್ನೇ ಬಿಟ್ಟದ್ದು, ಭಾಗವತಿಗೆ ಮಾಡುವುದನ್ನೇ ಬಿಟ್ಟದ್ದು ನನಗೆ ಗೊತ್ತುಂಟು. ಯಾಕೆ ಅಂತ ಹೇಳಿದರೆ, ಈ ಕೆಲವು ಪಂಡಿತರು ಅಥವಾ ಹಿರಿಯ ಕಲಾವಿದರು ಅಂತ ಹೇಳುವವರು ಇದ್ದಾರಲ್ಲ, ಅವರಿಗೆ ಅದು ಎಂಥ ಮಾಯೆ ಅವರಿಗೆ ಮುಸುಕುತ್ತದೆ ಅಂತ ನನಗೆ ಗೊತ್ತಿಲ್ಲ. ಖಂಡಮ್ ಮಾಡಿ ಹೇಳಿದರೆ ತಾನು ಹಿರಿಯ ಅಂತ ಉಂಟು ಕೆಲವರಿಗೆ. ಕರೆಕ್ಟ್. ಹೌದೌದು. ಸಣ್ಣವರನ್ನು ಖಂಡಮ್ ಮಾಡಿ ಮಾತಾಡಿದರೆ, ಅವನನ್ನು ಗೇಲಿ ಮಾಡಿ ಮಾತಾಡಿದರೆ ತಾನು ಗ್ರೇಟ್ ಅಂತ ಉಂಟು. ಇದು ಇಂಥದನ್ನು ನಾನು ತುಂಬ ನೋಡಿದ್ದೇನೆ ಮತ್ತು ಅನುಭವಿಸಿದ್ದೇನೆ ಕೂಡ. ಆವಾಗ ಏನು ಕಾಣ್ತದೆ ಅಂದರೆ, ಈ ಉತ್ಸಾಹ ಒಳ್ಳೆಯದೇ, ಉತ್ಸಾಹ ಉಂಟು. ಈ ನೋವು ಆಗ್ತದಲ್ಲ, ಆ ನೋವಿಗೆ ಬೆನ್ನು ಸವರುವವರು ಯಾರು ಇರುವುದಿಲ್ಲ. ಕರೆಕ್ಟ್. ಆವಾಗ ಏನು ಕಾಣ್ತದೆ, ನಾವಿದರಲ್ಲಿ ಸೇರೋದು ಬೇಡ, ದೂರದಿಂದ ನೋಡಿ ಬರುವ ಅಂತ. ಹಾಗೆ ಮುಖ್ಯವಾಗಿಯೂ ಸೌಜನ್ಯಕ್ಕಾಗಿಯೂ ನಾನು ಹೇಳ್ಬೋದಾದದ್ದೇನು ಅಂದರೆ, ಕೌನ್ಸಿಲಿಂಗ್ ಫೀಲ್ಡಿಗೆ ಬಂದದ್ದರಿಂದ ಯಕ್ಷಗಾನವನ್ನು ಅನಿವಾರ್ಯವಾಗಿ ದೂರ ಮಾಡಬೇಕಾಯ್ತು. ಆದರೆ ಯಕ್ಷಗಾನ ತಾಳಮದ್ದಳೆಯಲ್ಲಿ ನನಗೆ ದೇವರ ದಯದಿಂದ ಅಂತ ಕರೆಯುವ
ಹಿರಿಯರ ಆಶೀರ್ವಾದದಿಂದ ಮತ್ತೆ ಹಿತೈಷಿಗಳ ಬೆಂಬಲದಿಂದ ಹ್ಮ್ ಒಳ್ಳೆ ಒಳ್ಳೆ ಕಡೆಗಳಲ್ಲಿ ಒಳ್ಳೆ ಒಳ್ಳೆ ಅರ್ಥಧಾರಿಗಳ ಜೊತೆ ಈಗಿನ ಪ್ರಸಿದ್ಧ ಅರ್ಥಧಾರಿಗಳು ಯಾರಿದ್ದಾರೆ ಅವರ ಜೊತೆಗೆಲ್ಲ ಅರ್ಥ ಹೇಳುವ ಅವಕಾಶ ನನಗೆ ಬೇಕಾದಷ್ಟು ಸಿಕ್ಕಿದೆ. ನಾನು ಅರ್ಥ ಹೇಳಿದ್ದೇನೆ. ಈಗಲೂ ಕೆಲವು ನನ್ನ ಸ್ನೇಹಿತರು ಆಪ್ತರು ಆಕ್ಷೇಪಿಸುವುದುಂಟು, ನೀನು ಯಾಕೆ ಬಿಟ್ಟಿ, ನೀನು ಕಂಟಿನ್ಯೂ ಮಾಡಬಾರ್ದಾಗಿತ್ತ, ನೀವೇ ಹೀಗೆ ಮಾಡಿದರೆ ಎಂಥದ್ದು ಮಾರಾಯ ಅಂತ ಒಂದು ಫ್ರೆಂಡ್ಲಿ ಬೈಯೋರು ಕೂಡ ಇದ್ದಾರೆ. ಕರೆಕ್ಟ್ ಇದ್ದಾರೆ. ಅವರು ನನ್ನ ಮೇಲಿಟ್ಟ ಸ್ನೇಹಕ್ಕೆ ನಾನು ಕೃತಜ್ಞ ಅಂತಿಷ್ಟೇ ಹೇಳ್ಬೋದು. ಮತ್ತೆ ಇನ್ನೊಂದು ಅಂದರೆ ಯಕ್ಷಗಾನದಿಂದ ಅನ್ನ ಹುಟ್ಟಿಸ್ಕೊಳ್ಬೋದು ಅಂತ ಭದ್ರವಾದ ಭರವಸೆ ಇರಲಿಲ್ಲ. ಕರೆಕ್ಟ್, ಹೌದು ಹೌದು. ಮತ್ತೆ ಮನೆಯಲ್ಲಿ ಏನೇನೂ ಪ್ರೋತ್ಸಾಹ ಇರಲಿಲ್ಲ. ನನಗೆ ಯಾವುದೇ ಕೌಟುಂಬಿಕ ಹಿನ್ನೆಲೆ, ಗಾಡ್ ಫಾದರ್ಸು ಇಲ್ಲ, ಏನಿಲ್ಲ. ನಮ್ಮ ಹುಡುಗ, ಇವನಿಗೊಂದು ಅರ್ಥ ಕೊಡಿ ಅಂತ ಹೇಳುವವರು ಇರಲಿಲ್ಲ. ಅಥವಾ ಇಂಥ ಫ್ಯಾಮಿಲಿ ಅವನು, ಅಥವಾ ಏನಿಲ್ಲ ಇದ್ರೆ ದುಡ್ಡಿನವನು, ಕರೆಕ್ಟ್, ಅದು ಸಹ ಇಲ್ಲ. ಕರೆಕ್ಟ್. ಪ್ರತಿಭೆ ಇದ್ರೆ ಬದುಕಿದ, ಇಲ್ಲದಿದ್ರೆ ಇಲ್ಲ. ಆವಾಗ ಅನ್ನ ಹುಡುಕಿಕೊಳ್ಳೋದು ಮುಖ್ಯ, ಹೌದು, ಕಷ್ಟ ಅಂತ ನನಗೆ ಅನಿಸಿ ಈ ಕೌನ್ಸಿಲಿಂಗ್ ಫೀಲ್ಡ್ನಲ್ಲಿ ಏನಾದರೂ ಫೀಸ್ ಸಿಕ್ಕಿದ್ರೆ ಮತ್ತೆ JC ಸಂಸ್ಥೆಯಲ್ಲಿ ತರಬೇತುದಾರನಾಗಿ ಕರೆಕ್ಟ್ ನಾನು ತಿರುಗಾಡ್ತಾ ಇದ್ದೆ. ರಾಜ್ಯ ತರಬೇತುದಾರ ಅಂತ ಪದವಿ ಆಗಿದೆ ನನ್ನದು. ಹಾಗೆ ಟ್ರೈನಿಂಗ್ ಕ್ಲಾಸ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೆ, ಅದರಲ್ಲಿ ಒಂದು ಸ್ವಲ್ಪ ದುಡಿತಾ ಇದ್ದೆ. ಅಂತೂ ಆ ಕಿರು ಸಂಭಾವನೆಗಳಲ್ಲಿ ತೃಪ್ತಿ ಪಡೆಯೋದು ನನ್ನಿಂದ ಸಾಧ್ಯ ಆಗ್ತಾ ಇತ್ತು. ಆದರೆ ಇವತ್ತಿಗೂ ಯಕ್ಷಗಾನದ ಮೇಲಿನ ಆಸಕ್ತಿ ಉಳಿಸ್ಕೊಂಡಿದ್ದೇನೆ. ಕರೆಕ್ಟ್. ಅಂದ್ರೆ ಅದರಿಂದ ಯಾರಿಗೆ ಬೇಕಪ್ಪ ಅನ್ನುವಂಥ ಒಂದು ಜಿಗುಪ್ಸೆ ಬರಲಿಲ್ಲ. ಇಲ್ಲ, ನನಗೆ ಕೆಲವರು ಹೇಳಿದ್ದಾರೆ. ಈಗ ಉದಾಹರಣೆಗೆ ಮೈಸೂರಿನ ನನ್ನ ಕೆಲವು ಸ್ನೇಹಿತರು ಹೇಳೋದಿದೆ, ನೀವು ಯಕ್ಷಗಾನದಲ್ಲಿ ಸಕ್ಸಸ್ ಆಗಿರೋದ್ರಿಂದ ನೀವು ಕ್ಲಾಸ್ ಮಾಡೋದರಲ್ಲಿ ಸಕ್ಸಸ್ ಆದ್ರಿ ಅಂತ. ಹೌದು ಅಂತ ಅನಿಸ್ತದೆ ನನಗೆ. ನಾನು ಯಕ್ಷಗಾನದಲ್ಲಿ ಇದ್ದದ್ರಿಂದ ಇವತ್ತು ವೇದಿಕೆಯಲ್ಲಿ ಭಾಷಣ ಮಾಡಲಿಕ್ಕೂ ಕ್ಲಾಸ್ಗಳನ್ನು ಮಾಡಲಿಕ್ಕೂ ನನಗೆ ಅನುಕೂಲವಾಗಿದೆ. ಕಲಾ ಸರಸ್ವತಿ ನನಗೆ ಆ ಒಂದು ಅನುಗ್ರಹವನ್ನು ಮಾಡಿದ್ದಾಳೆ ಅಂತ ನಾನು ಹೃತ್ಪೂರ್ವಕ ಒಪ್ಪಿಕೊಳ್ತೇನೆ. ಯಕ್ಷಗಾನದಿಂದ ಪ್ರಯೋಜನವನ್ನು ನಾನು ಪಡೆದಿದ್ದೇನೆ. ಕರೆಕ್ಟ್. ಇತ್ತೀಚೆಗೆ ಈ ತಾಳಮದ್ದಲೆಯಲ್ಲೆಲ್ಲ ಒಳ್ಳೆಯ ಭರವಸೆಯ ಯುವ ಕಲಾವಿದರು ರೂಪುಗೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತದ? ಇದ್ದಾರಪ್ಪ, ಬೇಕಾದಷ್ಟು ಕಲಾವಿದರು ಇದ್ದಾರೆ. ಅದರ ಬಗ್ಗೆ ಹುಡುಕಿ ಮಾತಾಡುವಂಥವ್ರು ಇದ್ದಾರೆ. ಮತ್ತೆ ಕೆಲವರು ಬರೀ ಜಾಣ್ಮೆಯಲ್ಲೇ ಹೋಗೋರಿದ್ದಾರೆ. ಹೌದು ಹೌದು ಹೌದು, ಅದೇ ಅವರು ಬೇಕು. ಈಗ ಅವರನ್ನು ನಾವು ತಿರಸ್ಕರಿಸುವಾಗಿಲ್ಲ. ಕೆಲವು ಪಾತ್ರಗಳಿಗೆ ಅವರೇ ಬೇಕು. ಮತ್ತೆ ಸಂಶೋಧನಾತ್ಮಕವಾಗಿಯೂ ಪಾತ್ರದಲ್ಲಿ ತಲ್ಲೀನರಾಗಿ ಮಾತಾಡುವವರು ಅಂಥವರು ಇದ್ದಾರೆ. ಹೊಸ ಕಲಾವಿದ ತಯಾರಾಗಿದ್ದಾರೆ. ಮಾತ್ರ ಅಲ್ಲ, ಪ್ರೇಕ್ಷಕರು ಕೂಡ ರೆಡಿ ಆಗ್ತಾ ಇದ್ದಾರೆ. ಈಗ ಒಂದು ಒಳ್ಳೆಯ ಸಮಾರಂಭಕ್ಕೆ, ಒಳ್ಳೆಯ ತಾಳಮದ್ದಲೆಗೆ, ಒಂದು ಶಿಷ್ಟವಾದ ಒಂದು ಯಕ್ಷಗಾನ ಪ್ರದರ್ಶನಕ್ಕೆ ನಿಗದಿತ ಕಲಾವಿದರಿದ್ದಾರೆ, ಇದು ನಿಗದಿತ ಪ್ರೇಕ್ಷಕರಿದ್ದಾರೆ. ಆಮೇಲೆ ನೋಡಿ, ಈ ಅತಿಯಾದ ಆಲಾಪನೆ, ಉದ್ದ ಪದ, ಇವೆಲ್ಲ ತಾಳಮದ್ದಲೆಗಾಗಲಿ ಅಥವಾ ಬಯಲಾಟಕ್ಕಾಗಲಿ ಇದೆಲ್ಲ ಎಷ್ಟು ಸರಿ. ಆಮೇಲೆ ಕಳೆದ ಸರ್ತಿ ನೀವೇ ಒಂದು ಲೇಖನ ಬರೆದ ಹಾಗೆ, ಉದಯವಾಣಿಯಲ್ಲಿ ಬರೆದ ಹಾಗೆ, ಯಾವುದು 4ನೇ ಕಾಲಕ್ಕಿಂತಲೂ ಯಾವ ಕಾಲ ಅಂತ ದೇವರಿಗೆ ಗೊತ್ತು, ಅಷ್ಟು ಸ್ಪೀಡ್. ಇವೆಲ್ಲ ಹೇಗೆ ಯಕ್ಷಗಾನವನ್ನು ಯಾವ ಕಡೆ ಕೊಂಡೊಯ್ತಾ ಉಂಟು? ಇದು ಯಕ್ಷಗಾನವನ್ನು ಲಗಡಿ ತೆಗಿತಾ ಉಂಟು. ಹೀಗೆ ಹೇಳಿದ ಕೂಡಲೇ ನೀವು ಕಡ್ಡಾಯವಾಗಿ ನೆನಪಿಡಿ, ಈ ಮಾತನ್ನು ಕೇಳಿದ ಯಾವನೇ ಕಲಾವಿದ ನನ್ನನ್ನು ಬೈಬೇಕಷ್ಟೆ. ಹೌದು. ಅವನಿಗೆ ಎಂತ ಗೊತ್ತುಂಟು? ಅವ ಎಷ್ಟು ವರ್ಷ ವೇಷ ಹಾಕಿದ್ದಾನೆ, ಅವನಿಗೆ ಫಾಸ್ಟ್ ಕುಣಿಲಿಕ್ಕೆ ಗೊತ್ತುಂಟ, ಅವನಿಗೆ ಅಷ್ಟು ಫಾಸ್ಟ್ ಚೆಂಡೆ ಬಾರಿಸ್ಲಿಕ್ಕೆ ಗೊತ್ತುಂಟ, ಮತ್ತೆ ಅವ ಎಂತ ಮಾತಾಡೋದು ಅಂತ ಕೇಳಬೇಕಾಗ್ತದೆ. ಯಾಕೆಂದರೆ ಅದು ಸಮರ್ಥನೆ. ನಾವು 20-25 ವರ್ಷದಿಂದ ಯಕ್ಷಗಾನ ನೋಡ್ತಾ ಬಂದೆವು.
ಹಿರಿಯ ಕಿರಿಯ ಕಲಾವಿದರದ್ದು ನೋಡಿದೆವು ಅಂತ ಹೇಳಿದ್ರೆ ನಡೆಯುವುದಿಲ್ಲ. ಹ್ಮ್. ಈಗ ಊಟ ಮಾಡಲಿಕ್ಕೆ ಅಡುಗೆ ಗೊತ್ತಿರಬೇಕು ಅಂತ ಹೇಳಿದಾಗ ಮಾತಾಡ್ತಾರೆ. ಹೌದು, ಕರೆಕ್ಟ್. ಅಡುಗೆ ಮಾಡ್ಲಿಕ್ಕೆ ಬರ್ತದೆ ನಿನಗೆ? ಇಲ್ಲ, ಹಾಗಾದ್ರೆ ಊಟ ಮಾಡಬೇಡ ಹೇಳು ಅಂತ. ಅಷ್ಟು ಅವರಿಗೆ ತಲೆ ಸರಿ ಇಲ್ಲ. ಪಂಕ್ತಿಯಿಂದ ಎಬ್ಬಿಸುವುದೇ. ಹೌದು. ಹೇಳು ನೀನು ಊಟ ಮಾಡ್ಲಿಕ್ಕೆ ಅನ್ಬಿಟ್ಟು ನಿನಗೆ ಅಡುಗೆ ಬರುವುದಿಲ್ಲಲ್ಲ ಅಂತ. ಆ ರೀತಿ ಆದರೆ ಕಲೆಗೆ ಅದು ಒಳ್ಳೇದಲ್ಲ. ಆಮೇಲೆ ನೋಡಿ ಮಾತಾಡ್ಬೇಕು. ನೀವು ನೋಡ್ಲಿಲ್ಲ, ನೀವು ಅಲ್ಲಿ ಇಲ್ಲಿ ಬಂದದ್ದನ್ನು ನೋಡಿ ನೀವು ವಿಮರ್ಶೆ ಮಾಡ್ತೀರಿ, ಅದನ್ನು ಹೇಳುವವರಿದ್ದಾರೆ. ಅಲ್ಲ, ಹಾಗೆ ಹೇಳೋರಿದ್ದಾರೆ. ನನಗೆ ಇಷ್ಟ ಆಗದಿರುವುದೇನು ಅಂದ್ರೆ, ಈಗ ನೋಡಿ ನೀವು ಅಂದಾಜು ಮಾಡಿ, ಸ್ಪೀಡ್ ಅಂತ ಹೇಳಿದ ಕೂಡಲೇ ಲಾಲಿತ್ಯದ ಅಂಶ ಕಡಿಮೆ ಆಯ್ತು. ಕಡಿಮೆ ಆಯ್ತು. ಅಲ್ಲಿ ಸ್ಪೀಡಿಗೆ ಪ್ರಾಮುಖ್ಯ ಬಂತು. ಹೌದು. ಸ್ಪೀಡಿನ ಕಡೆಗೆ ತಲೆ ಹೋಯ್ತು. ಇದು ಕಲೆ, ಅಭಿನಯ, ಲಾಲಿತ್ಯ. ಕರೆಕ್ಟ್. ಹೌದು. ಇದನ್ನೆಲ್ಲ ಒಂದು ಸ್ಪೀಡ್ ನುಂಗಿ ಹಾಕ್ತದೆ ಅಂದ್ರೆ ಅದನ್ನು ಹೇಗೆ ಸಹಿಸೋದಂತ ಹೇಳಿ ನೀವು. ಅದೇ ಸಹಿಸ್ಲಿಕ್ಕೆ ಆಗುದಿಲ್ಲ. ಅದನ್ನು ಹೇಳಿದ್ರೆ ನಮ್ಮನ್ನು ಅವರು ಸಹಿಸುವುದಿಲ್ಲ. ಅಲ್ಲ, ವಿಚಿತ್ರ ಇದು. ಈಗ ಅಭಿಮನ್ಯು ಪುಂಡವೇಶ, ಮತ್ತೆ ಬಬ್ರುವಾಹನ ಕೂಡ ಪುಂಡವೇಶ. ಬಬ್ರುವಾಹನನ ವೇಗ, ನಡೆ ಬೇರೆ. ಕರೆಕ್ಟ್. ಹೌದು. ಅಭಿಮನ್ಯುವಿನ ವೇಗ, ನಡೆ ಬೇರೆ ಬೇರೆ. ಹೌದು. ಕೃಷ್ಣ ಪುಂಡವೇಶ, ಕೃಷ್ಣನ ವೇಗ, ನಡೆ ಬೇರೆ. ಇದು ನಾನು ಪಕಡಿ ಕಿರೀಟ ಕಟ್ಟಿದೆ ಅಂತ ಈ ತೆಂಕಿನಲ್ಲಿ ಆಗಲಿ ಬಡಗಿನಲ್ಲಿ ಆಗಲಿ ನನಗೆ ಇಷ್ಟು ಫಾಸ್ಟ್ ಕುಣಿಲಿಕ್ಕೆ ಬರ್ತದೆ ಅಂತ ಕುಣಿದ್ರೆ ಕುಣಿಬಹುದು. ಮತ್ತೆ ಆಗುದಿಲ್ಲ ಅಷ್ಟೇ. ಅದು ನನಗೀಗ ಅನಿಸ್ತದೆ, ರಸಗ್ರಹಣ ಅಂತ ಒಂದಿದೆ. ರಸಗ್ರಹಣದಲ್ಲೇ ದೋಷ ಇದ್ರೆ, ಹೌದು, ಕರೆಕ್ಟ್, ಆಗ ಅವನಿಗೆ ಇದಕ್ಕೆ ಚಪ್ಪಾಳೆ ಹೊಡಿಲೇಬೇಕು ಅಂತ ಕಾಣ್ತದೆ. ಈಗ ಕೆಲವರು ನೋಡಿ, ಅದೇ ಬಡಗಿನ ಪ್ರಭಾವದಿಂದ ತೆಂಕಿನಲ್ಲಿ ಉಂಟು. ಒಂದು ಶಬ್ದವನ್ನು 10 ಸರ್ತಿ 15 ಸರ್ತಿ ಹೇಳ್ತಾ ಇರುವುದು. ಹೌದು. ಅದಕ್ಕೆ ಇವ ಕುಣಿತಾ ಇರುವುದು. ಮತ್ತೆ ಅದಕ್ಕೊಂದು ಸ್ವಲ್ಪ ಚಾಲು ಕುಣಿತ, ಒಂದು 15-20 ನಿಮಿಷ ಎಲ್ಲ ಹೀಗೆ ಕುಣಿಯೋದು. ಕುಣಿದ ಮೇಲೆ 2 ನಿಮಿಷ ಅರ್ಥ ಹೇಳಿ ಮುಗಿಸೋದು. ಕರೆಕ್ಟ್. ಇಂಬ್ಯಾಲೆನ್ಸ್ ಆಯ್ತು. ಹೌದು. ಅಲ್ಲಿ ಬ್ಯಾಲೆನ್ಸ್ ಇಲ್ಲ, ಸಮತೂಕ ಇಲ್ಲ, ವಿಷಮ ತೂಕ ಆಯ್ತದು. ಕಲೆ ಅಂದ್ರೆ ಒಂದು ಸಮತೂಕದಿಂದ ಪ್ರೇಕ್ಷಕನನ್ನು ಆವರಿಸಿಕೊಳ್ಬೇಕಲ್ಲ, ಅವನ ಒಳಗೆ ಇಳಿಬೇಕಲ್ಲ ಅದು. ಕರೆಕ್ಟ್. ಈಗ ನೋಡಿ, ಮಳೆ ಬರ್ತದೆ, ಜಡಿ ಮಳೆ ಧೋ ಅಂತ ಸುರಿದ್ರೆ ನಮ್ಮಲ್ಲಿ ಹಿರಿಯರು ಹೇಳ್ತಾ ಇದ್ರು, ಇದೆಲ್ಲ ನೀರು ಹೋಗುವಂಥದ್ದು, ಇದು ಭೂಮಿಗೆ. ಹೌದು, ಬರುವಂತ ಭೂಮಿಗೆ ಆಗಿ ಬರುವಂತದ್ದಲ್ಲ. ಹೌದು. ಹಾಗಾಗಿ ಕಲೆಯ ಜಡಿಮಳೆ ಪ್ರೇಕ್ಷಕರ ಭೂಮಿಯೊಳಗೆ ಇಳಿಯದೆ ಕರೆಕ್ಟ್ ಕಲೆ ಸಾಯುವ ಸಂದರ್ಭ ಉಂಟು. ಒಂದು ಬಾಡಿದ ಬಳ್ಳಿ ಇದ್ರೆ ಅದಕ್ಕೆ ಸೋನೆ ಸುರಿದ್ರೆ ಅದು ಹೇಗೆ ಮತ್ತೆ ಲವಲವಿಕೆಯಿಂದ ಎದ್ದು ನಿಲ್ತದೋ ಹಾಗೆ ಒಬ್ಬ ಪ್ರೇಕ್ಷಕನಿಗೆ ಕಲೆಯ ಸೋನೆ ಮಳೆ ಸಿಕ್ಕಬೇಕು. ಅವನಿಗೆ ಮತ್ತೆ ಇಂಟ್ರೆಸ್ಟ್ ಶುರುವಾಗಬೇಕು. ನೆಕ್ಸ್ಟ್ ಇಂದು ನೋಡುವ ಅಂತ, ಇನ್ನೊಂದು ನೋಡುವ ಅಂತ ಕಾಣಬೇಕು. ಹೌದು, ಅದು ಬಿಟ್ಟು ಸಾಕಪ್ಪ ಎಲ್ಲ ಒಂದೇ ಅಲ್ವಾ ಯಾಕೆ ನೋಡುದು ಅಂತ ಕಾಣ್ಕೊಂಡ್ರೆ ಅದಕ್ಕಿಲ್ಲ, ಅದಾಗುದಿಲ್ಲ. ಈಗ ನೀವು ನೋಡಿ, ಕೆಲವು ಸಂಘಟನೆಗಳನ್ನು ಕೂಡ ಮಾಡಿದ್ದೀರಿ, ಹೊಸ ಹೊಸ ರೀತಿಯ ಅದೊಂದು ಯಾವುದು ಪ್ರಯೋಗ ಮಾಡಿದ್ದೀರಿ. ಏನು, ನಾನು ಕಳೆದ ಸತಿ ಒಂದು ನೋಡಿದ್ದಂದ್ರೆ ವೆಂಕಟರಾಮ್ ಭಟ್ ಅವರೆಲ್ಲ ಇದ್ದು ಎಂತ ಗುಚ್ಛ, ಅದು ಸ್ವಗತ ಗುಚ್ಛ ಅಂತ ಕಾರ್ಯಕ್ರಮಗಳನ್ನು ನೀವು ಮಾಡಿದವರು. ಆಮೇಲೆ ಅಂತ ಪ್ರಯೋಗಗಳನ್ನೆಲ್ಲ ನೀವು ಯಾಕೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ತಾಳಮದ್ಲೆ ಕ್ಷೇತ್ರದಲ್ಲಿ?
ಅದು ನೀವು ಭಾರಿ ಖಾಸಗಿಯಾಗಿ ಕೇಳಿದ್ರೆ ದುಡ್ಡು ಖರ್ಚಾಗ್ತದೆ ಅಂತಲೇ. ಹೌದು. ಹಾ ಹಾ ಹಾ. ಯಾಕೆ ಅಂತ ಹೇಳಿದ್ರೆ ನಾನು ಪ್ರಯೋಗ ಅಂತ ಮಾಡ್ಲಿಕ್ಕೆ ಹೊರಡುದು, ಅದಕ್ಕೆ ದುಡ್ಡು ಯಾರ ಹತ್ರ ಕೇಳೋದು ಹೇಳಿ? ಕರೆಕ್ಟ್. ನಾನು ಕೈಯಿಂದ ದುಡ್ಡು ಹಾಕ್ಬೇಕು. ಕೆಲವರು ಅದನ್ನು ಮನಗಂಡು ದುಡ್ಡು ಕೊಟ್ಟವರಿದ್ದಾರೆ ನನಗೆ. ಕರೆಕ್ಟ್. ಹೌದು ಹೌದು ಹೌದು. ಒಬ್ರು ನನಗೆ ಈಗ ಹೇಳಿದ್ದಾರೆ, ನೀವು ಮನೆಗೆ ಅಕ್ಕಿ ತಗೊಂಡು ಹೋಗ್ಲಿಕ್ಕೆ ಮಾಡಿದ್ದಲ್ಲ ಇದು, ಒಬ್ಬನ ಆಂತರ್ಯದಲ್ಲಿ ಕಲಾ ವಿಮರ್ಶೆ ಹುಟ್ಟಲಿಕ್ಕೆ ಮಾಡಿದ ಒಂದು ಪ್ರಯತ್ನ, ಅದಕ್ಕೆ ಎಷ್ಟು ಮೌಲ್ಯ ಕೊಟ್ಟರು ಸಾಲದು ಅಂತ ಹೇಳಿ ದುಡ್ಡು ಕೊಟ್ಟವರು ಇದ್ದಾರೆ. ಕರೆಕ್ಟ್. ಅಂಥವರಿದ್ರೆ ಬಹುಶಃ ಇನ್ನೂ ಮಾಡ್ತಿದ್ದ ನಾನು. ಹೌದು. ನೀವು ಹೇಳಿದ ಸ್ವಗತ ಗುಚ್ಛದಲ್ಲಿ ನನಗೊಂದು ಪ್ರಶ್ನೆ ಇತ್ತು, ಒಂದು ಪಾತ್ರ ಮುಗಿದ ನಂತರ ಆ ಪಾತ್ರ ಏನು ಯೋಚಿಸ್ಬೋದು ಅಂತ. ಉದಾಹರಣೆಗೆ ಕುಂತಿ ಮತ್ತೆ ವಿಭೀಷಣ, ರಾಮ ಪಟ್ಟಕಟ್ಟಿ ಹೋದ ಮೇಲೆ ವಿಭೀಷಣ ಏನು ಯೋಚನೆ ಮಾಡಿರ್ಬೋದು? ಅಂಬೆಯನ್ನು ಕಳಿಸಿಕೊಟ್ಟ ನಂತರ ಸಾಲ್ವ ಏನು ಯೋಚನೆ ಮಾಡಿರ್ಬೋದು? ಕೊನೆಯ ದಿನ ಮಲಗಿದಾನೆ, ಯುದ್ಧ ಶಿಬಿರದಲ್ಲಿ ಮಾರನೇ ದಿವಸ ಸಾಯ್ತಾನಲ್ಲ ದ್ರೋಣ, ಅವನಿಗೆ ಹೇಗೆ ಕಾಡಿರ್ಬೋದು? ಕರೆಕ್ಟ್. ಆ ಒಳತೋಟಿಗಳನ್ನ ಪಾತ್ರ ಹೊರಗಾಕಿ ಶರಣಾಗತಿ, ಸಮರ್ಥನೆ ಅಲ್ಲ. ಹಾ 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 ಹಾ. ಕರೆಕ್ಟ್, ಗೊತ್ತಾಯ್ತು. ಸಮರ್ಥನೆ ಅಲ್ಲ, ನಮ್ಮ ತಪ್ಪುಗಳನ್ನು ಸಮರ್ಥನೆ ಮಾಡುದಲ್ಲ, ಒಪ್ಪಿಕೊಂಡು ಶರಣಾಗತಿ ಆಗುದು. ಆವಾಗ ಆ ಪಾತ್ರ ಪ್ರೇಕ್ಷಕನಲ್ಲಿ ಬೆಳಿಬೇಕು. ಕರೆಕ್ಟ್. ಆ ಪಾತ್ರದ ಗುಣ ಸ್ವಭಾವವನ್ನು ಗ್ರಹಿಸಿದ ಪ್ರೇಕ್ಷಕನಲ್ಲಿ ಆ ಪಾತ್ರ ಬೆಳಿಬೇಕು. ಇದು ನನ್ನ ಉದ್ದೇಶ ಆಗಿತ್ತು. ಮತ್ತೆ ಅಂತಸ್ಸಾಕ್ಷಿ ಸಂವಾದ ಅಂತ ಒಂದು ಮಾಡಿದೆ ನಾನು. ಹಾ 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 ಹಾ. ಆವಾಗ ಹಿರಿಯ ವಿದ್ವಾಂಸರುಗಳೆಲ್ಲ ಅದರಲ್ಲಿ ಸೇರಿದ್ರು. ಅದರದ್ದೇನಾದ್ರೂ ವಿಡಿಯೋ ಉಂಟಾ ಸರ್ ನಿಮ್ಮ ಹತ್ರ? ಇರಬಹುದು. ಅಂತಸ್ಸಾಕ್ಷಿ ಸಂವಾದದಲ್ಲಿ ಕಂಸನ ಪಾತ್ರ ಒಂದು ಬರ್ತದೆ, ಅವನ ಅಂತಸ್ಸಾಕ್ಷಿ ಒಂದು ಬರ್ತದೆ. ಓಹೋ. ಪಾತ್ರ ಕೊಲ್ಲಿ ವಸುದೇವನನು ಎಲ್ಲರನ್ನು ಸೆರೆಮನೆಗೆ ಹಾಕಿ ಅಂತ ಹೇಳಿದ್ರೆ ಅಂತಸ್ಸಾಕ್ಷಿ ಕೇಳ್ತದೆ, ನೀನಿದರಲ್ಲಿ ನಿಜವಾಗಿ ತೊಡಗಿಕೊಂಡು ಗೆಲ್ತೇನೆ ಅಂತ ನಂಬಿದ್ಯಾ? ಎಂಥದಿದು ನಿನ್ನ ಕತೆ? ಹಾಗೆ ನಮ್ಮನ್ನು ನಾವೇ ಪ್ರಶ್ನಿಸ್ತಾ ಬೆಳೆಯುವುದು ಅಂತ ಇದರ ಅರ್ಥ. ಕರೆಕ್ಟ್. ಕೈಕೆ ಮತ್ತು ಅಂತಸ್ಸಾಕ್ಷಿ, ಕೈಕೆ ಅಷ್ಟೆಲ್ಲ ಮಾತಾಡಿದ್ಲು, ಈಗ ಅವಳ ಒಳಗೆ ಏನಪ್ಪ ಇತ್ತು, ಇದರಿಂದಾಗಿ ನಾನು ಉದ್ಧಾರ ಆಗ್ತೇನೆ, ನನಗೆ ಭಾರಿ ಹೆಸರು ಬರ್ತದೆ, ನನ್ನನ್ನು ಜನ ಮೆಚ್ಚುತ್ತಾರೆ ಅಂತ ನಂಬಿದ್ಲ. ಇದನ್ನು ಅಂತಸ್ಸಾಕ್ಷಿ ಕೇಳುತ್ತದೆ. ಹಾಗೆ ತನ್ನ ಒಳಗಿನ ಹೊಯ್ದಾಟ ಕರೆಕ್ಟ್ ಒಂದು ಪಾತ್ರ ಯಾವ ರೀತಿ ಅನುಭವಿಸಬಹುದು ಮತ್ತು ಅಭಿವ್ಯಕ್ತಿಸಬಹುದು, ಅದಕ್ಕೆ ಅಂತಸ್ಸಾಕ್ಷಿ ಅಂತ ಇಟ್ಕೊಂಡು ಕರೆಕ್ಟ್ ಆ ರೀತಿಯ ಪ್ರಯೋಗವನ್ನು ಕೂಡ ಮಾಡಿ ನೋಡಿದೆ. ಮತ್ತೆ ಪೀಠಿಕೆ ಇಲ್ಲದೆ ಅರ್ಥ ನೇರ. ಈಗ ಭೀಷ್ಮ ಮತ್ತು ಪರಶುರಾಮ, ಎತ್ತಲಿರಿಸಿದೆ ಭೀಷ್ಮ ಅಂತಲೇ ಸ್ಟಾರ್ಟ್ ಆಗ್ತದೆ. ಕೃಷ್ಣ ಮತ್ತು ಕೌರವ ಸಂವಾದದಿಂದಲೇ ಪ್ರಾರಂಭ. ಮತ್ತೆ ಆರೋ ಬಂದ ಕಪೆ, ಅಂಗದ ಸಂಧಾನ, ಡೈರೆಕ್ಟ್ ಈ ತರ ಮಾಡಿಯೂ ನೋಡಿದೆ. ಅದು ಯಶಸ್ವಿ ಆಯ್ತು ಅಂತ ತುಂಬಾ ಜನ ಹೇಳಿದರು. ಈ ತರ ಎಲ್ಲ ಮಾಡಿದೆ. ಇದರದ್ದೆಲ್ಲ ನಿಮ್ಮ ಹತ್ರ ದಾಖಲೀಕರಣ ಉಂಟಾ? ದಾಖಲೀಕರಣ ಇಲ್ಲ. ಇದು ನನ್ನ ತೀರಾ ಉತ್ಸಾಹದ ಎಳವೆಯಲ್ಲಿ ಕೆಲವ್ರನ್ನ ಹಿಡ್ಕೊಂಡು ಮಾಡಿದಂಥದ್ದು. ಅದು ಸ್ವಗತ ಗುಚ್ಛದ್ದೆಲ್ಲ ಇದೆ, ದಾಖಲೀಕರಣ ಇದೆ. ಇದರದ್ದು ಇದು ಎರಡರದ್ದು ಇಲ್ಲ, ಆಡಿಯೋನು ಇಲ್ಲ. ಆಡಿಯೋ ಕೂಡ ಅಂತಸ್ಸಾಕ್ಷಿಯದ್ದಿರ್ಬೋದು, ಮತ್ತೆ ಅದರಿಂದ ಮೊದಲಿಂದ ಇಲ್ಲ. ಆಗ ಬೇಕಾದಷ್ಟು ಸೌಲಭ್ಯಗಳು ಇರಲಿಲ್ಲ. ಹೌದೌದು, ತುಂಬಾ ಕಷ್ಟ ಇತ್ತು. ಸರ್, ಇಷ್ಟು ಹೊತ್ತು ಯಕ್ಷಗಾನದ ಬಗ್ಗೆ, ಆಮೇಲೆ ಮುಖ್ಯವಾಗಿ ಮನೋವಿಶ್ಲೇಷಣೆ, ಅದು ಅಂದರೆ ಏನು, ಅದರ ಒಂದು ಸಂಪೂರ್ಣ ಪರಿಚಯ ನನಗೆ ಅದು ಹೊಸ. ಅಂದರೆ
ಕೇಳಿ ಗೊತ್ತಷ್ಟೇ ಹೊರತು ಆ ಸಬ್ಜೆಕ್ಟ್ ಬಗ್ಗೆ ಹೆಚ್ಚೇನು ನನಗೆ ಗೊತ್ತಿರಲಿಲ್ಲ. ಈಗ ಅಂದರೆ ಒಂದು ಪೂರ್ವಗ್ರಹ ಪೀಡಿತವಾದಂತಹ ಮನಸ್ಸೇ ಇಲ್ಲದೆ, ಅಂದರೆ ಒಂದಷ್ಟು ಜನ ನಮ್ಮನ್ನು ನಾವು ಹೇಗೆ ನಾವು ಸರಿಪಡಿಸಿಕೊಳ್ಳುವುದು, ನಮ್ಮನ್ನು ನಾವೇ ಸರಿಪಡಿಸಿಕೊಳ್ಳುವ ಒಂದು ಮನಸ್ಸು ಮೊದಲು ಮಾಡಬೇಕು. ಆಮೇಲೆ ಅದಕ್ಕೆ ಸಹಾಯಕರಾಗಿ ಈ ರೀತಿಯ ಮನಃಶಾಸ್ತ್ರಜ್ಞರ ಮೊರೆ ಹೋಗುವುದರಲ್ಲಿ ಯಾವುದೇ ಒಂದು ದೋಷ ಇಲ್ಲ, ಯಾವುದು ತಪ್ಪು ಅಲ್ಲ. ಅದೇನು ಒಂದು ಎಂತ ಹೇಳುದು, ಬೇರೆಯದೇ ಆದಂತಹ ಒಂದು ಕಲ್ಪನೆಗೆ ಅವಕಾಶ ಇಲ್ಲ ಎನ್ನುವುದನ್ನು ಬಹಳ ಚಂದ ಮಾಡಿ, ಮುಖ್ಯವಾಗಿ ಅದೇ ನನಗೆ ಬಹಳ ಮುಖ್ಯವಾಗಿ ಬೇಕಾದದ್ದು. ಆಮೇಲೆ ಯಕ್ಷಗಾನದ ಬಗ್ಗೆ ಕೂಡ ನೀವು ಬಹಳ ಚೆನ್ನಾಗಿ, ಅಂದರೆ ಈಗಿನದ್ದು ಯಾಕೆ ಸರಿ ಇಲ್ಲ, ಹೀಗೆ ಹಿಂದಿನದ್ರಲ್ಲೂ ಕೆಲವು ದೋಷಗಳಿದ್ದದ್ದನ್ನು ನೀವು ಆಗ ಹೇಳಿದ್ದೀರಿ. ಸೊ ಬಹಳ ಒಳ್ಳೆಯ ರೀತಿಯಲ್ಲಿ ಸಮಗ್ರವಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಿಮ್ಮ ನಿಜವಾಗಿ ಆದರೆ ನನಗೆ ಯಾವತ್ತು 8-10 ವರ್ಷದ ಹಿಂದೆ ನಿಮ್ಮನ್ನು ಕಾಣುವಾಗಲೇ ನನಗೆ ಅಂದಾಜಾಗಿತ್ತು, ಇವರದ್ದು ಮುಂದೆ ಒಂದು ದಿನ ಯಾವತ್ತಾದರೂ ಸಮಯ ಸಿಕ್ಕಿದ್ರೆ ನಾನು ಇವರ ಒಟ್ಟಿಗೆ ಒಂದು ದಿನ ಕಳಿಬೇಕು ಅಂತ ನನಗೆ ಇತ್ತು. ಆ ನಂತರ ನನಗೆ ಸಮಯ ಒದಗಿ ಬರಲಿಲ್ಲ. ಇವತ್ತು ಅಟ್ಲೀಸ್ಟ್ ಈ ಒಂದು ದಾಖಲೀಕರಣ ಎನ್ನುವಂಥ ಒಂದು ಉದ್ದೇಶದ ಮೂಲಕ ಆದರೂ ನಿಮ್ಮ ಜೊತೆ ಒಂದಷ್ಟು ಸಮಯವನ್ನು ಕಳೆಯುವ ಒಂದು ಅವಕಾಶ ನನಗೆ ಇತ್ತು. ಮತ್ತೊಂದು ಮುಖ್ಯವಾಗಿ ವೈಯಕ್ತಿಕವಾಗಿ ನಾನು ನಿಮಗೆ ಬಹಳ ಕೃತಜ್ಞ. ಇಲ್ಲ ಅಂತ ಹೇಳುವುದನ್ನು ಕಲಿಸಿಕೊಟ್ಟದ್ದೇ ನೀವು. ನಾನು ಅಲ್ಲಿಯವರೆಗೆ ನಾನು ಇಲ್ಲ ಎನ್ನುವ ಶಬ್ದ ಇಲ್ಲ ಅಂತ ಮಾಡಿಕೊಂಡಿದ್ದೆ. ಆ ಇಲ್ಲ ಎನ್ನುವ ಶಬ್ದವನ್ನು ನಾನು ಅದನ್ನು ನನ್ನ ಒಂದು ಜೀವನದಲ್ಲಿ ಅಳವಡಿಸಿಕೊಂಡು ನಾನು ಬಹಳಷ್ಟು ನೆಮ್ಮದಿಯನ್ನು ಕಂಡುಕೊಂಡಿದ್ದೇನೆ. ಅದೇ ನಾನು ನಿಮ್ಗೆ ಹೇಳಿದೆಲ್ಲ, ಈಗ ನೋಡಿ, ಕೆಲವರು ನೀವು ಯಕ್ಷಗಾನದ್ದು ಮಾತಾಡಿದ ಕಾರಣ ಕರೆಕ್ಟ್ 3 ಕಡೆಗೆ ಒಪ್ಪಿಕೊಳ್ಳುದು, ಇವರಿಗೆ ಇಲ್ಲ ಅಂತ ಹೇಳಲಿಕ್ಕೆ ಏನು? ಕರೆಕ್ಟ್. ಈಗ ಕಲೆ ಒಂದು ಶಿಸ್ತನ್ನು ಬಯಸ್ತದೆ, ಒಂದು ನಿಷ್ಠೆಯನ್ನು ಬಯಸ್ತದೆ. ಇದು ಸಂಭಾವನೆ ಸಿಗ್ತದಲ್ಲ, ಕರೆಕ್ಟ್. ದುಡ್ಡು ಕೊಡ್ತಾರೆ ಅಂತ ಹೇಳಿದ ಕೂಡಲೇ ಕಲೆ ಮರೆಯಿತು, ಯಾಂತ್ರಿಕತೆ ಬಂತು. 3 ಕಡೆಗೆ ಒಪ್ಪಿಕೊಂಡು ಕರೆಕ್ಟ್. ಇಲ್ಲಿ ಗಡಿಬಿಡಿಯಲ್ಲೇ ಮುಗಿಸುವುದು, ಅಲ್ಲಿಯೂ ಗಡಿಬಿಡಿಯಲ್ಲೇ ಮುಗಿಸುವುದು, ಈ ತರ ಕೂಡ ಮಾಡುವವರು ಇದ್ದಾರೆ. ಕರೆಕ್ಟ್. ಆಹಾ, ಆವಾಗ ಇಲ್ಲ ಅಂತ ಹೇಳಲಿಕ್ಕೆ ಕಲೀರಿ. ಇಲ್ಲ, ನಾನು ಬರೋದಿಲ್ಲ. ಕರೆಕ್ಟ್. ಎಲ್ರಿಗೂ ಒಳ್ಳೇದಾಗ್ತದೆ ಆಗ. ಒಂದೇ ಸಮಯಕ್ಕೆ 2-3 ಕೆಲಸವನ್ನು ತಗೊಳ್ಳೋದು, ಒದ್ದಾಡೋದು, ಇಲ್ಲ ಇವತ್ತು ಆಗೋದಿಲ್ಲ ಹೇಳಿ. ಹಾಗೆ ಅಂದ್ರೆ ಎಲ್ಲದಕ್ಕೂ ಹೇಳಿ ಅಂತಲ್ಲ, ಕರೆಕ್ಟ್ ಕರೆಕ್ಟ್. ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಹೇಳಬೇಕು ಅಂತ ಹೇಳೋದು ಅದರ ಉದ್ದೇಶ. ಕರೆಕ್ಟ್. ಸರ್, ನೀವು ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡಿದರು. ಅಂದರೆ ಈ ಒಂದು ಏನು ಮನೋವಿಶ್ಲೇಷಣೆಗೆ ಸಂಬಂಧಪಟ್ಟಂತಹ ಪುಸ್ತಕಗಳಿರ್ಬೋದು, ಅಥವಾ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಬಿಡಿ ಲೇಖನಗಳಿರ್ಬೋದು, ಈ ರೀತಿ ಸಾಹಿತ್ಯದಲ್ಲಿ ಕೂಡ ತೊಡಗಿಕೊಂಡಿದ್ದೀರಿ. ಸೊ ಈ ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಇದುವರೆಗೆ ಎಷ್ಟು ಕೃತಿಗಳನ್ನು ಬರೆದಿದ್ದೀರಿ, ಮತ್ತೆ ಇದಕ್ಕೆ ತೊಡಗಿಕೊಳ್ಳಿಕ್ಕೆ ನಿಮಗೆ ಪ್ರೇರಕವಾದಂಥದ್ದು ಯಾವುದು? ಪ್ರೇರಕವಾದದ್ದು ನನಗೇನಾದ್ರೂ ಹೇಳಬೇಕು ಅಂತಿದ್ದಾಗ, ನನ್ನ ಮಾತನ್ನು ಯಾರು ಕೇಳ್ತಾರಪ್ಪ ಹೌದು ಅಂತಲೂ ಇದ್ದಾಗ, ಆಗ ನನಗೆ ಬರೆಯುವುದೊಂದೇ ದಾರಿ ಇತ್ತು. ಕರೆಕ್ಟ್. ಆಗ ಎಲ್ಲ ಪುಸ್ತಕಗಳಲ್ಲಿ ಸಿಕ್ಕಾಪಟ್ಟೆ ಬರೆದಿಡ್ತಾ ಇದ್ದೆ, ಕೆಲವನ್ನು ಪೋಸ್ಟ್ ಮಾಡಿದೆ. ಅದರಲ್ಲಿ 1-2 ಪ್ರಿಂಟ್ ಆಯಿತು, ಆಸಕ್ತಿ ಶುರುವಾಯಿತು. ಅಲ್ಲಿಂದ ಮತ್ತೆ ಬರೀಲಿಕ್ಕೆ ಶುರು ಮಾಡಿದೆ. ಈಗ ನಾನು ಒಂದು 8-10 ಪುಸ್ತಕಗಳನ್ನು ಬರೆದಿದ್ದೇನೆ. ಎಲ್ಲ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟದ್ದೇ. ಅಲ್ಲ, ಕಥೆಗಳು ಇದ್ದಾವೆ, ಮತ್ತೆ ಮಕ್ಕಳಿಗಾಗಿ ಬರೆದದ್ದಿದೆ, ಮತ್ತೆ ಕೌನ್ಸಿಲಿಂಗ್ ಕಥೆಗಳಿದ್ದಾವೆ, ವೈಚಾರಿಕ ಬರಹಗಳಿದ್ದಾವೆ, ಈಗ ಬೇರೆ ಬೇರೆ ರೀತಿಯದ್ದು ಇದೆ. ಅದನ್ನು ಬರೆದಿದ್ದೇನೆ. ಮತ್ತೆ 1-2 ಪುಸ್ತಕಗಳನ್ನು ನವ ಕರ್ನಾಟಕ ಬೆಂಗಳೂರು, ನಿಮ್ಮ ಬೆಂಗಳೂರಿನವರು ಪಬ್ಲಿಷ್ ಮಾಡಿದ್ರು. ಮತ್ತೆ ಅಂಕಿತ ಪುಸ್ತಕದವರು 1-2 ಮಾಡಿದ್ರು. ಅದು ಏನೋ ನನ್ನ ಒಂದು ಅದೃಷ್ಟ ಅಂತ ಹೇಳೋಣ, ಆಯ್ತು ಹೇಳುವ. 4, 5, 6ನೇ ಸರ್ತಿ ಎಲ್ಲ ಪ್ರಿಂಟ್ ಆಯ್ತು. ಅದರಿಂದ ನನಗೆ ಅಲ್ಲ ಪ್ರಚಾರವೂ ಸಿಕ್ಕಿದೆ, ಕರೆಕ್ಟ್, ದುಡ್ಡು ಕೂಡ ಬಂದಿದೆ, ಇಲ್ಲ ಹೇಳೋದಿಲ್ಲ, ನಾನು ಕೊಟ್ಟಿದ್ದಾರೆ. ಆ ಮೂಲಕ ಸಾಹಿತ್ಯ ವಿಭಾಗದಲ್ಲಿ ಕೆಲಸ ಮಾಡ್ಲಿಕ್ಕಾಯ್ತು. ಮತ್ತೆ ವಿಜಯವಾಣಿ ಪತ್ರಿಕೆಯವರು ಅಂಕಣಕಾರನಾಗಿ ನನ್ನನ್ನು ತಗೊಂಡಿದ್ರು. ಅದರಲ್ಲಿ 2012ರ ನಂತರ ಈಗ ಅಂತೂ ತಿಂಗಳಲ್ಲಿ ಒಮ್ಮೆ ಆದರೂ ಲೇಖನಗಳನ್ನು ಬರೀತೇನೆ. ಹೀಗೆ ಸಾಹಿತ್ಯ ಕೃಷಿಯನ್ನು ಕೂಡ ಜೊತೆಗೆ ಅಭಿವೃದ್ಧಿ ಮಾಡಲಿಕ್ಕಾಯಿತು. ಅದನ್ನು ಗುರುತಿಸಿದ್ದಾರೆ, ಹಲವು ಕಡೆಯಲ್ಲಿ ಗುರುತಿಸಿ ನನ್ನನ್ನು
ಗೌರವಿಸಿದ್ದಾರೆ. ಮನೋವಿಜ್ಞಾನ ಫೀಲ್ಡಿಗಾಗಿಯೂ ಗುರುತಿಸಿದ್ದಾರೆ, ಕರೆಕ್ಟ್. ಯಕ್ಷಗಾನಕ್ಕಾಗಿಯೂ ಗುರುತಿಸಿದ್ದಾರೆ. ಹಾಗೆ ಯಾವುದೋ ಒಂದೇ ವಿಭಾಗದಲ್ಲಿ ಇರಲಿಕ್ಕೆ ನನ್ನಿಂದ ಆಗಲಿಲ್ಲ. ಹೌದು, ಕರೆಕ್ಟ್. ಕಂಪ್ಯೂಟರ್ನಲ್ಲಿ ಗ್ರಾಫಿಕ್ ಡಿಸೈನಿಂಗು, ಫ್ರಂಟ್ ಪೇಜ್ ಡಿಸೈನಿಂಗ್ ಎಲ್ಲ ಮಾಡ್ತಾ ಇದ್ದೆ ನಾನು. ಹಾ ಹಾ. ಆ ವರ್ಕ್ ನನಗೆ ಖುಷಿ ಕೊಡ್ತಾ ಇತ್ತು. ಹೀಗೆ ಯಾವುದೋ ಒಂದರಲ್ಲೇ ಇರುವುದರ ಬದಲು ಬದಲಾಗ್ತಾ ಆ ಸಂದರ್ಭವನ್ನು ಫೇಸ್ ಮಾಡ್ತಾ ಅದನ್ನು ಎಂಜಾಯ್ ಮಾಡ್ತಾ ಹೀಗೆ ಮುಂದೆ ಬಂದೆ. ಇನ್ನೂ ಕೂಡ ಕೆಲಸ ಸಾಕಷ್ಟು ಉಳಿದೋಗಿದೆ, ಆಗಬೇಕು. ಮೊದಲಾಗಿ ಏನಾಗಬೇಕು ಅಂದರೆ ಪೂರ್ವಾಗ್ರಹಗಳಿಲ್ಲದೆ ಯಕ್ಷಗಾನವನ್ನು ನೋಡಬೇಕು ಅಂತ ಆಸೆ ಉಂಟು. ಅದೇ ಪೂರ್ವಾಗ್ರಹ ಬಂದುಬಿಡ್ತದೆ. ಇದು ಆಗಲ್ಲ, ಅದೀಗೆ, ಅದಾಗಲ್ಲ, ಇದೀಗೆ. ಸ್ಪೀಡ್ ಬೇಡ ಆಯಿತು, ಇಲ್ಲಿ ಸ್ಲೋ ಬೇಡ ಆಯಿತು, ಅಲ್ಲಿ ಚಾಲು ಕುಣಿತ ಬೇಡ ಆಯಿತು, ಇಲ್ಲಿ 10-20 ಸರ್ತಿ ಹಾಡು ರಿಪೀಟ್ ಬೇಡ ಆಯಿತು. ಅಲ್ಲ, ಇರಲಿ, ನನಗೆ ಬೇಕಾದ್ದನ್ನು ಮಾತ್ರ ರಿಸೀವ್ ಮಾಡುವಾಗೆ ಪೂರ್ವಾಗ್ರಹಗಳಿಲ್ಲದೆ ನೋಡಬೇಕು ಒಂದು. ಮತ್ತು ಮನೋವಿಶ್ಲೇಷಣೆ ಫೀಲ್ಡಿನಲ್ಲಿ ಮೊದಲು ನಾನು ನನ್ನ ಗೊಂದಲಗಳಿಂದ ಮುಕ್ತನಾಗಿ ನಾನು ರಿಲ್ಯಾಕ್ಸ್ ಆಗಿ ಮತ್ತೆ ಕೌನ್ಸಿಲಿಂಗ್ ಮಾಡಬೇಕು. ರಿಲ್ಯಾಕ್ಸ್ ಆಗಿಲ್ಲ, ಇನ್ನೂ ಕೆಲಸ ಇದೆ, ಆಗಬೇಕು. ಸಾಹಿತ್ಯದಲ್ಲಿ ಎಷ್ಟೋ ಮಂದಿ ಹಿರಿಯರನ್ನು ಓದಬೇಕು, ಹಿರಿಯರ ಒಡನಾಟ ಮಾಡಬೇಕು, ತಿಳ್ಕೊಳ್ಬೇಕು. ಇಂಥ ಆಸಕ್ತಿಗಳೆಲ್ಲ ನನಗೆ ಇದ್ದಾವೆ. ಸಂದರ್ಭ ಇದ್ದರೆ ಇದನ್ನೆಲ್ಲ ಮಾಡಬೇಕು ಅಂತಲೂ ಇದ್ದೇನೆ. ಮತ್ತು ನಾನು ನಿಮ್ಮ ಹತ್ರ ಓಪನ್ ಆಗಿ ಹೇಳೋದಾದರೆ, ನಾನು ದೊಡ್ಡ ಪಂಡಿತನೂ ಅಲ್ಲ, ಕಲಾವಿದನೂ ಅಲ್ಲ, ಸಾಹಿತಿಯೂ ಅಲ್ಲ. ಜನರು ನನ್ನನ್ನು ಗುರುತಿಸಿ ಗೌರವಿಸಿದ್ದಾರೆ, ಅದು ಜನರ ಹೆಚ್ಚುಗಾರಿಕೆ. ಕರೆಕ್ಟ್. ನಾವು ಮಾಡಬೇಕಾದ ಕೆಲಸ ಇನ್ನೂ ಇದೆ ಅಂತಲೇ ನನಗೆ ಅನಿಸ್ತದೆ. ತುಂಬ ಹೊತ್ತಿನಿಂದ ಒಳ್ಳೆ ರೀತಿಯಲ್ಲಿ ನೀವು ನನ್ನ ಜೊತೆ ಸಂವಾದಿಸಿದ್ದೀರಿ ಮತ್ತು ನನಗಿದು ಭಾಳ ಇಷ್ಟ ಆಯಿತು. ಯಾಕೆ ಇಷ್ಟ ಆಯಿತು ಗೊತ್ತಿಲ್ಲ. ಇಷ್ಟು ಓಪನ್ ಆಗಿ ಮಾತಾಡಲಿಕ್ಕೆ ನನಗೆ ಅವಕಾಶ ಇರಲಿಲ್ವ? ನೀವೇನು ಇಷ್ಟು ಮಾತಾಡಬೇಡಿ ಅಂತ ಹೇಳಲಿಲ್ಲ. ಹೌದೌದು, ಅದು ಯಾವತ್ತು ನಾನು ಯಾರಿಗೂ ಹೇಳೋದಿಲ್ಲ. ನನಗದು ತುಂಬ ಇಷ್ಟ ಆಯಿತು. ನಿಮ್ಮ ಜೊತೆ, ಶೆಟ್ರ ಜೊತೆ ಟೈಮ್ ಕಳೆದಿದ್ದಲ್ಲ ರೀ, ಅದು ಗಳಿಸಿದ್ದು. ಹೌದು, ಕರೆಕ್ಟ್. ಅದಕ್ಕೆ ನಾವು ಕೂಡ ಹಾಗೆ, ನಮಗೂ. ಅದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ. ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ.